ಹಲೋ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಸಮುದ್ರಕ್ಕೆ ಉತ್ತರದಲ್ಲಿರುವ ಮತ್ತು ಹಿಮಾಲಯ ಪರ್ವತಕ್ಕೆ ದಕ್ಷಿಣದಲ್ಲಿರುವ ಭೂಭಾಗಕ್ಕೆ ಭಾರತ ಎಂದು ಹೆಸರು ಮತ್ತು ಅಲ್ಲಿ ಜನಿಸಿದವರೆಲ್ಲರೂ ಭಾರತೀಯರು. ಇದು ವಿಷ್ಣು ಪುರಾಣದಲ್ಲಿ ನಮ್ಮ ಹೆಮ್ಮೆಯ ಭಾರತ ದೇಶದ ಬಗೆಗೆ ಇರುವ ವ್ಯಾಖ್ಯಾನ. ಈ ಶ್ಲೋಕದಲ್ಲಿ ಸ್ಥೂಲವಾಗಿ ಭಾರತದ ಭೌಗೋಳಿಕ ಪ್ರದೇಶದ ವಿಶ್ವರೂಪ ದರ್ಶನವಾಯಿತು. ಈ ಭವ್ಯ ಭಾರತದಲ್ಲಿ ಮಾತೆಯರು, ಸ್ತ್ರೀಯರು ಹಣೆಗೆ ಇಡುವ ಸಿಂಧೂರವು ಬರಿಯ ಸಂಪ್ರದಾಯ ಮಾತ್ರವಲ್ಲ, ಅದು ಅಧ್ಯಾತ್ಮ ಹಾಗೂ ವೈಜ್ಞಾನಿಕವಾಗಿಯೂ ಮಹತ್ವ ಪಡೆದಿದೆ. ಸಿಂಧೂರ ಭಾರತದ ವಿಶ್ವರೂಪ ದರ್ಶನ. ಈ ಸುಂದರ, ಅರ್ಥಪೂರ್ಣ ಹಾಗೂ ಭಾವಪೂರ್ಣ ಕಾರ್ಯಕ್ರಮವನ್ನು ಆರಂಭಿಸಲು ಇಂದಿನ ದಿಕ್ಸೂಚಿ ಭಾಷಣಕಾರರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರನ್ನು, ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ಶಂಕರ್ ಹಾರೆಕೆರೆ ಇವರನ್ನು, ಅತಿಥಿಗಳಾದ ಶ್ರೀ ಹೊನ್ನಪ್ಪ ಇವರನ್ನು, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ರವೀಂದ್ರ ರೈ ಅವರನ್ನು, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ದೇವಿಚರಣ್ ರೈ ಅವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಅತಿಥಿ ಅಭ್ಯಾಗತರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಸರ್ವಶಕ್ತನ ಸ್ತುತಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವಿಜ್ಞಾನದ ವಿದ್ಯಾರ್ಥಿನಿ ಹಂಸಿಣಿ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆಯಾನೋ ದಿನ, ಸಾಧನಗೊಳಿಸೋ ಶ್ರೀ ಶುಭ ತಾರಕ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ಗಂಗಾಧರ ಸುಧಾ ಚಂದ್ರ ಸುಧಾಕರ, ಮಂಗಳ ಹರಿಸೋ ಶ್ರೀ ಶುಭ ತಾರಕ. ಭವಸಾಗರವನು ದಾಟಲು ಅನುದಿನ, ಸಾಧನವೇ ತವ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ಭಜಿಸುವೆ ನಿನ್ನಯ ದಿವ್ಯನಾಮ. ಇದೀಗ ಅತಿಥಿಗಳ ಸ್ವಾಗತ ಹಾಗೂ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ರೈ ಇವರು ನಿಮ್ಮ ಮುಂದೆ. ಎಲ್ಲ ಗೌರವಾನ್ವಿತರೆ, ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು
ತನ್ನದೇ ಆದಂಥ ಸಾಮಾಜಿಕ ಜವಾಬ್ದಾರಿಯನ್ನು ಆ ಕಾಲಕ್ಕೆ ಅದು ಪ್ರಕಟಿಸ್ತಾ ಬಂದಿದೆ. ತಾನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ, ಹಾಗೆ ಸಮಾಜಕ್ಕೆ ಒಂದು ಶಿಕ್ಷಣ ಕೇಂದ್ರವಾಗಿ, ಶೈಕ್ಷಣಿಕ ಕೇಂದ್ರವಾಗಿ ಯಾವ ಜವಾಬ್ದಾರಿ ನಿರ್ವಹಿಸಬೇಕಾಗಿತ್ತೋ ಅಂತಹ ಒಂದು ಜವಾಬ್ದಾರಿಯ ಅಂಗವಾಗಿ ಈ ಕಾರ್ಯಕ್ರಮ. ನಾವು ಸ್ವಾಮಿ ವಿವೇಕಾನಂದರ ಹೆಸರನ್ನಿಟ್ಟುಕೊಂಡು ನಡೀತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆ. ಕಳೆದ 60 ವರ್ಷಗಳಿಂದ ಈ ವಿವೇಕಾನಂದ ಪದವಿ ಪೂರ್ವ ಕಾಲೇಜು 1965ನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಈ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಇವತ್ತು 60ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಆ ಸಂದರ್ಭದಲ್ಲಿ ವಿವೇಕಾನಂದರ ಹೆಸರಿಟ್ಟುಕೊಂಡಿರ್ತ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರನ್ನು ವರ್ಷದಲ್ಲಿ 2 ಬಾರಿ ಬಹಳ ದೊಡ್ಡದಾಗಿ ನಾವು ಆಚರಣೆ ಮಾಡ್ತೇವೆ. ಮೊದಲನೇದ್ದು ಜನವರಿ 12ಕ್ಕೆ ವಿವೇಕಾನಂದ ಜಯಂತಿ. ಆ ದಿವಸ ನಾವು ನಮ್ಮ ಈ ಕ್ಯಾಂಪಸ್ನಲ್ಲಿರುವಂಥ ಒಂದು 6,500 ವಿದ್ಯಾರ್ಥಿಗಳನ್ನು ನಮ್ಮ ಮೈದಾನದಲ್ಲಿ ಪೆಂಡಾಲ್ ಹಾಕಿ 6,500 ವಿದ್ಯಾರ್ಥಿಗಳನ್ನು ಮೈದಾನದಲ್ಲಿ ಸೇರಿಸ್ತೇವೆ. ವಿವೇಕಾನಂದ ಜಯಂತಿಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ನಾವು. ಹಾಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷವಾಗಿ ಕಳೆದ ವರ್ಷದಿಂದ ಒಂದು ಹೊಸ ಪರಂಪರೆ ನಾವು ಪ್ರಾರಂಭ ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರು ಭಾರತವನ್ನು ಜಗತ್ತಿನ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಿದರು. ಈಗಿನ ಕಾಲದಲ್ಲಿ ಪತ್ರಿಕೆ, ಟಿವಿ, ಸೋಷಿಯಲ್ ಮೀಡಿಯಾ ಇದೆಲ್ಲವೂ ಇದೆ. ಆದರೆ ಅದು ಯಾವುದೂ ಇಲ್ಲದೇ ಇರುವಂಥ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ತನ್ನಲ್ಲೂ ಆ ರೀತಿಯ ಯಾವುದೇ ಸವಲತ್ತುಗಳಿಲ್ಲದೇ ಇರುವಂಥ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಭಾರತ ಅಂದರೆ ಏನು ಅಂತ ಪರಿಚಯಿಸಿದಂಥ ಒಂದು ಸುವರ್ಣ ದಿನ ಅದು ಸೆಪ್ಟೆಂಬರ್ 11. ವಿಶ್ವಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಅವರು ಮಾಡಿರುವಂಥ 3.5 ನಿಮಿಷಗಳ ಭಾಷಣ ಇಡೀ ಜಗತ್ತಿಗೆ ಭಾರತದ ಬಗ್ಗೆ ಯಾವ ಒಂದು ಕೆಟ್ಟ ಒಂದು ಅಭಿಪ್ರಾಯ ಇತ್ತು, ಒಂದು ಮಿಸ್ಕನ್ಸೆಪ್ಷನ್ ಇತ್ತು, ಅದನ್ನು ಕ್ಷಣಾರ್ಧದಲ್ಲಿ ತೆಗೆದುಹಾಕಿದಂಥ ಒಂದು ಅವಿಸ್ಮರಣೀಯ ಕ್ಷಣ ಅದು. ಅದರ ನೆನಪಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ ವರ್ಷದಿಂದ ನಾವು ಸೆಪ್ಟೆಂಬರ್ 11ನೇ ತಾರೀಕಿಗೆ ವಿವೇಕಾನಂದರ ಹೆಸರಿನಲ್ಲಿ 2-3 ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ನಾವು ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗಾಗಿ ಮತ್ತು ಸಾರ್ವಜನಿಕರಿಗಾಗಿ ಈ ಕಾರ್ಯಕ್ರಮಕ್ಕೆ ವಿವೇಕಾನಂದರನ್ನು ಸಮಾಜದ ಮುಂದೆ ಅತ್ಯಂತ ಸಮರ್ಥವಾಗಿ ನಿರೂಪಿಸಬಹುದಾದಂಥ ವ್ಯಕ್ತಿಗಳ ಪೈಕಿ ನಮಗೆ ಕಂಡದ್ದು ಚಕ್ರವರ್ತಿ ಸೂಲಿಬೆಲೆಯವರು. ನಾವು ಕಳೆದ ವರ್ಷ ಪ್ರಾರಂಭ ಮಾಡಿ ಈ ವರ್ಷವೂ ಅದನ್ನೇ ಮುಂದುವರಿಸಿದ್ವಿ. ಮೊದಲನೇ ಅವಧಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 800ರಷ್ಟು ವಿದ್ಯಾರ್ಥಿಗಳು ದ್ವಿತೀಯ PUCಯಲ್ಲಿ ಆಗ್ತಾರೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆಲ್ಲ ಇಲ್ಲಿಯ ನಮ್ಮ ಕೇಶವ ಸಂಕಲ್ಪ ಸಭಾಂಗಣದಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ. ಆಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಭಾಗದ ಒಂದಷ್ಟು ಶಿಕ್ಷಕರನ್ನ ಕರೆಸಿ ಶಿಕ್ಷಣ ಕ್ಷೇತ್ರದ ವ್ಯಾಪ್ತಿ, ಆಳ, ಅಗಲ ಇದನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಶಿಕ್ಷಕರಿಗಾಗಿ ಕಾರ್ಯಕ್ರಮ. ಹಾಗೆ ಸಂಜೆಯ ಹೊತ್ತಿನಲ್ಲಿ ಸಾರ್ವಜನಿಕರಿಗಾಗಿ ಇವತ್ತು ದೇಶದ ಸಾಮಯಿಕ ವಿಷಯಗಳ ಬಗ್ಗೆ ಬೇರೆ ಬೇರೆ ಸಂಗತಿಗಳ ಚರ್ಚೆ, ಸಂವಾದವನ್ನು ನಡೆಸಬೇಕು ಅನ್ನೋ ದೃಷ್ಟಿಯಲ್ಲಿ 3 ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಬೆಳಿಗ್ಗೆ 9 ಗಂಟೆಗೆ ಚಕ್ರವರ್ತಿಯವರು ಈ ಕ್ಯಾಂಪಸ್ಗೆ ಕಾಲಿಟ್ಟರೆ ಅವರ ಚಕ್ರ ನಿಲ್ಲುವುದೇ ಇಲ್ಲ. ಬೆಳಿಗ್ಗೆ ಪ್ರಸ್ತಾವನೆಯಲ್ಲಿ ನಮ್ಮ ಕೃಷ್ಣ ಭಟ್ರು ಹೇಳಿದರು, ಚಕ್ರವರ್ತಿಯ ಹೆಸರಿನಲ್ಲೇ ಚಕ್ರ ಇದೆ, ಹಾಗಾದ್ರಿಂದ ಅವರು ಓಡ್ತಾ ಇರ್ತಾರೆ ಅಂತ. ಹಾಗಾಗಿ ಇವತ್ತು 3 ಅಲ್ಲ 4 ಕಾರ್ಯಕ್ರಮ ಚಕ್ರವರ್ತಿಯವರಿಗೆ. ಹಾಗಾಗಿ ಇದು ಕೊನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಹೆಸರಿಟ್ಟಿದ್ದು ಸಿಂಧೂರ. ಈ ಸಿಂಧೂರ ಅನ್ನುವಂಥ ಹೆಸರು ಭಾರತದ ತಾಯಿಯ ಹಣೆಯಗೆ ಅಷ್ಟೇ ಸೀಮಿತ ಆಗಿತ್ತು. ಆದರೆ ಇಡೀ ಜಗತ್ತಿಗೆ ಅದರ ಅರ್ಥ ಗೊತ್ತಾಗಿದ್ದದ್ದು ಮೊನ್ನೆ. ಭಾರತ ಅದರ ಅರ್ಥವನ್ನು ಜಗತ್ತಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ಒಬ್ಬಳು ತಾಯಿಯ ಹಣೆಯ ಸಿಂಧೂರ ಅಳಿಸಿ ಹೋದರೆ ನಾವು ಎಷ್ಟರ ಮಟ್ಟಿಗೆ ತಯಾರಿದ್ದೇವೆ ಅಂತ ನಮ್ಮ ಪ್ರಧಾನಮಂತ್ರಿಯವರು ತೋರಿಸಿದರು. ಹಾಗಾಗಿ ಈ ಸಿಂಧೂರ ಅನ್ನುವಂಥ ಶಬ್ದದ ಅರ್ಥ ಮತ್ತು ನಾವು ಅದಕ್ಕೆ ಕೊಟ್ಟಿರುವಂಥ ಒಂದು ಗೌರವ, ಆ ಗೌರವದ ಪ್ರಕಟೀಕರಣಕ್ಕೆ ನಾವು ಎಲ್ಲಿವರೆಗೂ ಸಿದ್ಧ ಅನ್ನುವಂಥ ಒಂದು ಸಂದೇಶ ಇದನ್ನು ನಮ್ಮ ದೇಶ ಮಾಡಿ ತೋರಿಸಿದೆ. ಆ ನೆನಪಿಗಾಗಿ ಇವತ್ತು ನಾವು ಅದೇ ವಿಷಯವನ್ನು ಇಟ್ಕೊಂಡು ಸಿಂಧೂರ ಭಾರತದ ವಿಶ್ವರೂಪ ದರ್ಶನ ಅನ್ನುವಂಥ ವಿಷಯ ಇಟ್ಕೊಂಡಿದ್ದೇವೆ. ಸೊ ಈ ವಿಷಯವನ್ನು ಇವತ್ತು ಪ್ರಸ್ತಾವ ಮಾಡಲಿಕ್ಕೆ ನಿಮ್ಮ ಮುಂದಿಡಲಿಕ್ಕೆ ಬಂದಿರುವಂಥವರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು. ಅವರ ಬಗ್ಗೆ ಪರಿಚಯ ಮಾಡುವುದು ಬಹುಶಃ ಅವರಿಗೆ ಮಾಡೋ ಅವಮಾನ ಅಂತ ನಾನು ತಿಳ್ಕೊಳ್ತೇನೆ. ಪರಿಚಯ ಮಾಡಲಿಕ್ಕೆ ಏನೂ ಇಲ್ಲ. ಸಮಾಜದಲ್ಲಿ ತುಂಬ ಜನ ಬದುಕ್ತಾರೆ, ಅವರ ಹೊಟ್ಟೆ ತುಂಬಿಸ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಕಾರ್ ತಗೊಳ್ತಾರೆ, ಮನೆ ಕಟ್ತಾರೆ, ಒಂದಿನ ಇಲ್ಲದಾಗ್ತಾರೆ. ಆದರೆ ಅದಕ್ಕಿಂತ ಭಿನ್ನವಾಗಿ ಬದುಕುವುದು ಹೇಗೆ ಅಂತ ಹೇಳುವ ಕೆಲವು ಸ್ಯಾಂಪಲ್ಗಳು ಸಮಾಜದಲ್ಲಿ ಬೇಕಾದಷ್ಟು ಇದೆ ನಮ್ಮ ದೇಶದಲ್ಲಿ. ಅಂತ ಒಂದು ಸ್ಯಾಂಪಲ್ ಚಕ್ರವರ್ತಿಯವರು ತನ್ನ ಇಂಜಿನಿಯರಿಂಗ್ ಪದವಿಯ ಬಳಿಕ
ಅವರು ಸ್ವಂತ ಜೀವನದ ಕಡೆ ಮುಖ ಮಾಡಲಿಲ್ಲ, ಬದಲಾಗಿ ಸಮಾಜ ಜೀವನಕ್ಕೆ ತನ್ನನ್ನು ತೆರೆದುಕೊಂಡ್ರು. ತನ್ನ ಇಡೀ ಜೀವನವನ್ನು ಸಮಾಜ ಜಾಗೃತಿಗೋಸ್ಕರ ಮುಡುಪಾಗಿಟ್ರು. ಇವತ್ತು ಜಾಗೃತಿಯ ಕೆಲಸ ಇವತ್ತು ತೀರಾ ಅವಶ್ಯಕವಾದಂಥ ಸಂಗತಿ. ಹಾಗಾಗಿ ತನ್ನ ಇಡೀ ಜೀವನವನ್ನು, ತನ್ನ ತಾರುಣ್ಯವನ್ನು ನೆನಪಿಟ್ಟುಕೊಳ್ಳಿ, ತನ್ನ ತಾರುಣ್ಯವನ್ನು ಸಮಾಜ ಜಾಗೃತಿಯ ಕೈಂಕರ್ಯಕ್ಕೆ ಮೀಸಲಿಟ್ಟು ತನ್ನ ಜೀವನವನ್ನು ಸಾರ್ಥಕವಾಗಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಇಡೀ ದೇಶದಾದ್ಯಂತ ಓಡಾಡ್ತಾರೆ, ಒಂದೇ ಕೆಲಸ, ಬರೆಯುವುದು, ಓದುವುದು, ಬರೆಯುವುದು ಮತ್ತು ಮಾತನಾಡುವುದು. ತನ್ನ ಮೂಲಕ ತಾಯಿ ಭಾರತೀಯ ಸೇವೆ, ಇದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂಥ ಮತ್ತು ಇವತ್ತು ಈ ವಿಷಯವನ್ನು ನಮ್ಮ ಮುಂದಿಡ್ಲಿಕ್ಕೆ ಬಂದಿರತಕ್ಕಂಥ ಹಿರಿಯ ಗೌರವಾನ್ವಿತರಾದಂಥ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಇಡೀ ಪುತ್ತೂರಿನ ಸಮುದಾಯದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಒಬ್ಬ ತರುಣ ವೈದ್ಯರು ಡಾಕ್ಟರ್ ಸಚಿನ್ ಶಂಕರ್ ಹಾರಕೆರೆ ಅವರು ತನ್ನ ವಿದ್ಯಾಭ್ಯಾಸದ ನಂತರ ದೇಶ ಮತ್ತು ವಿದೇಶಗಳಲ್ಲೂ ಕೂಡ ಎಲುಬಿಗೆ ಸಂಬಂಧಪಟ್ಟಂಥ, ಮೂಳೆಗೆ ಸಂಬಂಧಪಟ್ಟಂಥ ಆಳವಾದ ಅಧ್ಯಯನವನ್ನು ಮಾಡಿ ನಮ್ಮ ಊರಿಗೆ ಒಬ್ಬರು ಹೊಸ ವೈದ್ಯರು, ಅವರು ದಂಪತಿಗಳಿಬ್ಬರು ಕೂಡ ಮೂಳೆ ವೈದ್ಯರು, ಗಂಡ ಹೆಂಡತಿ ಇಬ್ಬರು ಕೂಡ ಆರ್ಥೋಪೆಡಿಷನ್ಸ್ ಅವರು, ಡಾಕ್ಟರ್ ಸಚಿನ್ ಶಂಕರ್ ಹಾರಕೆರೆ, ನಮ್ಮದೇ ಪಕ್ಕದ ಹಾರಕೆರೆಯವರವರು, ನಮಗೆಲ್ಲ ಗೊತ್ತಿರುವಂಥ ಕುಟುಂಬ ಅವರದ್ದು. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೋರು ಗೌರವಾನ್ವಿತರು ಶ್ರೀಯುತ ಹೊನ್ನಪ್ಪನವರು, ಈ ಭಾಗದ ಒಬ್ಬ ಹಿರಿಯ ದೈವ ನರ್ತಕರು. ಹಿಂದೂ ಸಮಾಜಕ್ಕೆ ದೇವರಷ್ಟೇ ಪ್ರಮುಖವಾದದ್ದು ದೈವ. ಈ ದೈವ ನರ್ತಕರಾಗಿ ಸಮಾಜದಲ್ಲಿ ತುಂಬ ಜನ ಇವತ್ತು ತಮ್ಮ ಜೀವನವನ್ನು ಅದಕ್ಕಾಗಿ ಮುಡುಪಿಟ್ಟಿದ್ದಾರೆ. ಹಿಂದೂ ಸಮಾಜವನ್ನು ಒಟ್ಟಾಗಿಸುವಂಥ ಒಂದು ದೊಡ್ಡ ಪಾತ್ರದಲ್ಲಿ, ದೊಡ್ಡ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಇಲ್ಲಿ ಕಲ್ಲೇಗದ ಕಲ್ಲುರುಟಿ ದೈವಸ್ಥಾನದಲ್ಲಿ ಕೂಡ ಅವರು ದೈವ ನರ್ತಕರಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಅಂತ ಹಿರಿಯರಾದಂಥ ಶ್ರೀಯುತ ಹೊನ್ನಪ್ಪನವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಪುತ್ತೂರು ನಗರದ ಒಂದಷ್ಟು ಗೌರವಾನ್ವಿತರು ನಮ್ಮ ಮುಂದೆ ಇದ್ದಾರೆ. ಸಮಾಜಮುಖಿ ಚಿಂತನೆಯ ಆಸೆಯಿಂದ ನೀವು ಬಂದಿದ್ದೀರಿ. ಹಿಂದಿನ ಬಾರಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಆಹ್ವಾನಿತರಿಗೆ ಮಾತ್ರ ಅಂತ ಪ್ರಿಂಟ್ ಮಾಡಿದ್ವಿ. ನಾವು ಚೀಟಿ ಕೊಟ್ಟವ್ರು ಮಾತ್ರ ಬನ್ನಿ, ಒಂದು ರೀತಿ ಪಾಸ್ ಥರ ಹಾಗೆ ಬನ್ನಿ ಅಂತ ಮಾಡಿದ್ವಿ. ಈ ವರ್ಷ ನಮಗೆ ಅನ್ನಿಸ್ತು, ಇಂಥ ಒಳ್ಳೆಯ ವಿಷಯ ಇಷ್ಟೇ ಜನಕ್ಕೆ ಯಾಕೆ ಹೋಗಬೇಕು, ಇನ್ನೊಂದಷ್ಟು ಜನಕ್ಕೆ ಹೋಗಬೇಕಲ್ವ ಅಂತ. ಆವಾಗ ಚರ್ಚೆ ಮಾಡಿದ್ದು ಶನಿವಾರ, ಇವತ್ತು ಸಂಬಳದ ದಿವಸ, ಸಂಬಳ ತೆಕ್ಕೊಳ್ಳೋ ದಿವಸ ಮತ್ತು ಸಂಬಳ ಕೊಡುವ ದಿವಸ, ಸಂಜೆ ಯಾರು ಬರ್ತಾರೆ ಅಂತ. ಹಾಗಾಗಿ ಈ ಸಲ ಆಸಕ್ತರಿಗೆ ಮಾತ್ರ ಅಂತ ಮಾಡಿದ್ವಿ ನಾವು. ಯಾರಿಗೆ ಆಸಕ್ತಿ ಇದೆ ಅವರು ಬಂದಿದ್ದೀರಿ ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮೆಲ್ಲ ಸಮಯ, ಅಮೂಲ್ಯವಾದ ಸಮಯವನ್ನು ಒಂದು ರಾಷ್ಟ್ರ ಕಾರ್ಯದ ಒಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡಬೇಕು, ಅದನ್ನು ಸಮಾಜಕ್ಕೆ ಹಂಚಬೇಕು ಅನ್ನುವಂಥ ಒಂದು ಉದಾತ್ತ ಉದ್ದೇಶ ಇಟ್ಕೊಂಡು ಆಗಮಿಸಿರುವಂಥ ಎಲ್ಲ ಪುತ್ತೂರು ನಗರದ ತಾಯಂದರಿಗೆ, ಸಜ್ಜನ ಬಂಧುಗಳಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಅತಿಥಿಗಳಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಲು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್ ಇವರಲ್ಲಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಮುರಳೀಕೃಷ್ಣ ರೈ ಇವರು ಶ್ರೀ ಸಚಿನ್ ಶಂಕರ್ ಹಾರಕೆರೆ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಹೊನ್ನಪ್ಪ ಇವರಿಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಕೋಶಾಧಿಕಾರಿಗಳಾದ ಶ್ರೀ ಸಚಿನ್ ಶೆಣೈ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ಶಂಕರ್ ಈ ನಮ್ಮ ಕಾರ್ಯಕ್ರಮದ ಪ್ರಮುಖ ಕಾಲಘಟ್ಟ ಸನ್ನಿಹಿತವಾಗ್ತಾ ಇದೆ. ಪ್ರಸಿದ್ಧ ವಾಗ್ಮಿಗಳಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರ ಭಾಷಣದ ಸಮಯ. ಇದಕ್ಕೂ ಮುನ್ನ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯಾದ ಕುಮಾರಿ ದೀಪ್ತಿ ಪ್ರಭು ಇವರಿಗೆ ವೈಯಕ್ತಿಕ ಗೀತೆಗಾಗಿ ಆಹ್ವಾನ. ಶಕ್ತಿ
ಶಕ್ತಿಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ಶಕ್ತಿಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ಮೂಡುತ್ತಿದೆ ಭಾರತದಲ್ಲೆಲ್ಲೆಡೆ ನವ ಚೈತನ್ಯದ ಸಂಚಾರ. ನವ ಚೈತನ್ಯದ ಸಂಚಾರ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ಮಕ್ಕಳ ಮೈ ಮರೆವಿನ ಯುಗ ಕಳೆದಿದೆ, ಅಳಿದಿದೆ ಅಳುಕಿನ ತಿಮಿರ. ಏಕಾತ್ಮತೆಯ ಋಣ ಪ್ರಭೆ ಮೂಡಿದೆ, ಅಡಗಿದೆ ಒಡಕಿನ ಕುಹಕ. ಶತ್ರು ವಿನಾಶದ ಆಶ್ವಾಸನೆ ಇದೆ, ಜಗಕ್ಕಿದೆ ಶಾಂತಿಯ ಶಪಥ. ವಿಜಯದ ಘಳಿಗೆ ದೋ ಸಮೀಪಿಸಿದೆ, ಮುನ್ನುಗ್ಗಿದೆಯುವ ಪಥಕ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ಸಾವಿಲ್ಲದ ನಾಡಿನ ಸುತರೆತ್ತರು ಯಜ್ಞದ ಸಿದ್ಧತೆಗೆ. ಹಿಂದುತ್ವದ ಅಮರದಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ. ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ. ನವ ಇತಿಹಾಸದ ಧ್ವಜವನೇರಿಸುವ ಉತ್ಸಾಹದ ರಭಸಕ್ಕೆ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ಜಡವಾದದ ಮೌಢ್ಯದ ಕ್ರೌರ್ಯದ ಸಂಚಿನ ಕಂತೆಗೆ ಕೊನೆ ಹೇಳಿ, ತ್ಯಾಗಶೀಲ ವಿಶ್ವಾಸದ ಶ್ರದ್ಧೆಯ ಕಹಳೆದು ಕೇಳಿ. ಹಿಂದೂ ರಾಷ್ಟ್ರದ ಹೊಸ ಮುಂಜಾವಿನ ಮಂಗಳ ಕ್ಷಣ ಬಂದಿದೆ ಏಳಿ. ಜಗದಲ್ಲೆಡೆಯ ಜಡತೆಯ ತೊಡೆಯುವ ದಾಯಿತ್ವಕ್ಕೆ ಮೈತಾಳಿ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ಮೂಡುತ್ತಿದೆ ಭಾರತದಲ್ಲೆಲ್ಲೆಡೆ ನವ ಚೈತನ್ಯದ ಸಂಚಾರ. ನವ ಚೈತನ್ಯದ ಸಂಚಾರ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ದುರ್ಜಯ ಪುನರವತಾರ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿರುವ ಪುತ್ತೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಸಂತೋಷದ ಸಂಗತಿ, ವಿಜಯ ಭಾರತದ ಸಿಂಧೂರ, ಭಾರತದ ವಿಶ್ವರೂಪ ದರ್ಶನ ಅಂತ
ಸಿಂಧೂರಕ್ಕೆ ಭಾರತದಲ್ಲಿ ಯಾವತ್ತೂ ಮಹತ್ವ ಇದೆ ಗೊತ್ತಿಲ್ಲ. ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 10-11 ವರ್ಷಗಳಲ್ಲಿ ಈ ಟೈಟಲ್ಸ್ ಯಾರು ಕೊಡ್ತಾರೆ ಅನ್ನೋದೇ ಭಾಳ ಚೆಂದ ಇದೆ ಅಂತ. ನೀವು ಯಾವ ಟೈಟಲ್ ಕೇಳಿದರೂ ಒಂದ್ಸಲ ಅಬ್ಬಾ ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸತ್ತೆ ಅಂತ. ಆಪರೇಷನ್ ಸಿಂಧೂರ್ ಅಂತ ಕರೆದಾಗ ಪಾಕಿಸ್ತಾನದ ಮೇಲಿನ ಯುದ್ಧವನ್ನು ಅನೇಕರು ಪ್ರಶ್ನೆ ಮಾಡಿದರು. ಅದರಲ್ಲೂ ಲೆಫ್ಟಿಸ್ಟ್ಗಳು ಇದು ಏನು ಭಾರತದ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಅವಮಾನ ಅಂತ ಹೇಳಿಬಿಟ್ರು. ಅದೇನೋ ಇದ್ದಕ್ಕಿದ್ದಂತೆ ಅವ್ರಿಗೆ ಏನಾದರೂ ಇದರಲ್ಲಿ ತಪ್ಪು ಹುಡುಕಬೇಕಿತ್ತು. ಆದರೆ ಭಾಳ ಜನರಿಗೆ ಇದು ಅರ್ಥ ಆಯಿತು. ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಏನು ಅವಮಾನ ಮಾಡಿದ್ರೋ ಅದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೋಸ್ಕರವೇ ಈ ಟೈಟಲ್ ಇಟ್ಟಿದ್ದಾರೆ ಅಂತ. ಅದ್ಭುತವಾಗಿತ್ತು ಅಂತ. ಯಾರ್ಯಾರು ತಮ್ಮ ಪರಿವಾರದವ್ರನ್ನ ಕಳ್ಕೊಂಡಿದ್ರೋ ಅವ್ರಿಗೆಲ್ಲರಿಗೂ ಹೆಮ್ಮೆ ಅನಿಸುವಂಥ ಒಂದು ಟೈಟಲ್ಲು, ಜೊತೆಗೆ ಅದಕ್ಕೆ ತಕ್ಕಂಥ ಕ್ರಿಯೆಯನ್ನು ಮಾಡಿ ಮುಗಿಸಲಾಯಿತು. ಟೈಟಲ್ ಸರಿಯಾಗೇ ಇದೆ, ಭಾರತದ ವಿಶ್ವರೂಪ ದರ್ಶನ ಅಂತ. ಈಗ ತಾನೇ ಒಂದು ಹಾಡು ಹೇಳ್ತಾ ಭಾರತದ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ಅಂತ ಹೇಳಿದರು. ಸಾಲೆ ಅದ್ಭುತವಾಗಿದೆ. ಭಾರತ ಮಾತೆಯ ಹೊಸ ರೂಪ ಹೇಗಿದೆ ಅಂತಂದರೆ ದುರ್ಜಯ. ನೀವು ಗೆಲ್ಲೋದು ಹೆಚ್ಚು ಕಡಿಮೆ ಅಸಾಧ್ಯವಾಗುವಂಥ ಅಪರೂಪದ ಪುನರವತಾರದಲ್ಲಿ ಈಗ ನಿಂತಿದ್ದಾಳೆ ಅಂತ. ಕಳೆದ 1000 ವರ್ಷಗಳ ಹಿಂದೆ ಶಕರು ಬಂದರು, ಹೂಣರು ಬಂದರು, ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನ್ರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಇಂಗ್ಲೀಷರು ಬಂದರು, ಚೀನಾ ಒಂದ್ಸಲ ಸೋಲಿಸ್ತು, ಎಲ್ಲ ಹೋಯ್ತು. ಇದು ದುರ್ಜಯವಾಗಿರುವಂಥ ಪುನರವತಾರ ಅವಳದ್ದು. ಜಗತ್ತಿನ ಮುಂದೆ ತನ್ನ ರೂಪವನ್ನು ಹೊಸದಾಗಿ ಅನಾವರಣ ಮಾಡಿ ಆಕೆ ಈಗ ನಿಂತಿದ್ದಾಳೆ ಅನ್ನೋದರ ಒಂದು ವಿಶೇಷವಾದ ಸಂಕೇತ ಈ ಯುದ್ಧ ಅಂತ. ಈ ಯುದ್ಧದ ಕುರಿತಂತೆ ಆರಂಭ ಮಾಡೋಕ್ಕಿಂತ ಮುಂಚೆ ನಾನಿವತ್ತು ನಿಮ್ಗೆ ಯುದ್ಧವನ್ನು ಎಳೆಯಾಗಿ ಬಿಡಿಸಿಡುವಂಥ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿರುವಂಥ ಅಷ್ಟೂ ಸಂಗತಿಗಳನ್ನು, ಯುದ್ಧದ ನಂತರ ಏನಾಯಿತು ಅನ್ನೋದನ್ನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಈ ಯುದ್ಧದ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಈ ಯುದ್ಧದ ನಂತರ ಭಾರತವನ್ನು ಜಗತ್ತು ನೋಡುವಂಥ ದೃಷ್ಟಿಕೋನ ಪರಿಪೂರ್ಣವಾಗಿ ಬದಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಈ ದೇಶದಲ್ಲಿ ಒಂದ್ಸಲ, ಈ ಹಿಂದೆ ಅದನ್ನು ಇಂದಿರಾ ಗಾಂಧಿಯವರಿದ್ದಾಗ ಮಾಡಿದ್ರು, ನಾನೇನು ಕ್ರೆಡಿಟ್ ಕೊಡದೆ ಹೋಗೋದಿಲ್ಲ. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಬುದ್ಧ ಸ್ಮೈಲಿಂಗ್ ಅಂತೇಳಿ ಒಂದು ಪೋಖ್ರಾನ್ನಲ್ಲಿ ಅಣುಸ್ಫೋಟದ ಪರೀಕ್ಷಣೆ ನಡೆಸಿದ್ರು. ಅವತ್ತಿನ ದಿನ ಒಬ್ಬ ಸೈಂಟಿಸ್ಟ್, ಇಫ್ ಐಮ್ ನಾಟ್ ರಾಂಗ್ ಇಟ್ ವಾಸ್ ಇನ್ ಅಮೆರಿಕಾ, ಅವರು ಆನಂತರ ಒಂದು ಇಂಟರ್ವ್ಯೂನಲ್ಲಿ ಅದನ್ನು ಹೇಳಿದರು. ಅವರು ತಮ್ಮ ಕೋಣೆಯಲ್ಲಿ ರಾತ್ರಿ ಕೂತಿದ್ರಂತೆ ಪ್ರಾಬಬಲಿ. ಆ ಹೊತ್ತಲ್ಲಿ ಯಾರೋ ಆ ಹೊತ್ತಿನಲ್ಲಿ ಬಾಗಲು ಬಡದ ಮತ್ತೊಬ್ಬ ಸೈಂಟಿಸ್ಟ್ ಒಳಗೆ ಬಂದು ಕಂಗ್ರ್ಯಾಚುಲೇಷನ್ಸ್ ಅಂದ್ರಂತ. ಇವ್ರು ಕೇಳಿದರೆ ಯಾಕೆ ಅಂತ ಗೊತ್ತಿರಲಿಲ್ಲ ಇವರಿಗೆ, ತುಂಬ ಬ್ಯುಸಿಯಾಗಿದ್ರು ಅವ್ರ ಕೆಲಸದಲ್ಲಿ. ಏನಿಲ್ಲ, ಭಾರತ ಇವತ್ತು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ನಡೆಸಿದೆ, ಭಾರತದ ಈ ಸಾಮರ್ಥ್ಯ ಕಂಡು ನಮಗೆಲ್ಲ ಖುಷಿಯಾಗಿದೆ ಅಂತ ಅನ್ಯ ದೇಶದ ವಿಜ್ಞಾನಿಯೊಬ್ಬರು ಭಾರತದ ವಿಜ್ಞಾನಿಯನ್ನ ಅವರು ಅಭಿನಂದಿಸಿ ಹೋದ್ರಂತ. ಅವ್ರು ಆಮೇಲೆ ಹೇಳ್ಕೊಂಡ್ರು, ಹಿಂಗಾಗಿತ್ತು, ನಂಗೆ ಭಾಳ ಹೆಮ್ಮೆ ಅನಿಸಿತ್ತು, ಅವತ್ತು ಭಾಳ ಸಂತೋಷ ಅನಿಸಿತ್ತು ಅಂತ. ಜಗತ್ತು ಗೌರವಿಸೋದು ಕುರಿಯಂತೆ ಬದುಕುವವರನ್ನಲ್ಲ, ಜಗತ್ತು ಗೌರವಿಸೋದು ಹುಲಿಯಂತೆ ಬದುಕಿ ವೆಜಿಟೇರಿಯನ್ ಆಗಿ ಅಂತ ಹೇಳಬಹುದಾಗಿರುವ ಹುಲಿಯನ್ನ ಮಾತ್ರ. ವೆಜಿಟೇರಿಯನ್ ಆಗಿ ಅಂತ ಕುರಿಯ ಭಾಷಣಕ್ಕೆ ಬೆಲೆ ಇಲ್ಲ. ಹುಲಿ ಏನಾದರೂ ನಾಳೆ ಎಲ್ಲರೂ ವೆಜಿಟೇರಿಯನ್ ಆಗಬೇಕು ಕಂಡ್ರೋ, ನಾನು ಗಮನಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ಭಾರತದ ಅಲಿಪ್ತ ನೀತಿ ಇಷ್ಟು ದಿನ ಕುರಿಯ ಅಲಿಪ್ತ ನೀತಿಯಾಗಿತ್ತು. ಆದರೆ ಯಾವಾಗ ಭಾರತ ಪೋಖ್ರಾನ್ನಲ್ಲಿ ಅಣುಬಾಂಬಿನ ಸ್ಫೋಟ ನಡೆಸಿ ಜಗತ್ತಿಗೆ ತೋರಿಸ್ತೋ, ನಾನು ಹುಲಿಯಾಗಿದ್ದೀನಿ, ಹುಲಿಯಾಗಿ ಹೇಳ್ತಿದ್ದೀನಿ, ಜಗತ್ತಿನ ಯಾರೂ ಕೂಡ ಅಣು ಪರೀಕ್ಷಣೆ ಮಾಡಬಾರದು, ಅಣು ಬಾಂಬ್ಗಳನ್ನು ಬೇರೆಯವರ ಮೇಲೆ ಬಳಸಬಾರದು ಅಂತ ಹೇಳುವಂತ ಅಧಿಕೃತ ಯೋಗ್ಯತೆಯನ್ನು ಭಾರತ ಪಡ್ಕೊಂಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲಕ್ಕೆ. ಆದರೆ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ನಾವೇನೋ ಪಡ್ಕೊಂಡ್ವಿ, ಆದರೆ ಅದರ ಹಿಂದೆಯೇ ಪಾಕಿಸ್ತಾನವೂ ಪಡ್ಕೊಳ್ತು. ನಮಗೂ ಮತ್ತು ಪಾಕಿಸ್ತಾನಕ್ಕಿದ್ದ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ಅಣು ಪರೀಕ್ಷಣೆ ಮಾಡಿದ್ವಿ, ಅಣು ಬಾಂಬಿನ ಪರೀಕ್ಷಣೆ ಮಾಡಿದ್ವಿ. ಬರೀ ಬಾಂಬ್ ಸ್ಫೋಟ ಮಾಡಿದ್ದಲ್ಲ, ಬಾಂಬ್ನ ಪರೀಕ್ಷಣೆ ಮಾಡಿದ್ವಿ, ಭೂಗರ್ಭದ ಒಳಗೆ ಅದರ ಟೆಸ್ಟ್ ಮಾಡಿದ್ವಿ. ಟೆಸ್ಟಿನ ಲಾಭ ಏನು ಅಂತ ಕೇಳಿದ್ರೆ, ಇನ್ನು 10 ವರ್ಷಗಳ ಕಾಲ ನಾವು ಇನ್ನೊಂದು ಎಕ್ಸ್ಪ್ಲೋಷನ್ ಮಾಡದೆ ನಮಗೆ ಸಿಕ್ಕಿರುವ ಡಾಟಾದ ಆಧಾರದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಡೆವಲಪ್ ಮಾಡಬಹುದಾಗಿರುವಂತ ಅಧಿಕೃತವಾಗಿರುವಂತ ಗೌರವವನ್ನು ಭಾರತ ಪಡ್ಕೊಳ್ತು. ಆದರೆ ಪಾಕಿಸ್ತಾನವು ಅನೇಕ ರೀತಿಯ ಪರೀಕ್ಷಣೆಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ಈ ಯುದ್ಧಕ್ಕೆ ಸಂಬಂಧವಿರುವಂಥ ಒಂದು ಸಂಗತಿ ಹೇಳ್ತೀನಿ ನಾನು. ಪಾಕಿಸ್ತಾನಕ್ಕೆ ಅಮೆರಿಕ ಗೊತ್ತಿಲ್ಲದೆ
ಅಥವಾ ಎಲ್ರಿಗೂ ಗೊತ್ತಿರುವಂತೆ ಒಂದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೊಟ್ಟು ಅದನ್ನ ಇಟ್ಕೊಂಡಿರಿ, ನಮಗೆ ಬೇಕಾದಾಗ ನಾವು ಅದನ್ನು ಬಳಸ್ತೀವಿ ಅಂತ ಪಾಕಿಸ್ತಾನದ ಒಂದು ಜಾಗದಲ್ಲಿ ಅದನ್ನು ಗುಪ್ತವಾಗಿ ಇರಿಸ್ತು. ಪಾಕಿಸ್ತಾನದ ಸರ್ಗೋಧಾ ಏರ್ ಬೇಸಿನ ಪಕ್ಕದಲ್ಲಿರುವಂತ ಒಂದು ಗುಡ್ಡದಲ್ಲಿ ಅದಕ್ಕೆ 4-5 ದ್ವಾರಗಳನ್ನ ಮಾಡಿಸಿಕೊಂಡು ಅಲ್ಲಿ 200-250 ವಾರ್ ಹೆಡ್ಸ್ಗಳನ್ನ ಇಡ್ತು. ಯಾವಾಗ ವಾರ್ ಹೆಡ್ಸ್ ಕೈಗೆ ಬಂತೋ ಪಾಕಿಸ್ತಾನಕ್ಕೊಂದು ಈ ನಶೆ ಏರಿದ ಅಮಲೇರಿಸಿಕೊಂಡಂತ ಮಂಗನಂತಾಗಿರುವಂತ ಪಾಕಿಸ್ತಾನ ನಾವು ಮಾತೆತ್ತಿದ್ರೆ ಹೇಳ್ತಿತ್ತು, ನೀವೇನಾದ್ರೂ ಕಾಲ್ ಕೆರ್ಕೊಂಡು ತಂಟೆಗೆ ಬಂದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಹುಷಾರು ಅಂತ. 2 ನ್ಯೂಕ್ಲಿಯರ್ ಕಂಟ್ರೀಸ್ ಜಗಳ ಆಡುವಾಗ ಯಾರು ದೊಡ್ಡ ಕಂಟ್ರಿಯೋ, ಯಾರು ತುಂಬಾ ಪ್ರಭಾವಶಾಲಿಯಾಗಿ ಜಗತ್ತಿನ ಮುಂದೆ ಬೆಳೆದಿದ್ದಾರೋ ಅವರು ಮತ್ತೊಂದು ರಾಷ್ಟ್ರದ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾರೆ. ಯಾಕೆ ಅಂತಂದ್ರೆ ನಾವು ನ್ಯೂಕ್ಲಿಯರ್ ಬಾಂಬ್ ಅನ್ನು ಅವ್ರ ಮೇಲೆ ಹಾಕಿ ಅವರನ್ನು ನಾಶ ಮಾಡಬಹುದು. ಅವ್ರ ನಾಶ ಆಗೋದ್ರಿಂದ ಅವ್ರಿಗೂ ಏನು ನಷ್ಟ ಇಲ್ಲ, ಜಗತ್ತಿಗೂ ಏನು ನಷ್ಟ ಇಲ್ಲ. ಅವ್ರು ಇದ್ದಾರೆ ಅಂತ ಜಗತ್ತಿಗೆ ಗೊತ್ತೂ ಇರೋದಿಲ್ಲ. ಆದರೆ ಭಾರತದಲ್ಲಿ 2 ಸಿಟಿಗೆ ಡ್ಯಾಮೇಜ್ ಆದರೂ ಕೂಡ ಭಾರತಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಇದು ಭಾರತದ ಪ್ರಾಬ್ಲಮ್. ಹೀಗಾಗಿ ಕಳೆದ ಅನೇಕ ವರ್ಷ ಭಾರತ ಏನ್ ಮಾಡ್ಕೊಂಡು ಬಂತು, ಪಾಕಿಸ್ತಾನ ಎಷ್ಟೇ ತಂಟೆ ಕೊಟ್ಟರು ಅದರ ವಿರುದ್ಧ ಯುದ್ಧ ಮಾಡುವಂತ ಮೂಡಿಗೆ ಯಾವತ್ತೂ ಹೋಗಲಿಲ್ಲ. ಉಲ್ಟಾ ಸೈಲೆಂಟ್ ಆಗಿರ್ತಿತ್ತು. ಯಾಕೆ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅವ್ರ ಹತ್ರನೂ ಇದೆಯಲ್ಲ, ಯಾಕೆ ಅಂತ ನೆನ್ಪಿಟ್ಕೊಳ್ಳಿ. ಆಪರೇಷನ್ ಸಿಂಧೂರ್ನ ನಂತರ ನ್ಯೂಕ್ಲಿಯರ್ ಬಾಂಬ್ ನಮ್ಮ ಹತ್ರ ಇದೆ ಅಂತ ಪಾಕಿಸ್ತಾನ ಹೇಳುವಂತ ಆ ತಾಕತ್ತನ್ನು ಕಳ್ಕೊಂಡಿದೆ. ಯಾಕೆಂದ್ರೆ ಭಾರತ ಆ ನ್ಯೂಕ್ಲಿಯರ್ ಬಾಂಬ್ ಇಟ್ಟಿರುವಂತ ಜಾಗಕ್ಕೆ ಹೋಗಬೇಕಾಗಿರೋ ರೋಡ್ಗಳ ಮೇಲೆ ಸರಿಯಾಗಿ ಬಾಂಬ್ ಹಾಕಿರೋದ್ರಿಂದ ಈಗ ಎಂಟ್ರಿ ಇಲ್ಲದೆ ಇರುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಅಂತ ಏನ್ ಜಗತ್ತು ಇವತ್ತು ಮಾತನಾಡ್ತಾ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೂ ಕೂಡ ಅಮೆರಿಕಕ್ಕೂ ಕೂಡ ಬಲು ದೊಡ್ಡ ಹೊಡೆತ. ನಾನು ಯಾಕೆ ಅಂತ ಉದ್ದಕ್ಕೂ ಹೇಳ್ತೀನಿ. ಭಾರತ ಹೊಸ ಸ್ವರೂಪದಲ್ಲಿ ನಿಂತುಕೊಂಡಿದೆ. ಭಾರತ ಇವತ್ತು ಯಾವ ಸ್ವರೂಪದಲ್ಲಿ ನಿಂತ್ಕೊಂಡಿದೆ ಅಂತಂದ್ರೆ, ಇದಕ್ಕಿಂತಲೂ ಇತ್ತೀಚಿನ ಯುದ್ಧ ನಾವು ಮಾಡಿದ್ದು 1999 ಕಾರ್ಗಿಲ್ ಯುದ್ಧ. ಅದು ತಿಂಗಳುಗಟ್ಟಲೆ ನಡೀತು. ನಾವು ಒದ್ದಾಡ್ಬಿಟ್ವಿ ಆ ಯುದ್ಧ ಗೆಲ್ಲಲಿಕ್ಕೆ. ದೋ ಅಟಲ್ ಬಿಹಾರಿ ವಾಜಪೇಯಿ ವಾಸ್ ದೇರ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡೋದಿಲ್ಲ ಅಂತ ಜಗತ್ತಿಗೆ ಭರವಸೆ ಕೊಟ್ಟು ಒಬ್ಬೊಬ್ಬರನ್ನು ಹೊರಗೆ ದಬ್ಬುವಂತ ಸಾಹಸದ ಪ್ರಕ್ರಿಯೆಯಲ್ಲಿ ನಿರತವಾದ್ವಿ. 520ಕ್ಕೂ ಹೆಚ್ಚು ನಮ್ಮ ಸೈನಿಕರನ್ನ ಕಳ್ಕೊಂಡ್ವಿ. 1971 ಅದಕ್ಕಿಂತಲೂ ಹಿಂದಿನ ಯುದ್ಧ ಆಗಿತ್ತು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇದ್ದಂತ ಕಾಲದಲ್ಲಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ತಮ್ಮ ಎಲ್ಲ ಚಾಕಚಕ್ಯತೆಯನ್ನು ಬಳಸಿ 93,000 ಪಾಕಿಸ್ತಾನಿ ಸೈನಿಕರನ್ನ ವಶಕ್ಕೆ ಪಡೆದುಕೊಂಡು ಇಟ್ಟುಕೊಂಡಿದ್ರು. ಇದು ಪಾಕಿಸ್ತಾನಕ್ಕೆ ಇವತ್ತಿಗೂ ಅವಮಾನವಾಗಿರಬಹುದಾಗಿರುವಂತ ಸಂಗತಿ. ಆದ್ರೆ ಆ ಇಡೀ ಯುದ್ಧದ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತಂದ್ರೆ, ಆ ಟೋಟಲ್ ಯುದ್ಧ ಶುರುವಾಗಿ ಮುಗಿಯೋದಕ್ಕೆ 17 ದಿನ ಹಿಡಿತು ಅಷ್ಟೇ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಯಾವನಾದ್ರೂ ಪಾಕಿಸ್ತಾನದ ಪರವಾಗಿ ಮಾತನಾಡುವ ಬ್ಯಾರಿ ಇದ್ರೆ, ಮುಸ್ಲಿಂ ಇದ್ರೆ, ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರೆ ಕಪಾಳಕ್ಕೆ ಒಂದು ಕೊಟ್ಟೆ ಹೇಳಿ, 17 ದಿನದಲ್ಲಿ ಸರೆಂಡರ್ ಆದಂತ ಸೈನ್ಯ ನಿಮ್ಮದು. 93,000 ಸೈನಿಕರು. ಇದುವರೆಗೂ ಜಗತ್ತಿನ ಯಾವುದೇ ಯುದ್ಧದಲ್ಲಿ ಯಾರಿಗೂ ಸರೆಂಡರ್ ಆಗಿರುವಂತ ರೆಕಾರ್ಡ್ ಇಲ್ಲ. ಅದು ಬರೀ ಪಾಕಿಸ್ತಾನದೊಂದಿಗೆ ಇರುವಂತ ರೆಕಾರ್ಡ್. ಸರೆಂಡರ್ ಸೇನಾ ಅಂತ ಕರೀತಾರೆ ಅದನ್ನು. ಅದೇ ರೆಕಾರ್ಡ್ ಅಂತ ತಿಳ್ಕೊಂಡ್ರೆ ಆಪರೇಷನ್ ಸಿಂಧೂರ್ನ ರೆಕಾರ್ಡ್ ಏನು ಅಂತಂದ್ರೆ, ಈ ಯುದ್ಧ 17 ದಿನವೂ ನಡೀಲಿಲ್ಲ. 4 ದಿನದಲ್ಲಿ ಇಡೀ ಪಾಕಿಸ್ತಾನ ಸರೆಂಡರ್ ಆಗಿ ಅಮೆರಿಕಾದ ಕಾಲಿಗೆ ಬಿದ್ದು ನಮ್ಮನ್ನು ಕಾಪಾಡಿ ಅಂತ ಕೇಳಿಕೊಳ್ಳುವ ಸ್ಥಿತಿ ಬಂತಲ್ಲ, ಇದು ಹೊಸ ಭಾರತದ ದುರ್ಜಯ ಶಕ್ತಿ ಸ್ವರೂಪಿಣಿಯ ಸ್ವರೂಪ ಅಂತ. ಈ ಯುದ್ಧದ ವೈಶಿಷ್ಟ್ಯವನ್ನು ನಾನು ನಿಮ್ಮ ಜೊತೆ ಸ್ವಲ್ಪ ಹಂಚಿಕೊಳ್ತೀನಿ. ಮೊದಲನೇದಾಗಿ ಅಫ್ಕೋರ್ಸ್ ಯಾರಿಗಾದ್ರೂ ಇದು ರಾಜಕೀಯ ಅಂತ ಅನ್ಸಿದ್ರೆ ನಾನೇನೂ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಇರುವಾಗ ಯುದ್ಧ ಆಗಿದೆ. ನರೇಂದ್ರ ಮೋದಿ ಬಗ್ಗೆ ಹೇಳಲೇಬೇಕು. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಿದ್ರಿಂದ, ಪ್ರಧಾನಿಯಾದ ನಂತರ ಪಾಕಿಸ್ತಾನದ ದೆಸೆ ಸಿಕ್ಕಾಪಟ್ಟೆ ಕೆಟ್ಟಿದೆ. ಅಲ್ಲಿವರೆಗೂ ಪಾಕಿಸ್ತಾನದ ವಿರುದ್ಧ ನಾವು ಜಾಗತಿಕ ಮಟ್ಟದಲ್ಲಿ ತುಂಬಾ ಕಡಿಮೆ ಮಾತಾಡ್ತಿದ್ವಿ. ನಂಗೆ ಗೊತ್ತಿಲ್ಲ ನಿಮ್ಗೆಲ್ರಿಗೂ ನೆನಪಿದೆಯೋ ಇಲ್ವೋ, ಈ ದೇಶದ ವಿದೇಶಾಂಗ ಸಚಿವರಾಗಿ ಸುಷ್ಮಾ ಸ್ವರಾಜರಿದ್ದಾಗ ಅವ್ರು ಮಾಡಿದ ಒಂದು ಅದ್ಭುತವಾಗಿರುವ ಕೆಲಸ ಏನು ಗೊತ್ತೇನು? ದಟ್ ವಾಸ್ ಅವರ್ ಪಾಲಿಸಿ. ಜಗತ್ತಿನ ಯಾವ ವೇದಿಕೆಯ ಮೇಲೆ ನಿಂತರೂ ನಮ್ಮ ಪಕ್ಕದಲ್ಲಿ ಒಂದು ಟೆರರಿಸ್ಟ್ ಕಂಟ್ರಿ ಇದೆ, ನಮ್ಮ ಪಕ್ಕದಲ್ಲಿ ಒಂದು ಟೆರರಿಸ್ಟ್ ಕಂಟ್ರಿ ಇದೆ, ಇಟ್ ಈಸ್ ಎನ್ ಎಪಿಸೆಂಟರ್ ಆಫ್ ಟೆರರಿಸಂ ಅಂತ ಎಷ್ಟು ಸಲ ಹೇಳಿದ್ದಾರೆ ಅಂದ್ರೆ, ಜಗತ್ತಿನ ರಾಷ್ಟ್ರಗಳಿಗೆ ಪಾಕಿಸ್ತಾನ ಅಂದ್ರೆ ಇಟ್ ಈಸ್ ಎನ್ ಎಪಿಸೆಂಟರ್ ಆಫ್ ಟೆರರಿಸಂ ಅನ್ನೋದನ್ನ ಒಪ್ಪಿಸಿ ಬಿಟ್ಟಿದ್ದಾರೆ. ಇದು ಹೆಚ್ಚು ಕಡಿಮೆ 1970 ನಂತರ ಶುರು ಆಗಬೇಕಾಗಿತ್ತು.
1999 ಕಾರ್ಗಿಲ್ ವಾರ್ ನಂತರವೂ ಕೂಡ ಮಾಡಿರಲಿಲ್ಲ. 2014 2024 ಒಳಗೆ ಭಾರತ ಪಾಕಿಸ್ತಾನವನ್ನ ಹೇಗೆ ಟೆರರಿಸ್ಟ್ ಕಂಟ್ರಿ ಮಾಡಿಬಿಡ್ತು ಅಂತಂದ್ರೆ ಸಹಜವಾಗಿದ್ದಾರೆ. ಅದನ್ನು ಜಗತ್ತಿನ ಮುಂದೆ ಹೇಗೆ ನಾವು ಹೇಳಿಕೊಂಡ್ವಿ ಅಂತಂದ್ರೆ, ಇವತ್ತು ಪಾಕಿಸ್ತಾನ ಅಂದ್ರೆ ಟೆರರಿಸ್ಟ್ ಕಂಟ್ರಿ ಅಂತ ಬೇರೆಯವರು ಇರ್ಲಿ, ಪಾಕಿಸ್ತಾನವೇ ಒಪ್ಕೊಂಡಿದೆ. ಮೊನ್ನೆ ಪಾಕಿಸ್ತಾನದ ಆಸಿಂ ಮುನೀರ್ ಮಾತನಾಡ್ತಾ ಏನ್ ಹೇಳಿದ ಅಂತಂದ್ರೆ, ಜಗತ್ತು ನಮ್ಮ ಬಗ್ಗೆ ಖುಷಿ ಪಡಬೇಕು. ಯಾಕೆ ಅಂದ್ರೆ ನಮ್ಮಲ್ಲಿದ್ದ ಟೆರರಿಸ್ಟ್ಗಳನ್ನ ನಾವು ಅನೇಕರನ್ನ ಕೊಂದಿದ್ದೇವೆ, ಖುಷಿ ಪಡಬೇಕು ಅಂದ್ರೆ ನಾವು ದೇ ಹ್ಯಾವ್ ಅಕ್ಸೆಪ್ಟೆಡ್. ನಮ್ಮಲ್ಲಿ ಟೆರರಿಸ್ಟ್ಗಳಿದ್ರು ನಾವು ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ. ಅದರ ಅರ್ಥ ಭಾರತ ಜಗತ್ತಿನ ವೇದಿಕೆ ಮೇಲೆ ಅವರನ್ನು ಪದೇ ಪದೇ ಟೆರರಿಸ್ಟ್ ಕಂಟ್ರಿ ಅಂತ ಹೇಳಿದೆ. ಎರಡನೇದು, ಭಾರತ ಪಾಕಿಸ್ತಾನವನ್ನ ಆಫ್ಟರ್ ನರೇಂದ್ರ ಮೋದಿ ಎಕಾನಮಿಕಲಿ ಡೆಸ್ಟ್ರಾಯ್ ಮಾಡಿಬಿಡ್ತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ, ನಾನು ನಿಮ್ಗೆ ಇದನ್ನು ಹೇಳೋದಾದ್ರೆ ಬಹಳ ನೀವೆಲ್ಲರೂ ಗಮನಿಸಿ ಯೋಚನೆ ಮಾಡಿ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಭಾರತ ಮತ್ತು ಪಾಕಿಸ್ತಾನದ ಎಕಾನಮಿಯನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗ್ತಾ ಇದ್ರು. ನರೇಂದ್ರ ಮೋದಿ ಪ್ರಾಬಬಲಿ 2018 ಒಂದು ಅದ್ಭುತವಾಗಿರುವ ನಿರ್ಣಯ ತೆಗೆದುಕೊಂಡ್ರು. ನಿರ್ಣಯ ಏನಿತ್ತು ಅಂತಂದ್ರೆ, ನಾವು ನೋಟ್ ಬ್ಯಾನ್ ಮಾಡ್ತೀವಿ ಅಂತಂದ್ರು. 1,000 ಮತ್ತು 500 ರೂಪಾಯಿ ನೋಟನ್ನ ಕ್ಲಿಯರ್ ಮಾಡಿದ್ರು. ಆ ಜಾಗಕ್ಕೆ 2,000 ರೂಪಾಯಿ ನೋಟ್ ಬಂದು ಎಲ್ಲ ಮುಗೀತು ಅಂತ ಅನ್ಕೊಳ್ಳೋ ವೇಳೆಗೆ ಭಾರತಕ್ಕೆ ಎಲ್ಲರೂ ಹೇಳ್ತಿದ್ರು ಭಾರತದ ಎಕಾನಮಿ ಡೌನ್ ಆಗುತ್ತೆ, ಹೊಸ ನೋಟ್ ಬಂದಿದೆ, ಭಾರತ ತುಂಬಾ ಪ್ರಾಬ್ಲಮ್ ಅನ್ನು ಎದುರಿಸುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಕಾಂಗ್ರೆಸ್ಸಿಗರು ಹೇಳಿದ್ರಲ್ಲ ಭಾರತದ ಎಕಾನಮಿ ಡೌನ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಪಾಕಿಸ್ತಾನ ಬರ್ಬಾದಾಗೋಯ್ತು. ಹೇಗಿದು? ಹೇಗೆ ಅಂತಂದ್ರೆ, ಅಲ್ಲಿ ನೋಟ್ ಪ್ರಿಂಟಿಂಗ್ ಫ್ಯಾಕ್ಟರಿ ಇತ್ತು. ಭಾರತ ಎಲ್ಲಿಂದ ನೋಟ್ ಪ್ರಿಂಟ್ ಮಾಡುವ ಪೇಪರ್ ಅನ್ನ ತೆಗೆದುಕೊಳ್ತಾ ಇತ್ತೋ, ಪಾಕಿಸ್ತಾನ ಅದೇ ಜಾಗದಲ್ಲಿ ನೋಟ್ ಪ್ರಿಂಟಿಂಗ್ ಪೇಪರ್ ಅನ್ನ ತೆಗೆದುಕೊಂಡು ಅವರು ನೋಟನ್ನ ಪ್ರಿಂಟ್ ಮಾಡಿ ಅದನ್ನ ಭಾರತದೊಳಗೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಒಂದು ನೋಟ್ ಪ್ರಿಂಟ್ ಮಾಡಲಿಕ್ಕೆ 500 ರೂಪೀಸ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ 2.5 ಇಂದ 3 ರೂಪಾಯಿ ಖರ್ಚಾಗತ್ತೆ. 3 ರೂಪಾಯಿ ನೋಟ್ ಪ್ರಿಂಟ್ ಮಾಡಿ ಅದನ್ನ 100 ರೂಪಾಯಿ ಕೊಟ್ರು, 3 ರೂಪಾಯಿ ನೋಟನ್ನ 100 ರೂಪಾಯಿ ಕೊಟ್ರು ಅವರಿಗೆ ಹೆಚ್ಚು ಕಡಿಮೆ 97 ರೂಪಾಯಿ ಪ್ರಾಫಿಟ್. ಭಾರತಕ್ಕೆ 503 ರೂಪಾಯಿ ನಷ್ಟ. ಭಾರತದ ಎಕಾನಮಿ ಪ್ರಪಾತದ ಅಂಚಲ್ಲಿ ಬಿದ್ದಿತ್ತು. ಇನ್ನೇನಿಲ್ಲ, ಎಕಾನಮಿನ ಈ ಮುಂದೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಹೊತ್ತಲ್ಲಿ ಭಾರತ ತೆಗೆದುಕೊಂಡ ಈ ನಿರ್ಣಯದ ಕಾರಣಕ್ಕೋಸ್ಕರ ಪಾಕಿಸ್ತಾನ ಬರ್ಬಾದಾಗೋಯ್ತು. ಯಾರಲ್ಲಿ ಈ ಫೇಕ್ ನೋಟ್ ಪ್ರಿಂಟ್ ಮಾಡೋನಿದ್ನೋ ಅವನು 7ನೇ ಮಹಡಿಯಿಂದ ಕೆಳಗೆ ಬಿದ್ದು ಪ್ರಾಣವನ್ನ ಕಳ್ಕೊಂಡ. ನಾನು ಇನ್ವೆಸ್ಟ್ ಮಾಡಿದ ದುಡ್ಡೆಲ್ಲ ಹೋಯ್ತು ಅಂತ ಪಾಕಿಸ್ತಾನ ಬರ್ಬಾದಾಗೋಯ್ತು, ಎಕಾನಮಿಕಲಿ ಡೆಸ್ಟ್ರಾಯ್ಡ್. ಎಲ್ಲಿಗೆ ಬಂತು ಗೊತ್ತಾ ಪಾಕಿಸ್ತಾನ? ಇವತ್ತು ಜಗತ್ತಿನ ಯಾವ ರಾಷ್ಟ್ರ ಬಂದ್ರು ಆ ರಾಷ್ಟ್ರದ ಎದುರಿಗೆ ಹೋಗಿ ನಿಂತು ನಮ್ಗೇನಾದ್ರೂ ಕೊಡ್ತೀರಾ ಅಂತ ಕೇಳುವ ಮಟ್ಟಿಗೆ ಪಾಕಿಸ್ತಾನ ಅಂತ ನಿಲ್ಲಿಸಿದ್ರಲ್ಲ. ನಾನು ನರೇಂದ್ರ ಮೋದಿ ಅವರಿಗೆ ಈ ಕಾರಣಕ್ಕೆ ಯಾವಾಗಲಾದ್ರೂ ಹ್ಯಾಟ್ಸ್ ಆಫ್ ಅಂತ, ಬೇರೆ ಎಲ್ಲ ಕಾರಣಗಳು 1000 ಇರಲಿ, ಆದರೆ ಯಾವ ಪಾಕಿಸ್ತಾನವನ್ನು ನೋಡಿದಾಗ ದಿನ ಬೆಳಗಾದ್ರೆ ಹೊಟ್ಟೆ ಉರಿಸ್ಕೊಳ್ತಾ ಇದ್ವೋ ಆ ಪಾಕಿಸ್ತಾನವನ್ನು ಭಿಕಾರಿ ಸ್ಥಾನಕ್ಕೆ ತಂದವರು ನರೇಂದ್ರ ಮೋದಿ ಅವರು ಅಂತ. ನರೇಂದ್ರ ಮೋದಿ ಅವರು ಪಾಕಿಸ್ತಾನವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ರು ಅಂತಂದ್ರೆ, ಪಾಕಿಸ್ತಾನವನ್ನ ಅಮೆರಿಕಾನೂ ನಂಬೋದು ಬಿಡ್ತು, ಚೈನಾನೂ ನಂಬೋದು ಬಿಡ್ತು ಎನ್ನೋ ತರದ ಸ್ಥಿತಿಗೆ ಪಾಕಿಸ್ತಾನವನ್ನು ತಂದ್ರು. ಚೈನಾ ಏನ್ ಮಾಡ್ತಿತ್ತು ಗೊತ್ತಾ? ಇಂಡಿಯಾನ್ ಕಂಟ್ರೋಲ್ ಮಾಡಲಿಕ್ಕೆ ಪಾಕಿಸ್ತಾನವನ್ನು ಛೂ ಬಿಡ್ತಿತ್ತು. ಪಾಕಿಸ್ತಾನವನ್ನ ಛೂ ಬಿಟ್ಟು ನಮ್ಮ ಮೇಲೆ ನಿರಂತರವಾದ ದಾಳಿಗಳನ್ನು ಮಾಡ್ತಾ ಇಲ್ಲಿರುವಂತ ಮುಸಲ್ಮಾನರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ವಿರುದ್ಧ ಎತ್ತಿ ಕಟ್ತಾ ಇತ್ತು. ಆದರೆ ಪ್ರತಿ ಬಾರಿ ಪಾಕಿಸ್ತಾನ ಹೀಗೆ ದಾಳಿ ಮಾಡಿದಾಗ ಭಾರತ ಅದಕ್ಕೆ ಯಾವ ತರದ ಉತ್ತರವನ್ನು ಕೊಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ, ಇನ್ನು ಮುಂದೆ ಭಾರತವನ್ನ ಎದುರಿಸಲಿಕ್ಕೆ ಪಾಕಿಸ್ತಾನದಿಂದ ಸಾಧ್ಯವಿಲ್ಲ ಅಂತ ಚೀನಾಕ್ಕೂ ಗೊತ್ತಾಯ್ತು, ಅಮೆರಿಕಕ್ಕೂ ಗೊತ್ತಾಯ್ತು. ಎರಡೂ ರಾಷ್ಟ್ರಗಳು ಅನಿವಾರ್ಯವಾಗಿ ಭಾರತದೊಂದಿಗೆ ಒಳ್ಳೆ ರಿಲೇಷನ್ ಇಟ್ಟುಕೊಳ್ಳಬೇಕಾದಂತ ಪರಿಸ್ಥಿತಿಯನ್ನ ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿದ್ರು. ನಾವು ಯೋಚನೆ ಮಾಡಬೇಕಾಗಿರುವಂತ ದಿಕ್ಕು ಬಹಳ ಇದೆ. ಇಷ್ಟೇ ಆಗಲಿಲ್ಲ, ಈ ದೇಶದಿಂದ ಯಾವ್ಯಾವ ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಹೋಗಿ ಅಡಗಿದ್ರು ಅವರೆಲ್ಲರೂ ಅಲ್ಲಿ ಕುಳಿತುಕೊಂಡು ತಮ್ಮ ನೆಟ್ವರ್ಕ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ರು. ಈ ದೇಶ ಏನ್ ಮಾಡ್ತೋ ಗೊತ್ತಾ? ನಾವಿಲ್ಲಿ ತಂಪಾಗಿ ಕೂತಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣವಾಗಿರೋರವರು ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ಮ್ಯಾನ್ಗಳು ನುಗ್ಗಿ ಹೋಗಿ ಈ ಎಲ್ಲ ಭಯೋತ್ಪಾದಕರನ್ನ ಕಂಡಲ್ಲಿ ಶೂಟ್ ಮಾಡಿ ಕೊಂದು ಬಿಸಾಕಿದ್ರು. ನಾನು ಮೊನ್ನೆ ಕೂಡ ಒಂದು ನೋಡಿದೆ,
ಒಬ್ಬ ವಿಡಿಯೋ 2 ದಿನಗಳ ಹಿಂದೆ ವಿಡಿಯೋ ಮಾಡಿದ್ದ. ಅವನು ಹೇಳಿದ ಭಾರತವನ್ನು ನಾವು ಬಿಡೋದಿಲ್ಲ, ನಾಶ ಮಾಡ್ತೀವಿ ಅಂತ ಹೇಳಿದ್ದ. 2 ದಿನದಲ್ಲಿ ಅವನನ್ನ ಅನ್ನೋನ್ ಗನ್ಮ್ಯಾನ್ಗಳು ಶೂಟ್ ಮಾಡಿ ಬಿಸಾಕಿದ್ದಾರೆ. ರೋಡಲ್ಲಿ ನಿಂತಿದ್ದವನು ಶೂಟ್ ಮಾಡಿದ್ದಾರೆ, ಊಟ ಮಾಡ್ತಿದ್ದವನು ಶೂಟ್ ಮಾಡ್ತಾರೆ, ಕ್ಲಿನಿಕ್ಕಿಗೆ ಅಂತ ಹೋಗಿದ್ದವನು ಶೂಟ್ ಮಾಡ್ತಾರೆ, ಮಕ್ಕಳ ಜೊತೆ ಆಟ ಆಡ್ತಿದ್ದವನು ಶೂಟ್ ಮಾಡ್ತಾರೆ, ನಮಾಜಿಗೆ ಅಂತ ಕೂತಿದ್ದವನು ಶೂಟ್ ಮಾಡ್ತಾರೆ. ಇದುವರೆಗೂ ನನ್ನ ಅಂದಾಜಿನಲ್ಲಿ ಕನಿಷ್ಠ ಪಕ್ಷ ಮೋಸ್ಟ್ ವಾಂಟೆಡ್ 50ಕ್ಕೂ ಹೆಚ್ಚು ಟೆರರಿಸ್ಟ್ಗಳನ್ನ ಪಾಕಿಸ್ತಾನದ ನೆಲದಲ್ಲಿ ಭಾರತದ ಸೈನಿಕರು ಶೂಟ್ ಮಾಡಿದ್ದಾರೆ. ಭಾರತದ ಸೈನಿಕರು ಅಂತ ನಾನು ಹೇಳ್ತಿರೋದು, ಅದನ್ನ ಭಾರತದ ಸರ್ಕಾರ ಯಾವತ್ತೂ ಹೇಳೋದಿಲ್ಲ, ಯಾರು ಹೇಳಲ್ಲ. ಬಟ್ ಅಂದಾಜು ಮಾಡಬಹುದು ಇದನ್ನು ಯಾರು ಮಾಡಿಸ್ತಿದ್ದಾರೆ ಅಂತ. ಪಾಕಿಸ್ತಾನ ಇದನ್ನು ಪದೇ ಪದೇ ಹೇಳುತ್ತೆ. ಎಟ್ ದ ಸೇಮ್ ಟೈಮ್ ಭಾರತ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ ಹೇಗೆ? ವಿಜಯ್ ಸಿಂಧೂರ್ ಅದು ಒಂದು ದಿನದಲ್ಲಾಗಿದ್ದ ಘಟನೆ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ಗೊತ್ತಿಲ್ಲ ಅಂತಂದ್ರೆ ಆಪರೇಷನ್ ಸಿಂಧೂರ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಭಾರತ ಆರ್ಟಿಕಲ್ 370 ಕಾಶ್ಮೀರದಿಂದ ತೆಗೆದು ಬಿಸಾಕ್ತು. ಆರ್ಟಿಕಲ್ 35 ಏನು ಕಿತ್ತು ಬಿಸಾಕ್ತು. ಇದು ಏನಿತ್ತು ಅಂತಂದ್ರೆ ಮುಸಲ್ಮಾನರಿಗೆ ಒಂದು ಧೈರ್ಯ ಇತ್ತು, ಏನನ್ನ ಮುಟ್ಟಿದ್ರು ಅದನ್ನು ಮುಟ್ಟುವ ತಾಕತ್ತಿಲ್ಲ, ಅದನ್ನು ಮುಟ್ಟಿದ್ರೆ ಪಾಕಿಸ್ತಾನ ಒಳಗೆ ಬಂದ್ಬಿಡುತ್ತೆ, ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ. ಮಿತ್ರ, ಆರ್ಟಿಕಲ್ 370 ಕಿತ್ತು ಬಿಸಾಕಿ ಇವತ್ತಿಗೆ 6 ವರ್ಷನೂ ದಾಟಿ ಹೋಯ್ತು. ಈ 6 ವರ್ಷಗಳಲ್ಲಿ ಬೇರೆ ಕಡೆ ದಂಗೆ ಆಗೋದಿರ್ಲಿ, ಸ್ವತಃ ಕಿತ್ತು ಬಿಸಾಕಿದ್ರಲ್ಲ ಅಂತ ಕಾಶ್ಮೀರದಲ್ಲೂ ದಂಗೆ ಆಗಲಿಲ್ಲ. ಹೊಸ ಭಾರತನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಂಟ್ರೋಲ್ ಮಾಡಿದ ರೀತಿ ಇದು. ಪಾಕಿಸ್ತಾನಕ್ಕೆ ಯಾವ ಥರ ಏಟು ಗೊತ್ತೇನಿದು? ಮುಟ್ಟಿ ನೋಡಿ ಆರ್ಟಿಕಲ್ 370 ಅಂತ ಇದ್ರು, ಕಿತ್ತು ಬಿಸಾಕಿದ್ರು. ಆದರೆ ಇಲ್ಲಿಗೆ ಮುಗಲಿಲ್ಲ. ಯಾವ ಥರ ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ, ಸಿಂಧ್ ಪ್ರಾಂತ್ಯಗಳಲ್ಲಿ ಯಾವ ಥರ ಪಾಕಿಸ್ತಾನ ವಿರೋಧಿ ಗಲಾಟೆಗಳು ಶುರುವಾಯಿತು ಅಂತಂದ್ರೆ, ಬೇರೆ ಯಾರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಪಾಕಿಸ್ತಾನ ಇವತ್ತಿಗೂ ಹೇಳುತ್ತೆ ಇಲ್ಲೆಲ್ಲ ಗಲಾಟೆ ಮಾಡಲಿಕ್ಕೆ ಫಂಡ್ ಮಾಡ್ತಿರೋದು ಭಾರತ ಅಂತ. ನನಗೇನು ಬೇಜಾರಿಲ್ಲ ರೀ. ಕಾಂಗ್ರೆಸ್ಸಿನ ನಾಯಕರು ಗಲಾಟೆ ಮಾಡ್ತಾರೆ, ಭಾರತ ನೋಡಿ ಏನಾಗೋಯ್ತು, ಬೇರೆ ದೇಶಗಳಲ್ಲಿ ಗಲಾಟೆ ಮಾಡಲಿಕ್ಕೆ ಫಂಡ್ ಮಾಡ್ತಾರೆ ಅಂತ ಗಲಾಟೆ ಮಾಡ್ತಾರೆ. ನಂಗೆ ಬಹಳ ಖುಷಿ ಇದೆ. ನೀವು ಕಾಶ್ಮೀರದಲ್ಲಿ ಗಲಾಟೆ ಮಾಡ್ಲಿಕ್ಕೆ ಫಂಡ್ ಮಾಡಬಹುದು, ನೀವು ಭಟ್ಕಳದಲ್ಲಿ ಗಲಾಟೆ ಮಾಡ್ಲಿಕ್ಕೆ ಫಂಡ್ ಮಾಡಬಹುದು, ನೀವು ಮಂಗಳೂರಿನಲ್ಲಿ ಗಲಾಟೆ ಮಾಡ್ಲಿಕ್ಕೆ ಫಂಡ್ ಮಾಡಬಹುದು, ನೀವು ಕೇರಳಕ್ಕೆ ಫಂಡ್ ಮಾಡಬಹುದು, ನೀವು ಗುಜರಾತ್ಗೆ ಫಂಡ್ ಮಾಡಬಹುದು. ನಾವ್ಯಾಕೆ ಬಲೂಚಿಸ್ತಾನಕ್ಕೆ ಫಂಡ್ ಮಾಡಬಾರದು? ಮತ್ತು ಭಾರತ ಗಲಾಟೆಗಳಿಗೆ ಕಾರಣ ಅಂತ ಯಾರಾದರೂ ಹೇಳಿದ್ರೆ ನಂಗೆ ಬಹಳ ಖುಷಿ ಇದೆ. ಭಾರತ ತನ್ನ ಟೋಟಲ್ ಪಾಲಿಸಿಯನ್ನು ಚೇಂಜ್ ಮಾಡಿ, ಡಿಫೆನ್ಸ್ ಪಾಲಿಸಿಯನ್ನು ಚೇಂಜ್ ಮಾಡಿ, ನೀವು ನಮ್ಮ ಮೇಲೆ ಯುದ್ಧ ಮಾಡುವಂಥ ಸಣ್ಣ ಪ್ರಕರಣ ನಡೆದರೂ ನಾವು ಪಾಕಿಸ್ತಾನಕ್ಕೆ ಗಂಭೀರವಾಗಿರುವಂಥ ಹೊಡೆತ ಕೊಡ್ತೀವಿ ಅಂತ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ವಿ. ಇದು ಪಾಕಿಸ್ತಾನಕ್ಕೆ ತಡೆದುಕೊಳ್ಳಲಾಗದಂಥ ಹೊರತ. ಆಮೇಲೆ ಹೇಳಿದ್ವಿ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಮ್. ಯಾವನಾದರೂ ಇಲ್ಲಿ ಟೆರರಿಸಮ್ ಮಾಡಿದರೆ ಈ ನಾಡಿನಲ್ಲಿ ಝೀರೋ ಟಾಲರೆನ್ಸ್, ಒಬ್ಬನನ್ನು ಉಳಿಸೋದಿಲ್ಲ ಅಂತ ಹೇಳಿದೀವಿ. ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ನಂತರ ನಾನು ಮೊನ್ನೆ ಇತ್ತೀಚೆಗೆ 1 ವರ್ಷದ ಹಿಂದೆ ಹೋಗಿ ಬಂದಿದ್ದೆ, ಎಲೆಕ್ಷನ್ಗಿಂತ ಮುಂಚೆ ಹೋಗಿ ಬಂದಿದ್ದೆ. ಹೋಗಿ ಬಂದಾಗ ನನಗೆ ಆಶ್ಚರ್ಯ ಅನ್ನಿಸ್ತಿತ್ತು, ಯಾವ ಜಾಗಗಳಲ್ಲಿ ಆರ್ಟಿಕಲ್ 370 ತೆಗೆಯೋಕ್ಕಿಂತ ಮುಂಚೆ ಓಡಾಡೋದು ಕಷ್ಟ ಇತ್ತೋ ಈಗ ಆ ಜಾಗಗಳಲ್ಲಿ ಬಿಂದಾಸಾಗಿ ಓಡಾಡಬಹುದಾಗಿರುವಂಥ ವ್ಯವಸ್ಥೆ ಆಗಿದೆಯಲ್ಲ, ಅದು ಹೇಗಿರಬಹುದು ಮಿತ್ರೆ? ಯಾವ ಕಾಶ್ಮೀರದಲ್ಲಿ ನಾನು ನೋಡಿದ್ದೀನಿ? ನಾನು ಕಾಶ್ಮೀರದ ಗಲ್ಲಿ ತಿರುಗಾಡಿದ್ದೀನಿ. ಆ ಗಲ್ಲಿಗಳಲ್ಲಿ ತಿರುಗಾಡುವಾಗ ನಾನಿದ್ದಾಗಲೇ ಸ್ಟೋನ್ ಪೆಲ್ಟಿಂಗ್ ನಡೀತು. ನನ್ನ ಕ್ಯಾಮರಾದಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡಿಟ್ಟಿದ್ದೆ ನಾನು, ಸ್ಟೋನ್ ಪೆಲ್ಟಿಂಗ್ ಆದಾಗ ಹೇಗಿರುತ್ತೆ ಅಂತ. ಇವತ್ತು ಕಾಶ್ಮೀರದಲ್ಲಿ ಕಳೆದ 4-5 ವರ್ಷಗಳಿಂದ ಒಂದು ಗಂಭೀರವಾದ ಸ್ಟೋನ್ ಪೆಲ್ಟಿಂಗ್ ಇಶ್ಯೂ ನಡೀಲಿಲ್ಲ ಅಂತಂದ್ರೆ ಪಾಕಿಸ್ತಾನದ ಮಾತು ಕಾಶ್ಮೀರದಲ್ಲೇ ನಡೀತಾ ಇಲ್ಲ, ಇನ್ನು ಮಂಗಳೂರಲ್ಲಿ ಏನು ನಡೆಯುತ್ತೆ ಅಂತ ಕೇಳುವ ಮಟ್ಟಿಗೆ ಭಾರತ ನಿಂತಿದೆಯಲ್ಲ, ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ ಇದು. ನರೇಂದ್ರ ಮೋದಿ ಬಂದ 5-6 ವರ್ಷಗಳಲ್ಲಿ ಇದೊಂದು ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡಿದ್ರು ಅಂತ. ಇವೆಲ್ಲ ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳಲಾಗದ ಸಂಗತಿ. ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಏಪ್ರಿಲ್ 16ನೇ ತಾರೀಕು, ಡೇಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಅದಾದ 1 ವಾರದೊಳಗೆ ಇಲ್ಲಿ ಘಟನೆ ನಡೀತು. ಏಪ್ರಿಲ್ 16ನೇ ತಾರೀಕು ಬೇರೆ ಬೇರೆ ಭಾಗಗಳಿಂದ ಬಂದಂಥ ಪಾಕಿಸ್ತಾನಿಯರನ್ನು ಉದ್ದೇಶಿಸಿ ಒಂದು ಮಾತನಾಡಿದ. ಮಾತಿನಲ್ಲಿ ಏನು ಹೇಳ್ದ? 2 ನೇಷನ್ ಥಿಯರಿ, ಹಿಂದೂಗಳಿಗೆ ಪ್ರತ್ಯೇಕ, ಮುಸಲ್ಮಾನರಿಗೆ ಪ್ರತ್ಯೇಕ ಯಾಕೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ. ಮತ್ತು ಹಿಂದೂಗಳು ಮತ್ತು ಮುಸಲ್ಮಾನರು ಆಲೋಚನೆಯ ದೃಷ್ಟಿಯಿಂದಲೂ ಹೇಗೆ ಭಿನ್ನ ಅನ್ನೋದನ್ನ ಅಲ್ಲಿ ಮಾತಾಡ್ದ, ವಿಚ್ ವಾಸ್ ನಾಟ್ ರಿಕ್ವೈರ್ಡ್. ಅದರ ಸಂದೇಶ ಸ್ಪಷ್ಟವಾಗಿತ್ತು. ನಾವು ಭಾರತದಲ್ಲಿ ವಿರೋಧಿ ಕೃತ್ಯ ಮಾಡಲಿಕ್ಕೆ ಇರೋದು ಅಂತ ಸೇನೆಯ ಮುಖ್ಯಸ್ಥ ಹೇಳಿಕೆ ಕೊಟ್ಟ. ಅದಾದ 1 ವಾರದೊಳಗೆ ಬೈಸರನ್ ವ್ಯಾಲಿಯಲ್ಲಿ, ಪೆಹಲ್ಗಾವ್ನಲ್ಲಿ ಟೂರಿಸ್ಟ್ಗಳಾಗಿ ಹೋಗಿದ್ದಂಥ 26 ಜನರನ್ನ ಕೊಲ್ಲಲಾಯಿತು.
ಕಾಶ್ಮೀರದಲ್ಲಿ ಈ ರೀತಿ ಯಾರನ್ನಾದರೂ ಅಂದಾದೊಂದು ಫೈರಿಂಗ್ನಲ್ಲಿ ಕೊಲ್ಲೋದು ಬಹಳ ದೊಡ್ಡ ಸಂಗತಿಯಲ್ಲ. ಬಟ್ ಈ ಬೈಸರನ್ ವ್ಯಾಲಿಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನೀವು ಗಂಭೀರವಾಗಿ ಗಮನಿಸಬೇಕು. ಏನು ವಿಶೇಷ ಅಂತಂದ್ರೆ 26 ಜನರನ್ನ ಕೊಂದ್ರು, 24 ಜನ ಹಿಂದೂಗಳು, ಒಬ್ಬ ಕ್ರಿಶ್ಚಿಯನ್, ಒಬ್ಬ ಮುಸಲ್ಮಾನ ಕ್ರಾಸ್ ಫೈರಿಂಗ್ ಅಲ್ಲಿ ಸತ್ತಿದ್ದಿರ್ಬೋದು. ಅವನು ಉಳಿಸ್ಲಿಕ್ಕೆ ಬಂದ, ಅದಕ್ಕೆ ಸಾಯಿಸಿದ್ರು ಅಂತ ಅನೇಕರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಉಳಿದ 24-25 ಜನರನ್ನ ಏನ್ ಮಾಡಿದ್ರು ಗೊತ್ತಾ? ಆ 24 ಜನರನ್ನ ಸೆಪರೇಟ್ ಆಗಿ ನಿಲ್ಲಿಸಿ ಅವರನ್ನ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಈ ಕಲ್ಮಾ ಹೇಳುವ ವಿಚಾರವನ್ನ ಈ ಅಸೀಂ ಮುನೀರ್ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ. ಅವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಯಾರೋ ಒಬ್ರು ಅದರಲ್ಲಿ ಉರ್ದು ಸ್ಕಾಲರ್ ಇದ್ದಿದ್ದರಿಂದ ಕಲ್ಮಾ ಹೇಳಿಯೂ ಬಿಟ್ರು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಡೌಟ್ ಬಂದು ಅವರ ಪ್ಯಾಂಟನ್ನ ಕಳಚಿ ಇವರಿಗೆ ಸುನ್ನತ್ತಾಗಿದೆಯೋ ಇಲ್ವೋ ಅಂತ ನೋಡಿ ಅವರನ್ನ ಫೈರ್ ಮಾಡಿ ಕೊಲ್ಲಲಾಯ್ತು. ನಾನು ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ಅಂತಂದ್ರೆ, ದೇ ಹ್ಯಾಡ್ ಎನಫ್ ಟೈಮ್. ಸಾಕಷ್ಟು ಟೈಮ್ ಇತ್ತು ಅವರಿಗೆ. ಆ ಟೈಮ್ನಲ್ಲಿ ಸುತ್ತಲೂ ಇದ್ದಂಥ ಜನರಲ್ಲಿ ಯಾರೂ ಕೂಡ ಅದನ್ನು ಉಳಿಸಬೇಕು ಎನ್ನುವಂಥ ಪ್ರಯತ್ನವನ್ನ ಮಾಡಲಿಲ್ಲ. ಎಲ್ಲರೂ ನೋಡ್ತಾ ಇದ್ರು. ಅಲ್ಲಿ ತೀರಿಕೊಂಡವರು ಹಾಗೆ ಅನಾಥವಾಗಿ ಬಿದ್ದಿದ್ದಾಗ ಅವರ ಪಕ್ಕದಲ್ಲಿ ಆ ಹೆಣ್ಮಕ್ಳಿದ್ರು. ಹೋಗೋವನ್ ಬಾಯಿ ಮುಚ್ಕೊಂಡು ಹೋಗಲಿಲ್ಲ. ಯಾರೋ ಒಬ್ರು ಹೆಣ್ಮಗಳು, ಕರ್ನಾಟಕದ ಹೆಣ್ಮಗಳು, ಮಂಜುನಾಥ್ ಅವರ ಪತ್ನಿ, ಆಕೆ ಹೇಳಿದ್ರು, ನಮ್ಮ ಯಜಮಾನರನ್ನ ಮಾತ್ರ ಯಾಕೆ ಕೊಂದ್ಯಪ್ಪ, ನನ್ನನ್ನು ನನ್ನ ಮಗನನ್ನು ಕೊಂದ್ಬಿಡು, ಎಲ್ಲ ಮುಗ್ದೋಗುತ್ತಲ್ಲ ಅಂತಂದ್ರೆ, ಇಲ್ಲ ನೀನು ಮೋದಿಗೋಗಿ ಹೇಳಬೇಕಲ್ಲ, ಅದಕ್ಕೋಸ್ಕರ ಉಳಿಸಿದ್ದೀನಿ ನಿನ್ನ ಅಂದ. ನಾವು ಮರ್ತೋಗ್ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ, ಮರಿಬಾರದು ಇವುಗಳನ್ನೆಲ್ಲ. ಇವೆಲ್ಲ ನ್ಯಾಷನಲ್ ಮೆಮೊರಿಯಲ್ಲಿ ಹೆಚ್ಚಾಗಿರಬೇಕು. ದಿಸ್ ಈಸ್ ಪಾಕಿಸ್ತಾನ್ ಅಂತ ಗೊತ್ತಿರಬೇಕು ನಮಗೆ. ಇದು ಮುಸಲ್ಮಾನರ ಮಾನಸಿಕ ಸ್ಥಿತಿ ಅಂತ ಗೊತ್ತಿರಬೇಕು ಅಂತ. ಇದು ಪಾಕಿಸ್ತಾನದಿಂದ ಬಂದಿರುವಂತ ಕ್ರೌರ್ಯದ ಮನಸ್ಸು ಅನ್ನೋದು ನಮಗೆ ಅರ್ಥ ಆಗಿದ್ದಾಗ ಮಾತ್ರ ಮುಂದಿನದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾವಾಗ ಹಾಗೆ ಹೇಳಿದ್ರು ಅವರು, ಹಾಗೆ ಹೇಳಿದ ನಂತರ ಈ ದೇಶದ ಸೆಂಟಿಮೆಂಟ್ ಇತ್ತಲ್ಲ, ಅದು ಜಾಗೃತ ಆಗ್ಬಿಡ್ತು. ಏನು ಮೂಲೆಗಳಲ್ಲಿ ಜನ ಎದ್ದು ನಿಂತರು, ಏನಾದರೂ ಮಾಡಬೇಕು, ಬಿಕಾಸ್ ವಿ ಹ್ಯಾವ್ ಫೇತ್ ಇನ್ ನರೇಂದ್ರ ಮೋದಿ ಅಂತ. ಆದರೆ ಯಾವ ನರೇಂದ್ರ ಮೋದಿ ಮೇಲೆ ಫೇತ್ ಇದೆಯೋ ಆ ನರೇಂದ್ರ ಮೋದಿ ಭಾರತದಲ್ಲೇ ಇರಲಿಲ್ಲ. ಆಗ ನರೇಂದ್ರ ಮೋದಿ ಸೌದಿ ಅರೇಬಿಯಾ ಟ್ರಿಪ್ಪಲ್ಲಿದ್ದರು. ನಿರ್ಮಲಾ ಸೀತಾರಾಮನ್ ಅಮೆರಿಕಾದ ಟ್ರಿಪ್ನಲ್ಲಿದ್ದರು. ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವನು ತನ್ನ ಪರಿವಾರ ಸಮೇತ ಭಾರತದಲ್ಲಿ ತಿರುಗಾಡ್ತಾ ಇದ್ದ. ಎಂಥ ಒಳ್ಳೆ ಟೈಮ್ ಹುಡ್ಕೊಂಡಿದ್ರು ಅಂತಂದ್ರೆ ಆ ಟೈಮ್ ನೋಡಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ್ದೆಲ್ಲಿ? ಪೆಹಲ್ಗಾವ್ನಲ್ಲಿ. ಇದೇ ತರದ ಒಂದು ಅಟ್ಯಾಕ್ ನಾನು ನೆನಪಿಸ್ಕೊಡ್ತೀನಿ ನಿಮಗೆ. ಏರ್ ಸ್ಟ್ರೈಕ್ ಆಗೋಕ್ಕಿಂತ ಮುಂಚೆ ಪುಲ್ವಾಮಾದಲ್ಲಾಗಿತ್ತು. ಪುಲ್ವಾಮಾದಲ್ಲಿ ಏನಾಯ್ತು ಗೊತ್ತಾ ಮ್ಯಾಜಿಕ್? ಅವನು ಅಟ್ಯಾಕ್ ಮಾಡಿ ಹೋದವನು ಆದಿಲ್ದಾರ್ 100 ಗಂಟೆಗಳಲ್ಲಿ ಅವನನ್ನು ಹಿಡಿದ್ರು, 100 hours. ಆದರೆ ಪೆಹಲ್ಗಾವ್ನಲ್ಲಿ 100 days ಬೇಕಾಯ್ತು ಹಿಡಿಯಕ್ಕೆ. ಯಾಕೆ ಪೆಹಲ್ಗಾವ್ನ ಯೋಚನೆ ಮಾಡಿಕೊಂಡ್ರು? ಯಾಕೆ ಅಂತಂದ್ರೆ ಕಳೆದ ಅನೇಕ ವರ್ಷಗಳಿಂದ ಪೆಹಲ್ಗಾವ್ನಲ್ಲಿ ಒಂದು ಶೂಟೌಟ್ ಪ್ರಕರಣ ನಡೆದಿಲ್ಲ, ಮೊದಲನೇದು. ಎರಡನೇದು, ಪೆಹಲ್ಗಾವ್ಗೆ ಟೂರಿಸ್ಟ್ಗಳು ಬರ್ತಾರೆ. ಯಾವ ಟೆರರಿಸ್ಟ್ಗಳು ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ಕಾಶ್ಮೀರದ ಜನರ ಅನ್ನವನ್ನು ಕಸಿಯುತ್ತೆ ಅನ್ನೋ ಎಚ್ಚರಿಕೆ ಅವರಿಗಿದೆ. 99% ಆಫ್ ದ ಟೈಮ್ಸ್ ಟೂರಿಸ್ಟ್ಗಳ ಮೇಲೆ ಬರ್ಬರ ಅಟ್ಯಾಕ್ ಮಾಡೋದಿಲ್ಲ. ಮೂರನೇದು, ಅಲ್ಲಿ ಅತ್ಯಂತ ವಿರಳವಾಗಿರುವಂತ ಸೈನಿಕರ ಪೋಸ್ಟಿಂಗ್ಸ್ ಇತ್ತು. ಹೆಚ್ಚು ಕಡಿಮೆ ಪೊಲೀಸರು ಇರಲಿಲ್ಲ. ಬಿಕಾಸ್ ಅವರು ಟೂರಿಸ್ಟ್ಗಳಿಗೆ ಡಿಸ್ಟರ್ಬ್ ಮಾಡಬಾರದು ಅಂತ ಅನ್ಕೊಂಡಿದ್ರು. ಆದ್ರೆ ನಮ್ದು ಪುಲ್ವಾಮಾ ಹಾಗಿರಲಿಲ್ಲ. ಅದು ಬಟಾಬೈಲು ರೋಡ್, ಅದು ಉದ್ದನೆಯ ರಸ್ತೆ. ಅಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗೋದು ಸುಲಭ ಅಲ್ಲ. ಆ ತರದ ಜಾಗದಲ್ಲಿ 100 hours ಆಂಬುಷ್ ನಲ್ಲಿ ಅವನನ್ನು ಹಿಡಿದ್ರು. ಇಲ್ಲಿ ಹಿಡಿಯಕ್ಕೆ ಸಾಧ್ಯ ಆಗಲಿಲ್ಲ. ಹೆಂಗಾಗಿದೆ ಗೊತ್ತಾ? ಈ ಕಾಶ್ಮೀರದಲ್ಲಿ ಪಾಕಿಸ್ತಾನಿಯರು ಹೊಸ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ ಈಗ. ಅವ್ರು ಏನ್ ಮಾಡ್ತಾರೆ? ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಹೋಗಿ ಗುಡ್ಡದ ಮೇಲೆ ಕೂತು ಬಿಡ್ತಾರೆ. ಅರಣ್ಯದೊಳಗಿನ ಗುಡ್ಡದ ಮೇಲೆ ಕೂತ್ಕೊಳ್ತಾರೆ. ಕೂತ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಹತ್ರ ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾ ಇದೆ. ಥರ್ಮಲ್ ಇಮೇಜಿಂಗ್ ನ ವೈಶಿಷ್ಟ್ಯ ಏನು ಅಂತಂದ್ರೆ, ಮೇಲ್ ಕೂತು ನೀವು ಆ ಕ್ಯಾಮೆರಾ ಬಳಸಿದ್ರೆ ಎದುರುಗಡೆಯಿಂದ ಬರ್ತಾ ಇರುವ ವ್ಯಕ್ತಿ 1/2 ಕಿಲೋಮೀಟರ್ 3/4 ಕಿಲೋಮೀಟರ್ ಆಚೆಯೇ ಗುರ್ತು ಸಿಗ್ತಾನೆ. ಥರ್ಮಲ್ ಇಮೇಜಿಂಗ್ ಅದು ಅವನ ಹೀಟ್ ಮ್ಯಾಪ್ ಕೊಡುತ್ತೆ. ಅವನು ಯಾವ ದಿಕ್ಕಲ್ಲಿ ಬರ್ತಿದ್ದಾನೆ, ಯಾವ ಬಂಡೆಯಿಂದ ಅಡಗಿದ್ದಾನೆ ಎಲ್ಲ ಗೊತ್ತಾಗುತ್ತೆ. ಅಟ್ಯಾಕ್ ಮಾಡೋದು ಸುಲಭ. ಹೀಗಾಗಿ ಒಂದು ಸಲ ಇಂಥ ಜಾಗದಲ್ಲಿ ಆಂಬುಷ್ ಮಾಡಿ ನಮ್ಮ ಸೈನಿಕರು ಅಟ್ಯಾಕ್ ಮಾಡುವಾಗ 3-4 ಜನ ಆಫೀಸರ್ಸ್ನ ಕಳ್ಕೊಳ್ತೀವಿ. ನಾನು ಇದಾದ ನಂತರ ಅನೇಕ ಆಫೀಸರ್ಗಳ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾರೆ, ನೀವು ಅಲ್ಲಿ ಕೂತ್ಕೊಂಡು ಹೇಳೋದು ಸುಲಭ ಸರ್, ಈ ಜಾಗಗಳು ಹೇಗಿವೆ ಅಂತಂದ್ರೆ ಹುಡುಕೋದು ಬಹಳ ಕಷ್ಟ. ನಾವು ನಮ್ಮ ಆಫೀಸರ್ಗಳನ್ನು ಕಳ್ಕೊಳ್ಳೋ ಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಬೇಕಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಇದು ಇಡೀ ಪೆಹಲ್ಗಾವ್ನ ಕತೆ. ಆದರೆ ಭಾರತ ಪೆಹಲ್ಗಾವ್ಗೆ ಕೊಟ್ಟ ಗೌರವ ಎಂಥದ್ದು ಅಂತಂದ್ರೆ,
ಸೌದಿ ಅರೇಬಿಯಾದಲ್ಲಿದ್ದ ನರೇಂದ್ರ ಮೋದಿ ಪ್ರವಾಸವನ್ನ ಅಲ್ಲಿಗೆ ಮುಗಿಸಿ ವಾಪಸ್ ಬಂದರು. ಅಮೆರಿಕಾದಿಂದ ನಿರ್ಮಲಾ ಸೀತಾರಾಮನ್ ವಾಪಸ್ ಬಂದರು. ಈ ಘಟನೆ ನಡೆದ ಮರುಕ್ಷಣವೇ ಈ ದೇಶದ ಗೃಹ ಮಂತ್ರಿಗಳು ಶ್ರೀನಗರಕ್ಕೆ ಹೋಗಿ ಯಾರ್ಯಾರು ಅಲ್ಲಿದ್ದಾರೋ ಅವರನ್ನು ಮಾತನಾಡಿಸಿ ಅವರಿಗೆ ಬೇಕಾಗಿರುವಂತ ಸವಲತ್ತುಗಳನ್ನು ಕೊಡಿಸುವಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ರು. ಅದ್ಭುತವಾಗಿರುವಂಥದ್ದು. ಈ ದೇಶದಲ್ಲಿ ಹಿಂದೆಂದೂ ಈ ತರ ಆಕ್ಟಿವ್ ಆಗಿ ನಡೆದಿರುವ ಪ್ರಕರಣಗಳನ್ನ ಯಾರು ನೋಡಿರಲಿಲ್ಲ. ಅದರ ಅರ್ಥ ಸ್ಪಷ್ಟವಾಗಿತ್ತು, ಈ ದೇಶ ರೆಡಿಯಾಗಿದೆ, ಏನೋ ಮಾಡ್ಲಿಕ್ಕಿದೆ ಅಂತ. ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಈ ದೇಶದ ಜನರಿಗೆ ಒಂದು ಭರವಸೆ ಕೊಟ್ಟರು, ಈ ಆಕ್ಟ್ ಅನ್ನ ನಾನು ವಿರೋಧಿಸ್ತೀನಿ, ಸರಿಯಾದ ಉತ್ತರ ಕೊಡ್ತೀವಿ ಅಂತ. ನಮಗೆ ನರೇಂದ್ರ ಮೋದಿ ಅವರ ಮೇಲೆ ಒಂದು ವಿಶ್ವಾಸ ಇದೆ, ನಂಗೆ ಗೊತ್ತಿಲ್ಲ ಎಲ್ರಿಗೂ ಇದೆ. ನಾನೊಂದು ದೊಡ್ಡ ಮೋರ್ಚಾ ನಾವೆಲ್ಲರೂ ಸೇರಿಕೊಂಡು ಸುಮಾರು ಒಂದು 2,500-3 ಸಾವಿರ ಜನ ಸೇರಿ ಬೆಂಗಳೂರಲ್ಲಿ ಒಂದು ಯಾತ್ರೆ ಮಾಡಿದ್ವಿ, ಕೈಯಲ್ಲಿ ಪಂಜ್ ಹಿಡ್ಕೊಂಡು. ನಾವು ಮೋದಿಗೆ ಗಂಭೀರವಾಗಿರುವಂತ ಆಗ್ರಹ, ಅಕಸ್ಮಾತ್ ನಿಮ್ಮ ಹತ್ರ ಇದಕ್ಕೆ ರಿವೆಂಜ್ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ನಮ್ಮ ಹೃದಯದಲ್ಲಿರುವ ಗೌರವವನ್ನು ಕಳ್ಕೊಳ್ತೀರಾ ಅಂತ ಸ್ವಲ್ಪ ಗಂಭೀರವಾದ ಒಂದು ಚಾರ್ಜ್ ಮಾಡಿದ್ವಿ. ಯಾರೋ ಬಂದು ಕೇಳಿದ್ರು, ನರೇಂದ್ರ ಮೋದಿ ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ. ನಾನಂದೆ, ನಂಗೆ 100% ಗ್ಯಾರಂಟಿ ಇದೆ, ಈ ಮನುಷ್ಯ ತಗೋತಾನೆ, ಹೇಳಿ ಗಂಟೆ ಹೋಗೋದಿದೆ ನಮಗೆ ಹೇಳುವ ಅಂತ, ಅಷ್ಟು ವಿಶ್ವಾಸ. ನರೇಂದ್ರ ಮೋದಿ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಕ್ಯಾಬಿನೆಟ್ ಕಮಿಟಿ ಒಂದಿರುತ್ತೆ ಸೆಕ್ಯೂರಿಟಿಗೋಸ್ಕರ. ಆ ಕ್ಯಾಬಿನೆಟ್ ಕಮಿಟಿಯನ್ನ ಕರೆದು ಆ ಕ್ಯಾಬಿನೆಟ್ ಕಮಿಟಿಯನ್ನ ವಿಸ್ತಾರ ಮಾಡಿದ್ರು. ಇದರ ಕುರಿತಂತೆ ವಿಶೇಷ ಜ್ಞಾನವುಳ್ಳವರನ್ನೆಲ್ಲ ಕ್ಯಾಬಿನೆಟ್ ಕಮಿಟಿಗೆ ಹಾಕಿದ್ರು. ಇಮಿಡಿಯೇಟ್ ಮೀಟಿಂಗ್ ಮಾಡಿದ್ರು. ಇದುವರೆಗೂ ಈ ದೇಶದಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧದ ವಿಚಾರ ಬಂದಾಗ ಅದರ ನಿರ್ಣಯ ತೆಗೆದುಕೊಳ್ತಾ ಇದ್ದಿದ್ದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲ, ಪೊಲಿಟಿಕಲ್ ಲೀಡರ್ಸ್. ಪೊಲಿಟಿಕಲ್ ಕಂಪಲ್ಷನ್ ನ ಆಧಾರದ ಮೇಲೆ ನಿರ್ಣಯ ತೆಗೆದುಕೊಳ್ಳಲಾಗ್ತಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ದೇಶದಲ್ಲಿ, ಆಫ್ಟರ್ ಅ ಲಾಂಗ್ ಟೈಮ್, ಈ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕ್ಯಾಬಿನೆಟ್ ಸೆಕ್ರೆಟರಿಗಳು ಸೇರಿಕೊಂಡು ಏನು ಮಾಡಬೇಕು ಅಂತ ನಿಶ್ಚಯ ಮಾಡುವಂತ ಹಂತ ಬಂದಿತ್ತಲ್ಲ, ಇದು ಭಾರತ ತೆಗೆದುಕೊಂಡಿರುವಂತ ಸ್ಪಷ್ಟವಾಗಿರುವಂತ ನಿರ್ಣಯ. ಅಲ್ಲಿಂದ ಆಚೆಗೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು 3-4 ಕೆಲಸಗಳನ್ನ ಮಾಡಿದ್ರು. ಮೊದಲನೇದು, ಮೋದಿ ಅವರು ಪಾಕಿಸ್ತಾನದೊಂದಿಗಿರುವಂತ ಇಂಡಸ್ ವಾಟರ್ ಟ್ರೀಟಿಯನ್ನು ಕ್ಲೋಸ್ ಮಾಡಿದ್ರು. ನಮ್ಗೆಲ್ರಿಗೂ ಅದಾದ್ಮೇಲೆ ತುಂಬಾ ಗೊತ್ತಾಯ್ತು ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಏನು ಅಂತ. 1960s ನಲ್ಲಿ ಈ ದೇಶ ಇಂಡಸ್ ವಾಟರ್ ಟ್ರೀಟಿಯನ್ನು ಪಾಕಿಸ್ತಾನದೊಂದಿಗೆ ಮಾಡಿಕೊಂಡಿತ್ತು. ನಾವು ಸಿಂಧು ನದಿಯ ನೀರನ್ನು ತಡೆ ಹಾಕೋದಿಲ್ಲ, ಎಲ್ಲ ನೀರು ನಿಮ್ಗೆ ಹೋಗುತ್ತೆ, ನಿಮಗೆಲ್ಲ ವಿವರಗಳನ್ನು ಕೊಡ್ತೀವಿ ಅಂತ ಮೊದಲೇ ಹೇಳಿ ಇಂಡಸ್ ವಾಟರ್ನ ಬೇಕಾದಷ್ಟು ಬಿಟ್ಟಿದ್ವಿ. ಆದರೆ ನರೇಂದ್ರ ಮೋದಿ ಕಳೆದ 3-4 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಪದೇ ಪದೇ ಪತ್ರ ಬರೆದು ನೋಟಿಸ್ಗಳನ್ನು ಕೊಟ್ಟು ಇಂಡಸ್ ವಾಟರ್ ಟ್ರೀಟಿ ನ್ಯಾಯಯುತವಾಗಿಲ್ಲ, ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕಿದ್ದೀವಿ, ನೀವು ಪದೇ ಪದೇ ಬರಬೇಕು ಅಂತ ಕೇಳ್ಕೊಂಡ ನಂತರವೂ ಪಾಕಿಸ್ತಾನ ಮೀಟಿಂಗಿಗೆ ಬರ್ತಿರ್ಲಿಲ್ಲ. ಹೀಗಾಗಿ ಒಂದು ಒಳ್ಳೆ ಟೈಮ್ ಸಿಕ್ತು ಭಾರತಕ್ಕೆ ಇಂಡಸ್ ವಾಟರ್ ಟ್ರೀಟಿನ ಅಬೇಯನ್ಸ್ ಅಲ್ಲಿಟ್ಟು ಇನ್ನು ಮುಂದೆ ಇಂಡಸ್ ವಾಟರ್ನ, ಸಿಂಧೂ ನದಿಯ ನೀರನ್ನ ನೀವು ಕೇಳದಾಗ ಬಿಡೋದಲ್ಲ, ನಮಗೆ ಬೇಕಾದಾಗ ಬಿಡೋದು, ನಮಗೆ ಬೇಡ ಅಂದಾಗ ಅಡ್ಡ ಹಾಕುವ ಅಧಿಕಾರವನ್ನ ನಾವಿಟ್ಕೊಳ್ತೀವಿ ಅಂತ. ಅದರ ಅರ್ಥ ಏನು ಅಂತಂದ್ರೆ, ಕಾಶ್ಮೀರದಲ್ಲಿ ಮಳೆ ಜೋರಾಗಿ ಅದು ನೀರು ತುಂಬಿದ್ರೆ ಯಾವಾಗ ಬೇಕಿದ್ರೂ ಗೇಟ್ ಓಪನ್ ಮಾಡ್ಬೋದು. ನಮಗೆ ನೀರು ಬೇಕು ಅನ್ಸಿದ್ರೆ ಪಾಕಿಸ್ತಾನಕ್ಕೆ ಬೇಕು ಅಂದ್ರೂ ನೀರು ಬಿಡದೆ ಇರಬಹುದು. ಭಾರತ ಈ ಸ್ಟ್ರಿಕ್ಟ್ ಆಗಿರುವಂತ ನಿರ್ಣಯ ತೆಗೆದುಕೊಳ್ತು, ವಿಚ್ ವಾಸ್ ಮಚ್ ರಿಕ್ವೈರ್ಡ್. ಯಾಕೆ ಅಂದ್ರೆ ಪಾಕಿಸ್ತಾನದ ಆ ಏರಿಯಾ ಯಾವುದು ಸಿಂಧೂ ನದಿಯ ನೀರನ್ನು ಬಳಸುತ್ತೆ, ಅದಕ್ಕೆ ಸಿಂಧೂ ನದಿಯ ನೀರಿಲ್ಲದೆ ಹೋದ್ರೆ ಅದು ಬರ್ಬಾದಾಗತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಿದ್ದರಿಂದ ಭಾರತ ನಿರ್ಣಯ ತೆಗೆದುಕೊಳ್ತು. ನನ್ನ ಜೊತೆ ಒಂದಷ್ಟು ಡಿಬೇಟ್ಗಳಲ್ಲಿ ಕಾಂಗ್ರೆಸ್ಸಿಗರು ಗಲಾಟೆ ಮಾಡ್ಲಿಕ್ಕೆ ಬರೋರು. ಅವ್ರು ಏನು ಹೇಳ್ತಿದ್ರು ಅಂತಂದ್ರೆ, ಇಂಡಸ್ ವಾಟರ್ ಟ್ರೀಟಿ ಅಬೇಯನ್ಸ್ ಆಗಿದೆ ನಿಜ, ಆದರೆ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋದ್ರೆ ಆ ಕೋರ್ಟ್ಗಳು ಇದನ್ನು ವಿರೋಧಿಸ್ತವೆ, ಭಾರತ ಬಹಳ ಬೇಗ ಎಲ್ಲವನ್ನೂ ಕಳ್ಕೊಳ್ಳುತ್ತೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನಾವು ಇದನ್ನ ಅಬೇಯನ್ಸಿಗೆ ಕಳಿಸ್ತೀವಿ, ನಾವು ಇದನ್ನು ಚೇಂಜ್ ಮಾಡ್ತೀವಿ ಅಂತ ಭಾರತ ಕನಿಷ್ಠ ಪಕ್ಷ 3-4 ನೋಟಿಸ್ಗಳನ್ನ ಪಾಕಿಸ್ತಾನಕ್ಕೆ ಈ ಮುಂಚೆಯೇ ಕೊಟ್ಟು ಮೀಟಿಂಗಿಗೆ ಬನ್ನಿ ಅಂತ ಕರೆದಿದೆ. ಪಾಕಿಸ್ತಾನ ಬರದೇ ಇರೋದ್ರಿಂದ ಒಂದು ಕಾರಣ, ಅವ್ರು ಯಾವುದೇ ಮೀಟಿಂಗಿಗೆ ಬಂದಿಲ್ಲ, ಹೀಗಾಗಿ ನಮ್ಮ ಹತ್ರ ಬಾಲ್ ಇದೆ. ಎರಡನೇದು, ಅದೊಂದು ಟೆರರಿಸ್ಟ್ ಕಂಟ್ರಿ, ಆ ಕಂಟ್ರಿ ಜೊತೆಗೆ ನಾವು ಹೀಗೆ ನಡ್ಕೊಳ್ಳೋದು ಅಂತ ಹೇಳಲಿಕ್ಕೂ ನಮ್ಗೆ ಈಗೊಂದು ಅಧಿಕಾರ ಇದೆ. ಹೀಗಾಗಿ ಯುದ್ಧ ಕಳೆದು ಇಷ್ಟು ದಿನ, ಇಷ್ಟು ತಿಂಗಳಾದ ನಂತರವೂ ಕೂಡ ಇಂಡಸ್ ವಾಟರ್ ಟ್ರೀಟಿಯ ಕುರಿತಂತೆ ಇವತ್ತಿಗೂ ಜಾಗತಿಕ ಮಟ್ಟದ ಚರ್ಚೆ ನಡೀತಾ ಇಲ್ಲ. ಇದು ಭಾರತದ ಗೆಲುವು ಮಿತ್ರರೇ. ವಿಜಯ್ ಸಿಂಧೂರ್ನಲ್ಲಿ ಗೆಲುವಲ್ಲ,
ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಗೆಲುವು ಜಗತ್ತು ಮೂಗು ತೂರಿಸಬಹುದಾಗಿರುವಂತ ವಿಚಾರದಲ್ಲಿ ಜಗತ್ತನ್ನು ಮೂಗು ತೂರಿಸದೆ ಆಚೆ ಇಡುವಂತ ನಿರ್ಣಯವನ್ನ ಭಾರತ ಕೈಗೊಂಡಿದೆಯಲ್ಲ, ಇದು ಭಾರತದ ಗೆಲುವು ಅಂತ ನಾನು ಹೇಳೋದು. ಎರಡನೇದು, ಭಾರತ ಏನ್ ಮಾಡ್ತು, ಪಾಕಿಸ್ತಾನದ ವೀಸಾ ತೆಗೆದುಕೊಂಡು ಯಾರ್ಯಾರು ಬಂದಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸ್ತು. ಅಟ್ಟಾರಿ ಬಾರ್ಡರ್ ಕ್ಲೋಸ್ ಮಾಡ್ತು. ಏನ್ ಲಾಭ ಇದರಿಂದ ಅಂತಂದ್ರೆ ಏನೂ ಲಾಭ ಇಲ್ಲ. ಲಾಭ ಏನ್ ಗೊತ್ತಾ, ಪ್ರತಿನಿತ್ಯ ಒಂದು ನ್ಯೂಸ್ ಅನ್ನ ಟಿವಿ ಚಾನಲ್ ಕೊಟ್ಟಿದ್ರಿಂದ ಟಿವಿ ಚಾನಲ್ ಅವರು ದಿನ ಬೆಳಗಾದ್ರೆ ಯುದ್ಧ ಮಾಡಬೇಕು ಅಂತ ಏನು ಪ್ರೆಷರ್ ಹಾಕ್ತಾ ಇದ್ರು, ಆ ಪ್ರೆಷರ್ ಡೌನ್ ಮಾಡಲಿಕ್ಕೆ ದಿನಕ್ಕೊಂದು ನ್ಯೂಸ್ ಕೊಟ್ರು. ನಮಗೂ ಖುಷಿ, ಓ ಅಟ್ಟಾರಿ ಬಾರ್ಡರ್ ಬಂದ್, 2 ದಿನ ಅಟ್ಟಾರಿ ಬಾರ್ಡರ್ ಚರ್ಚೆ. ಓ ಪಾಕಿಸ್ತಾನದ ವೀಸಾ ಬಂದ್, 2 ದಿನ ವೀಸಾದೇ ಚರ್ಚೆ. 2 ದಿನ ಮೂವ್ ಮಾಡಬೇಕಲ್ಲ. ಯಾಕೆ ಮೂವ್ ಮಾಡಬೇಕು ಅಂತಂದ್ರೆ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು, ಯುದ್ಧ ಯಾವಾಗ, ಎಲ್ಲಿ, ಯಾವ ಜಾಗದಲ್ಲಿ ಹೇಗಾಗಬೇಕು ಅನ್ನೋದರ ನಿರ್ಣಯ ಸೈನ್ಯ ತೆಗೆದುಕೊಳ್ಳಬೇಕೇ ಹೊರತು ಪ್ರಧಾನಮಂತ್ರಿ ತಗೊಳ್ಳೋದಿಲ್ಲ ಅಂತ ಪೂರ್ಣ ಅಧಿಕಾರವನ್ನ ಸೈನ್ಯ ಕೊಟ್ಟಿದ್ರು. ಸೈನ್ಯ ಹೇಳ್ತು, ನಮಗಿನ್ನೊಂದು ಸ್ವಲ್ಪ ದಿನ ಬೇಕು, ಸ್ವಲ್ಪ ಸಮಯ ಕೊಡಿ ಅಂತ. ದಿನ ಯಾಕೆ ಕೇಳ್ತು ಅಂತ ನಾನು ಹೇಳ್ತೀನಿ. ಆಗಿದ್ದು 22ನೇ ತಾರೀಕು. ಹೆಚ್ಚು ಕಡಿಮೆ 15 ದಿನದ ನಂತರ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೀವಿ, ಮೇ 7ನೇ ತಾರೀಕಿನ ಬೆಳಗಿನ ಜಾವ. ಯಾತಕ್ಕೆ ಇಷ್ಟು ದಿನ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಆದರೆ ಇವೆಲ್ಲದರ ನಡುವೆ ಭಾರತ ಏನ್ ಮಾಡ್ತು, ಯಾವಾಗ ಈ ದೇಶದ ಪ್ರಧಾನಿ ಇಷ್ಟು ಫ್ರೀಡಮ್ ಕೊಟ್ಟರೋ, ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಯುದ್ಧ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾರತದ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಿದ್ರು. ನಮ್ಮಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬೇಕಾದಷ್ಟಿವೆ. ಮೊದಲನೇದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ಕರೀತಾರೆ. ಅದು ಆದಷ್ಟು ವಿದೇಶಗಳಲ್ಲಿ ನಡೆಯುವಂತ ಪ್ರಕ್ರಿಯೆಗಳ ಮೇಲೆ ಗಮನ ಇರುತ್ತೆ. ಎರಡನೇದು ಇಂಟೆಲಿಜೆನ್ಸ್ ಬ್ಯೂರೋ, IB ಅಂತ ಕರೀತಾರೆ. ಈ IB ಏನ್ ಮಾಡುತ್ತೆ ಅಂತಂದ್ರೆ ಭಾರತದ ಒಳಗೆ ನಡೆಯಬಹುದಾಗಿರುವಂತ ದಾಳಿಗಳ ಕುರಿತಂತೆ ಗಮನ ಕೊಡುತ್ತೆ. ಮೂರನೇದು ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಸೆಂಟರ್ ಅಂತ ಕರೀತಾರೆ, NTCR. ಇದು ಟೆಕ್ನಿಕಲ್ ಡೀಟೇಲ್ಸ್ ಮೇಲೆ ಕೆಲಸ ಮಾಡುತ್ತೆ. ನಾಲ್ಕನೇದು DIA ಅಂತ ಕರೀತಾರೆ, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ. ಈ DIA ಕೆಲಸ ಮಾಡ್ತಿದೆ. ಐದನೇದು ಆರ್ಮಿಯಲ್ಲಿ, ನೇವಿಯಲ್ಲಿ ಮತ್ತು ಏರ್ ಫೋರ್ಸ್ ನಲ್ಲಿ ಅವರದ್ದೇ ಇಂಟೆಲಿಜೆನ್ಸ್ ಇದೆ. ಇದು ಬಿಟ್ಟು ಸಿಗ್ನಲ್ ಇಂಟೆಲಿಜೆನ್ಸ್ ಬೇರೆ ಇದೆ, ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಜನರೇ ಕೊಡುವಂತ ಇನ್ಪುಟ್ಸ್ ಇದೆ. ಅದ್ರ ಜೊತೆಗೆ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಅಂತ ಬೇರೆ ಇದೆ. ಟೆಕ್ನಿಕಲ್ ಇಂಟೆಲಿಜೆನ್ಸ್ ಈ ಬಾರಿ ಹೆಂಗ್ ವರ್ಕ್ ಮಾಡಿದೆ ಗೊತ್ತಾ? ಐ ವಾಸ್ ಶಾಕ್ಡ್ ಟು ರೀಡ್ ದಟ್. ಟೆಕ್ನಿಕಲ್ ಇಂಟೆಲಿಜೆನ್ಸ್ ಏನ್ ಮಾಡಿದೆ ಅಂತಂದ್ರೆ ರಿಯಲ್ ಟೈಮ್ ಸೆಂಟಿಮೆಂಟ್ ಅನಾಲಿಸಿಸ್ ಮಾಡಿದೆ. ನಂಗೆ ಫಸ್ಟ್ ಗೊತ್ತಾಗಲಿಲ್ಲ ಸೆಂಟಿಮೆಂಟ್ ಅನಾಲಿಸಿಸ್ ಏನು ಅಂತ. ಇದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು, ಇಲ್ಲಿ ಬರ್ತಾ ಇರುವಂತ ಪಾಕಿಸ್ತಾನಿಯರ ಪೋಸ್ಟ್ಗಳನ್ನೆಲ್ಲ ಗಮನಿಸಿ ಅವರ ಸೆಂಟಿಮೆಂಟ್ ಹೆಂಗ್ ಆಗ್ತಾ ಇದೆ, ಆ ಸೆಂಟಿಮೆಂಟಿನ ಇಂಪ್ಯಾಕ್ಟು ಅಲ್ಲಿನ ಪ್ರಧಾನಿಗಳ ಮೇಲೆ, ಅಲ್ಲಿನ ಸೇನಾ ಮುಖ್ಯಸ್ಥರ ಮೇಲೆ ಯಾವ ತರ ಆಗ್ತಿದೆ ಅಂತ ಅದಕ್ಕೊಂದು ಮ್ಯಾಟ್ರಿಕ್ಸ್ ಅನ್ನ ಡೆವಲಪ್ ಮಾಡಿ ಅದರ ಆಧಾರವನ್ನು ತೆಗೆದುಕೊಂಡು ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ವ್ಯವಸ್ಥಿತವಾಗಿರುವ ಪ್ಲಾನ್ ಮಾಡಲಾಗಿದೆ ಅಂತ. ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಕೆಲಸ ಮಾಡಿದೆ ಭಾರತ ಅಂತ. ಇಷ್ಟು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಂದು ಅಡಿಯಲ್ಲಿ ಕೆಲಸ ಮಾಡಿರುವಂತ ರೆಕಾರ್ಡ್ ಭಾರತದಲ್ಲಿ ಇರಲಿಲ್ಲ. ಅದು ಈ ಬಾರಿ ಬಂತು. ಇಂಟೆಲಿಜೆನ್ಸ್ ಏಜೆನ್ಸಿಗಳಾದ್ರೂ ಕೆಲಸ ಮಾಡ್ತವೆ. ಭಾರತದ ದೊಡ್ಡ ಪ್ರಾಬ್ಲಮ್ ಏನಿದೆ ಗೊತ್ತಾ? ನಮ್ಮ ಸೇನೆಗಳು ಕೆಲಸ ಮಾಡಲ್ಲ ಜೊತೆಯಲ್ಲಿ. ಏರ್ ಫೋರ್ಸ್ ಹೇಳಿರೋ ಮಾತನ್ನ ಆರ್ಮಿ ಕೇಳೋದಿಲ್ಲ, ಆರ್ಮಿ ಹೇಳಿರೋ ಮಾತನ್ನ ನೇವಿ ಕೇಳೋದಿಲ್ಲ, ನೇವಿ ಹೇಳೋ ಮಾತನ್ನ ಆರ್ಮಿನವರು, ಏರ್ ಫೋರ್ಸ್ನವರು ಕೇಳೋದಿಲ್ಲ. ಇವ್ರ ನಡುವೆ ಕೋಆರ್ಡಿನೇಷನ್ ಇರಲಿಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಕಳೆದ ಕೆಲವು ವರ್ಷಗಳ ಹಿಂದೆಯೇ ಈ 3 ಆರ್ಮಿಗಳನ್ನ, ಚೀಫ್ ಸ್ಟಾಫ್ಗಳನ್ನ ಸೇರಿಸಿ ಅವರಿಗೊಬ್ಬ ಚೀಫ್ ಅನ್ನ ಕರ್ಕೊಂಡು ಬಂದು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ CDS ಅನ್ನು ಕರ್ಕೊಂಡು ಬಂದು. ಬಿಪಿನ್ ರಾವತ್ ಅಂತ ಒಬ್ರಿದ್ರು, ನೆನಪಿದ್ಯಾ? ಮರ್ತೋಗ್ಬಿಡ್ತೀವಿ ಬಹಳ ಬೇಗ ನಾವು. ಯಾರು ಬಿಪಿನ್ ರಾವತ್ ಅಂತಂದ್ರೆ ಹೆಲಿಕಾಪ್ಟರ್ ಕೂತ ಆಕ್ಸಿಡೆಂಟ್ ಆಗಿತ್ತು ಅವರದ್ದು, ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು. ಹಿ ವಾಸ್ ಅವರ್ ಫಸ್ಟ್ CDS. ಯಾಕೆ CDS ಬೇಕು ಅಂತಂದ್ರೆ ಇಂಥ ಕ್ರಿಟಿಕಲ್ ಮೊಮೆಂಟ್ ನಲ್ಲಿ 3 ಸೇನೆಗಳನ್ನ ಒಂದು ಕಡೆ ತಂದು ಕೆಲಸ ಮಾಡಿಸ್ಲಿಕ್ಕೆ ಒಬ್ಬ CDS ಬೇಕು. ಇದು ಯಾವಾಗ ಗೊತ್ತಾ ಅಧ್ಯಯನ ಬಂದಿದ್ದು? 1999 ನಲ್ಲಿ ಕಾರ್ಗಿಲ್ ಯುದ್ಧ ನಾವು ತುಂಬಾ ಕ್ರಿಟಿಕಲ್ ಪೊಸಿಷನ್ಗೆ ಹೋದ ನಂತರ ಅದರ ಕುರಿತಂತೆ ವಿಚಾರವನ್ನ ಮಾಡಿ ಒಂದು ರಿಪೋರ್ಟ್ ಕೊಟ್ಟಾಗ ಅದರಲ್ಲಿ ಬರೆದಿದ್ರು, ನಾವು ಏರ್ ಫೋರ್ಸ್ ಮತ್ತೆ ಆರ್ಮಿಯನ್ನ ಜೊತೆಗೂಡಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ. ದಟ್ ವಾಸ್ ಅ ಬಿಗ್ ಚಾಲೆಂಜ್. ಇವು 3 ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಲ್ಲಂತ ಒಬ್ಬ CDS ಬೇಕು ಅಂತ ಆಗ ಹೇಳಿದ್ರು. ಆದರೆ CDS ಬರಲಿಕ್ಕೆ ನರೇಂದ್ರ ಮೋದಿ ಬರುವವರೆಗೂ ಭಾರತ ಕಾಯಬೇಕಾಗಿ ಬಂತು. ಲಾಭ ಏನಾಯ್ತು ಗೊತ್ತಾ? ಈ ಯುದ್ಧದಲ್ಲಿ ಹಿಂದೆಂದೂ ಇಲ್ಲದಂತೆ ಫಾರ್ ದ ಫಸ್ಟ್
ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಮೂರೂ ಸೇನೆಗಳು ಒಟ್ಟಿಗೆ ಸೇರಿ ಹೇಗೆ ಕೆಲಸ ಮಾಡಿದ್ವು ಅಂತಂದ್ರೆ ನನಗೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ. ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ರು. ಎಲ್ಲ ಕಡೆಯಿಂದ ಬರುವ ಇಂಟೆಲಿಜೆನ್ಸ್ ಇನ್ಪುಟ್ಟು ಎಲ್ಲ ಸೇನೆಗಳನ್ನು ಸೇರಿಸಿಕೊಂಡು ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಿದ್ರು. ಆ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ನಲ್ಲಿ ಮೂರು ಸೇನೆಗಳಿಗೆ ಸಂಬಂಧಪಟ್ಟ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಸಂಬಂಧಪಟ್ಟವರು ಕೂತಿರ್ತಿದ್ರು. ಅಲ್ಲಿ ಡಿಸಿಷನ್ ತೆಗೆದುಕೊಂಡು ಹೇಗೆ ಅಟ್ಯಾಕ್ ಮಾಡಬೇಕು, ಏನ್ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಂಡ್ರಲ್ಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಜಗತ್ತಿನ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲಿ ಅಧ್ಯಯನ ಯೋಗ್ಯವಾಗಿರುವಂತ ಕದನವಾಗಿ ಭಾರತ ಆಪರೇಷನ್ ಸಿಂಧೂರ್ನ ರೂಪಿಸಿದ್ದು ಈ ರೀತಿ ಅಂತ. ಯಾಕೆ ಸಿಕ್ಸ್ ನೈಟು ಅಂತಂದ್ರೆ ಪಾಕಿಸ್ತಾನ 6ನೇ ತಾರೀಕೊಳಗೆ ಅನ್ಕೊಳ್ತು ಭಾರತ ಏನೂ ಮಾಡೋದಿಲ್ಲ, ಬರೀ ಮೀಟಿಂಗ್ ಮಾತ್ರ ಮಾಡ್ತಾ ಇರುತ್ತೆ ಅಂತ ನೆಮ್ಮದಿಯ ನಿದ್ದೆಗೆ ಬಂದಿತ್ತು. ನಮ್ಮಲ್ಲಿ ಬಹುತೇಕರಿಗೆ ಈಗಲೂ ಗೊತ್ತಿಲ್ಲ, 6ನೇ ತಾರೀಕಿನ ದಿನ ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ನಲ್ಲಿ ಛಪ್ರಾ ಅನ್ನುವಂಥ ಒಂದು ಏರಿಯಾದಲ್ಲಿ 15ರಿಂದ 20 ಜನ ಟೆರರಿಸ್ಟ್ಗಳು ಎಂಟ್ರಿ ಆದರು. ಎಂಟ್ರಿ ಆದ ಟೆರರಿಸ್ಟ್ಗಳು ಭಾರತದಲ್ಲಿ ಇನ್ನೊಂದೆರಡು ದಿನದಲ್ಲಿ ಇನ್ನೂ ಭಯಾನಕವಾದ ಏನೋ ಮಾಡಬೇಕು ಅಂತ ಕಾಯ್ತಾ ಇದ್ರು. ಆದರೆ ಈ ದೇಶದ ಸೈನಿಕರು 20 ಜನ ಟೆರರಿಸ್ಟ್ಗಳನ್ನ ಅವತ್ತು ರಾತ್ರಿಯೊಳಗೆ ನ್ಯೂಟ್ರಲೈಸ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಒಂದು ಸಂದೇಶ ಹೋಯ್ತು, ಭಾರತ ಅಲರ್ಟ್ ಆಗಿದೆ ಅಂತ. ಅವತ್ತು ರಾತ್ರಿ ಸುಮಾರು 1 ಗಂಟೆ 10 ನಿಮಿಷಕ್ಕೆ 6ನೇ ತಾರೀಕು ರಾತ್ರಿ ಭಾರತ ಅಟ್ಯಾಕ್ ಶುರು ಮಾಡ್ತು. ಅಟ್ಯಾಕ್ ಎಷ್ಟೊತ್ತು ಗೊತ್ತಾ? ಇಟ್ ಜಸ್ಟ್ ಟುಕ್ 20 ಮಿನಿಟ್ಸ್. 20 ನಿಮಿಷದಲ್ಲಿ ಪಾಕಿಸ್ತಾನದ 9 ಟೆರರಿಸ್ಟ್ ಠಾಣ್ಯಗಳನ್ನು ಧ್ವಂಸಗೊಳಿಸಿದ್ವಿ. ಈ ಟೆರರಿಸ್ಟ್ ಠಾಣ್ಯಗಳನ್ನು ಧ್ವಂಸಗೊಳಿಸಿದ್ ಹೆಂಗಿತ್ತು ಗೊತ್ತಾ? ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. 2 ಠಾಣ್ಯಗಳನ್ನ ಮಾತ್ರ ಏರ್ಫೋರ್ಸ್ ಧ್ವಂಸಗೊಳಿಸ್ತು. ಇನ್ನು 7 ಠಾಣ್ಯಗಳನ್ನ ಆರ್ಮಿಯ ಅಮ್ಯುನಿಷನ್ಗಳು ಧ್ವಂಸಗೊಳಿಸಿದ್ವು. ಲಾಯ್ಟ್ರಿಂಗ್ ಅಮ್ಯುನಿಷನ್ಸ್ ಅಂತ ಕರೀತಾರೆ, ಲಾಯ್ಟ್ರಿಂಗ್ ವೆಹಿಕಲ್ಸ್ ಅಂತ ಕರೀತಾರೆ. ಅದನ್ನ ಡ್ರೋನ್ಸ್ಗಳನ್ನು ಹಾಕಿ ಕರೆಯೋದು. ಆ ಡ್ರೋನ್ಗಳು ಅವು ತೆಗೆದುಕೊಂಡು ಹೋಗಿ ಹಾಕಿದಂತ ಆ ಬಾಂಬ್ಗಳಿಂದ 7 ಪ್ರದೇಶಗಳು ಧ್ವಂಸಗೊಂಡು 2 ಪ್ರದೇಶವನ್ನ ರಫೇಲ್ಗಳು ತಮ್ಮ ಕೈಯಲ್ಲಿದ್ದ ಬಾಂಬ್ಗಳನ್ನ, ತಮ್ಮ ಹತ್ರ ಇದ್ದ ಬಾಂಬ್ಗಳನ್ನ ನಮ್ಮ ಬಾರ್ಡರ್ ಕೂಡ ಕ್ರಾಸ್ ಮಾಡದೆ ಇಲ್ಲಿಂದ ಹಾಕಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದೊಳಗಿದ್ದ 2 ಭಾಗ, ಮುರಿದ್ಕೆ ಮತ್ತು ಬಹಾವಲ್ಪುರ್, ಈ 2 ಭಾಗದಲ್ಲಿದ್ದಂಥ ಮೇಜರ್ ಮರ್ಕಜ್ಗಳನ್ನ ಧ್ವಂಸಗೊಳಿಸಿತು. ಅದರಲ್ಲಿ ಒಂದು ಮರ್ಕಜ್ ಸುಬಾನಲ್ಲಾ ಅಂತ. ಈ ಸುಬಾನಲ್ಲಾ ಅನ್ನುವಂಥ ಈ ದೊಡ್ಡ ಮರ್ಕಜ್ ಅಥವಾ ಮಸೀದಿ, ಇದರ ಒಳಗೆ ಲಷ್ಕರೆ ತೈಬಾದ ಸೈನಿಕರು ಅಥವಾ ಲಷ್ಕರೆ ತೈಬಾದ ಈ ಭಯೋತ್ಪಾದಕರನ್ನ ಟ್ರೈನಿಂಗ್ ಮಾಡುವಂತ ಕ್ಯಾಂಪ್ ನಡೀತಾ ಇತ್ತು. ಅದರ ಮೇಲೆ ಎಕ್ಸಾಕ್ಟ್ ಆಗಿ ಬಿದ್ದಿದ್ದಿತ್ತಲ್ಲ, ಅನ್ಇಮ್ಯಾಜಿನಬಲ್. ನಾನು ಆರ್ಮಿ ಇಂಟೆಲಿಜೆನ್ಸ್ನ ಕುರಿತಂತೆ ಓದುವಾಗ ನಂಗೆ ಆಶ್ಚರ್ಯ ಅನ್ನಿಸ್ತು ಮಿತ್ರೇ. ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಿದೊಂದು ವಿಶ್ವರೂಪ ದರ್ಶನ ಅಂತಂದ್ರೆ ಜಗತ್ತಿಗ ದರ್ಶನ ಆಗಿದೆಯೋ ಇಲ್ವೋ, ನನಗೆ ನಿಮಗೆ ಆಗಬೇಕಾದಂತ ಅಗತ್ಯ ಇದೆ. ಭಾರತದ ಹತ್ರ ಈ ಬಾಂಬ್ ಹಾಕೋಕ್ಕಿಂತ ಮುಂಚೆ ಎಂಥ ಡೀಟೇಲ್ಡ್ ಆಗಿದ್ದ ಇನ್ಫಾರ್ಮೇಶನ್ಸ್ ಇತ್ತು ಅಂತಂದ್ರೆ, ಬಾಂಬ್ ಯಾವ ಜಾಗಕ್ಕೆ ಹಾಕಬೇಕು, ಫಾರ್ ಎಕ್ಸಾಂಪಲ್ ಹಂಗಾಗ್ಲಿಕ್ಕಿಲ್ಲ, ಈ ಜಾಗಕ್ಕೆ ಹಾಕಬೇಕು ಅಂತಂದ್ರೆ ಈ ಹಾಲಿನ ಕೋಆರ್ಡಿನೇಟ್ಸ್ ಇತ್ತು. ಈ ಹಾಲ್ ಯಾವ ಜಾಗದಲ್ಲಿ ಬರುತ್ತೆ ಅಂತ, ಅಫ್ಕೋರ್ಸ್ ಈ ಹಾಲ್ ಯಾವ ಜಾಗದಲ್ಲಿ ಬರುತ್ತೆ ಅಂತ ಸ್ಯಾಟಲೈಟ್ ಇಂದನೂ ತಗೋಬಹುದು, ಸ್ವಲ್ಪ ಪ್ರಯತ್ನ ಪಟ್ರೆ ಇಂಥದ್ದೇ ಹಾಲು ಅಂತ. ಬಟ್ ಇವ್ರ ಹತ್ರ ಏನ್ ಡೀಟೇಲ್ಸ್ ಇತ್ತಂತೆ ಗೊತ್ತಾ? ಈ ಹಾಲಿನ ಗೋಡೆ ಎಷ್ಟು ದಪ್ಪ, ಈ ಹಾಲಿನ ರೂಫ್ ಕಾಂಕ್ರೀಟೋ ಅಥವಾ ಬರೀ ಶೀಟ್ಸ್ ಹಾಕಿದಾರೋ, ಈ ಹಾಲಿನ ರೂಫ್ ಎಷ್ಟು ದಪ್ಪ ಇದೆ, ಈ ರೂಫ್ ನ ಒಡಿಬೇಕು ಅಂತಂದ್ರೆ ಯಾವ ಬಾಂಬ್ ಇದ್ರೆ ಸೂಟ್ ಆಗತ್ತೆ ಅಂತ ಪ್ರತಿಯೊಂದು ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಬೇಕಾಗಿರುವಂತ ಕರಾರುವಕ್ಕಾದ ಇಂಟೆಲಿಜೆನ್ಸ್ ಇತ್ತು. ಐ ಆಮ್ ಪ್ರೌಡ್ ಟು ಸೇ, ಈ ದೇಶದ ಮಿಲಿಟರಿ ಇಂಟೆಲಿಜೆನ್ಸ್ ಹತ್ರ ಎಂತ ಡೀಟೇಲ್ಸ್ ಇತ್ತು ಅಂತಂದ್ರೆ, ಮಿಲಿಟರಿ ಇಂಟೆಲಿಜೆನ್ಸ್ ಬಳಿ ಯಾವ ಮರ್ಕಜ್ ನಲ್ಲಿ ಇವತ್ತಿನ ದಿನ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನರಿಗೆ ಟ್ರೈನ್ ಆಗ್ತಾ ಇದೆ, ಯಾವ್ಯಾವ ಪ್ರಮುಖ ಮುಸ್ಲಿಂ ಲೀಡರ್ಗಳು ಅಥವಾ ಭಯೋತ್ಪಾದಕರ ನಾಯಕರುಗಳು ಅಲ್ಲಿ ಬಂದು ಕೂತಿದ್ದಾರೆ ಅಂತ ಎಕ್ಸಾಕ್ಟ್ ರಿಯಲ್ ಟೈಮ್ ಡಾಟಾ ಇತ್ತು ಅಂತ. ಅನ್ಇಮ್ಯಾಜಿನಬಲ್. ಹಿಂಗಾಗಿ ಭಾರತ ರಫೇಲ್ಗೆ ಸ್ಕಾಲ್ಪ್ ಬಾಂಬನ್ನು ಹಾಕಬೇಕೋ ಹ್ಯಾಮರ್ ಬಾಂಬನ್ನು ಹಾಕಬೇಕೋ, ಯಾವುದನ್ನು ಹೊಡಿಲಿಕ್ಕೆ ಯಾವುದನ್ನು ಬಳಸಬೇಕು ಅನ್ನೋದನ್ನ ಪಕ್ಕಾ ಡೀಟೇಲ್ ನ ಮುಂದಿಟ್ಕೊಂಡು ಪ್ರಿಸೈಸ್ಡ್ ಸ್ಟ್ರೈಕು. ಭಾರತದ ಲೆವೆಲ್ ಚೇಂಜ್ ಆಗಿದೆ ಇವತ್ತು ಜಗತ್ತಿನಲ್ಲಿ. ಇವತ್ತಿನ ಜಗತ್ತಿನ ಯುದ್ಧ ಹೆಂಗಿದೆ ಅಂತಂದ್ರೆ, ನಾನು ಪುತ್ತೂರಿಗೆ ಬಾಂಬ್ ಹಾಕಬೇಕು ಅಂತ ಅನ್ಕೊಂಡು ಪಕ್ಕದ ಮಂಗಳೂರಿಗೆ ಬಿದ್ರು ಮೊದಲು ನಡೀತಿತ್ತು, ಒಂದು ಬಾಂಬ್ ಬಿತ್ತಪ್ಪ ಎಲ್ಲೋ ದಕ್ಷಿಣ ಕನ್ನಡದಲ್ಲೇ ಬಿತ್ತು ಅಂತ. ಈಗ ಹಂಗಿಲ್ಲ.
ಪುತ್ತೂರಿಗೆ ಬಾಂಬ್ ಹಾಕಬೇಕು ಅಂತಂದ್ರೆ ಒಂದು ಏರಿಯಾ ಗುರುತಿಸ್ತಾರೆ, ಇಂಥ ಜಾಗಕ್ಕೆ ಬೀಳಬೇಕು ಅಂತಂದ್ರೆ ಅಲ್ಲಿಂದ ಹಾರ್ಡ್ಲಿ 2 ಮೀಟರ್ ಗ್ಯಾಪ್ ಅಷ್ಟೇ ಸಿಗ್ಬೋದು ನಿಮಗೆ, ಅಷ್ಟರೊಳಗೆ ಬೀಳಬೇಕು ಅಂತ. ಭಾರತದ ಪ್ರಿಸಿಷನ್ ಹೆಂಗಿತ್ತು ಅಂತಂದ್ರೆ ವಿ ಟುಕ್ ಅಟ್ಮೋಸ್ಟ್ ಕೇರ್. ನಾವು ಹಾಕಿರೋ ಬಾಂಬಿನಿಂದ ಅಕ್ಕಪಕ್ಕದ ಒಂದು ಮನೆಗಳಿಗೂ ಘಾಸಿಯಾಗಬಾರ್ದು, ಆ ಥರ ಬಾಂಬ್ ಹಾಕಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಪರಿಣಾಮ ಏನಾಯ್ತು ಗೊತ್ತಾ? ನಾವು ಹಾಕಿದ ಬಾಂಬು ಅಲ್ಲಿರುವ ಮರ್ಕಸ್ಗಳನ್ನು ಉಡಾಯಿಸ್ತು, ಅಕ್ಕಪಕ್ಕದಲ್ಲಿ ಒಬ್ಬರಿಗೂ ತೊಂದರೆ ಆಗಲಿಲ್ಲ. ಇಮ್ಯಾಜಿನ್ ಮಾಡಿ, ಒಂದು ಬಾಂಬು ತನ್ನ ಜಾಗವನ್ನು ಬದಲಾಯಿಸಿ ಮರ್ಕಸ್ ಮೇಲೆ ಬೀಳೋದು ಯಾವುದೋ ಸಂತೆ ಮೇಲೆ ಬಿದ್ದಿದ್ರೆ, 100 ಜನ ಸತ್ತೋಗಿದ್ದಿದ್ರೆ ನಾವು ಯುದ್ಧ ಮೊದಲನೇ ದಿನವೇ ನಿಲ್ಲಿಸಬೇಕಿತ್ತು. ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಂತಿರಬೇಕಿತ್ತು. 22-26 ಜನರಿಗೆ ನೀವು ಪ್ರತಿಯಾಗಿ ಒಂದು ಇಡೀ ಸಂತೆಯನ್ನ ನಿರ್ನಾಮ ಮಾಡಿದ್ರಲ್ಲ ಅಂತ ಜಗತ್ತು ಮಾತಾಡ್ಕೊಳ್ತಿತ್ತು. ಆದ್ರೆ ಭಾರತ ಎಂತ ಅದ್ಭುತವಾಗಿರುವಂತ ಪ್ರದರ್ಶನ ಮಾಡ್ತು ಅಂತಂದ್ರೆ, 2 ಮೀಟರ್ ರೇಂಜ್ ನಲ್ಲಿ ನೀವು ಸುಬಾನಲ್ಲಾ ಮರ್ಕಜನ್ ವಾಪಸ್ ಇವತ್ತು ಹೋಗಿ ನೋಡಿ, ಆ ಮರ್ಕಜನ್ ಮೇಲೆ ಹೇಗೆ ಬಿದ್ದಿದೆ ಅಂತಂದ್ರೆ ಅದ್ರ ಮೇಲೆ ಡೂಮ್ಸ್ ಇದೆಯಲ್ಲ, ಕರೆಕ್ಟ್ ಆಗಿ 2 ಡೂಮ್ಗಳ ಒಳಗಿಂದ ಹೋಗಿ ಧ್ವಂಸಗೊಳಿಸಿದೆ. ಅನ್ಇಮ್ಯಾಜಿನಬಲ್ ರೀ. ಆದ್ರೆ ಇದು ಬರೀ ಇಷ್ಟಕ್ಕೆ ಮಾಡಲಿಲ್ಲ, ಇದ್ರ ಹಿಂದೆನೆ ಭಾರತದ ಈ ಡ್ರೋನ್ಗಳು ಹೋಗ್ತಿದ್ವು, ಎಲ್ಲೆಲ್ಲಿ ಏನೇನಾಗಿದೆ, ಡ್ಯಾಮೇಜ್ ಎಷ್ಟಾಗಿದೆ ಅಂತ ಫೋಟೋ ತೆಗೆದುಕೊಂಡು ಬರ್ತಿತ್ತು. ಯಾಕೆಂದ್ರೆ ಇಲ್ಲಿ ಕೆಲವು ಪುಣ್ಯಾತ್ಮರಿದ್ರಲ್ಲ, ಪ್ರೂಫ್ ಕೊಡಿ ಅಂತ ಕೇಳೋರು, ಅವರಿಗೋಸ್ಕರ ಡ್ರೋನ್ ಇಮೇಜ್ ಕೂಡ ತಗೊಂಡ್ ಬಂತು. ಇಮೇಜ್ ತಗೊಂಡ್ ಬರೋದು ಅಷ್ಟೇ ಅಲ್ಲ, ಇನ್ಫಾರ್ಮೇಶನ್ ವಾರ್ನಲ್ಲಿ ಗೆಲ್ಲಬೇಕು ಅಂತ ಅವತ್ತಿನ ದಿನ ಬೆಳಿಗ್ಗೆ, ಇಮ್ಯಾಜಿನ್ ಮಾಡಿ, ನನಗೆ ರಾತ್ರಿ ನಾನು 1:20 ಕಾಲ್ ಬಂತು ನನಗೆ ಒಂದು ಟಿವಿ ಚಾನಲ್ನಿಂದ. ಸರ್ ಅಂತ. ನಾನು ಟಿವಿ ಚಾನಲ್ ಯಾವ 1:15 ನಂಗೆ ಗೊತ್ತಿರಲಿಲ್ಲ, ಅಂದಾಜಿರಲಿಲ್ಲ. 1:15 ಯಾಕೆ ಫೋನ್ ಮಾಡ್ತಾರೆ ಅಂತ ತೆಗೆದು ನೋಡಿದ್ರೆ, ಸರ್ ಕಂಗ್ರ್ಯಾಚುಲೇಷನ್ಸ್ ಅಂತ. ನನಗೇನಾಯ್ತು ಅಂತ, ಏನಾಗಿದೆ ಅಂತ ನೋಡಿದ್ರೆ, ಸರ್ ದೀಪಾವಳಿ ನಂಗೆ ಗೊತ್ತಾಯ್ತು, ಮೋದಿ ದೀಪಾವಳಿ ಸೆಲೆಬ್ರೇಟ್ ಮಾಡೇ ಬಿಟ್ಟಿದ್ದಾರೆ ಅಂತ. ಟಿವಿ ಹಾಕಿ ನೋಡಿದ್ರೆ ಗೂಸ್ ಬಂಪ್ಸ್ ರೀ ಅವತ್ತು. ಎಂತ ಅದ್ಭುತವಾಗಿರುವಂತ ದೃಶ್ಯ. ಯಾವ ದೃಶ್ಯವನ್ನ ನೋಡಬೇಕು ಅಂತ ನಮ್ಮಪ್ಪ ಕಾತರದಿಂದ ಕಾಯ್ಕೊಂಡಿದ್ರು, ಯಾವ ದೃಶ್ಯವನ್ನ ಜೀವಮಾನದಲ್ಲಿ ಒಮ್ಮೆ ನೋಡಬೇಕು ಅಂತ ಕಾದು ನಮ್ಮ ತಾತ ಕಣ್ಣೆ ಮುಚ್ಚಿದ್ರು, ಯಾವ ದೃಶ್ಯವನ್ನ ನೋಡ್ಲಿಕ್ಕಾಗದೆ ನನ್ನ ಮುತ್ತಾತ ಅವರ ಪರಿಸ್ಥಿತಿಯೇ ಬೇರೆ ಆಗೋಯ್ತು, ಅಂತ ಸ್ಥಿತಿಯನ್ನ ನಾನು ನೀವು ಲೈವ್ ಆಗಿ ನೋಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಟ್ರಲ್ಲ ಈ ದೇಶದ ಪ್ರಧಾನಿ. ನಂಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾವತ್ತು ಅಂತಂದ್ರೆ, ನಾನು ಹಾಕಿದ 1 ವೋಟು ಸಾರ್ಥಕ ಆಯ್ತು ಅಂತ ನನಗನ್ನಿಸ್ತು. ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾವತ್ತು. ಅವತ್ತು ಈ ದೇಶ ಒಂದು ಮಾತನ್ನು ಹೇಳ್ತು, ನಾವು ಏನು ಅಟ್ಯಾಕ್ ಮಾಡಿದೀವೋ ಇದು ಟೆರರಿಸ್ಟ್ ಕ್ಯಾಂಪ್ಗಳನ್ನು ಅಟ್ಯಾಕ್ ಮಾಡಿರೋದು. ನೆನ್ಪಿಟ್ಕೊಳ್ಳಿ, 7 ಸ್ಪಾಟ್ ನಾವೇನು ಆಯ್ಕೆ ಮಾಡಿದ್ವೋ, ಆ 7 ಸ್ಪಾಟ್, ಅದು ಬಿಂಬರ್ ಇರ್ಬೋದು, ಅದು ಬಾಟ್ಲಿ ಇರ್ಬೋದು, ಅದೆಲ್ಲ 7 ಸ್ಪಾಟ್ಗಳು POJK ಯಲ್ಲಿದ್ವು, ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರಲ್ಲಿ. ಅದನ್ನ ನಾವು ಯಾವಾಗ ಬೇಕಾದ್ರೂ ಉಡಾಯಿಸ್ಕೊತಿರ್ತೀವಿ. ಆದರೆ 2 ಬೇರೆ ಪ್ರದೇಶಗಳಿದ್ವಲ್ಲ, ದಟ್ ವಾಸ್ ಡೀಪ್ ಇನ್ಸೈಡ್ ಪಾಕಿಸ್ತಾನದ ಒಳಗೆ ಇದ್ದಂಥ ಆ ಜಾಗವನ್ನ, ಅಲ್ಲಿದ್ದಂಥ 2 ಪ್ರಮುಖವಾಗಿರುವ ಜಾಗಗಳನ್ನು ನೋಡಿದ್ವಿ. 1971 ನಂತರ ಪಾಕಿಸ್ತಾನದ ಹಾರ್ಟ್ಲ್ಯಾಂಡ್ಗೆ ಹೋಗಿ ಭಾರತ ಮೊದಲ ದಾಳಿ ಯಾವಾಗಲಾದರೂ ಮಾಡಿದೆ ಅಂತಂದ್ರೆ ಅದು ಈಗಲೇ. ಏರ್ ಸ್ಟ್ರೈಕಲ್ಲೂ ಕೂಡ ಖೈಬರ್ ಪಖ್ತೂನ್ಖಾವರೆಗೂ ಹೋಗಿದ್ವಿ. ಆದರೆ ಈಗ ಪಾಕಿಸ್ತಾನದ ಪಂಜಾಬ್ ಏರಿಯಾದವರೆಗೂ ನುಗ್ಗಿ ಬಂದಿದ್ದೀವಲ್ಲ, ಇದು ಪಾಕಿಸ್ತಾನಕ್ಕೆ ದೊಡ್ಡ ಸಂದೇಶ. ನಾವು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ವಿ ಗೊತ್ತಾ? ನಾವು ಟೆರರಿಸ್ಟ್ ಅಟ್ಯಾಕ್ ಅನ್ನು ಮಾಡಿದ್ದೀವಿ, ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ, ನಮ್ಗಾಗಿರುವಂಥ ರಿವೆಂಜನ್ನು ತಗೊಂಡಿದ್ದೀವಿ. ಆದರೆ ನಾನ್ ಎಸ್ಕಲೇಟರಿ ಆಗಿ ಇದನ್ನು ಮಾಡಿದ್ದೀವಿ. ಪಾಕಿಸ್ತಾನ ಏನಾದರೂ ಉಲ್ಟಾ ಮಾತನಾಡಿದರೆ ನಾವು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಭಾರತ ಹೇಳಿಕೆ ಕೊಡ್ತು. ವಿ ವಾಂಟೆಡ್ ಇಟ್ ಟು ಬಿ ನಾನ್ ಎಸ್ಕಲೇಟರಿ ಅಂತಂದ್ರೆ ಕಂಪ್ಲೀಟ್ ಯುದ್ಧವಾಗಿ ಕನ್ವರ್ಟ್ ಆಗಬಾರ್ದು ಅಂತ. ಏನಾಗುತ್ತೆ ಕಂಪ್ಲೀಟ್ ಯುದ್ಧವಾಗಿ ಕನ್ವರ್ಟ್ ಆದರೆ ಅಂತ ನೀವು ಕೇಳ್ಬೋದು. ಏನಾಗುತ್ತೆ ಅಂತ ಕೇಳಿದರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದಾಗ ನನಗೀಗಲೂ ನೆನಪಿದೆ, ಒಬ್ಬ ಡಿಫೆನ್ಸ್ ಎಕ್ಸ್ಪರ್ಟ್ ಅನ್ಕೊಳ್ಳೋರು ಒಂದು ಟಿವಿ ಚಾನಲ್ ಕೂತ್ಕೊಂಡು ಹೇಳ್ತಾ ಇದ್ರು, ರಷ್ಯಾ ಉಕ್ರೇನನ್ನ 48 hours ಅಲ್ಲಿ ಮುಗಿಸುತ್ತೆ, ನೋಡ್ತಾ ಇರಿ ಅಂತ. ವಾಟ್ ಡು ಯು ಥಿಂಕ್ ಆಫ್ ರಷ್ಯಾ ಅಂತ ನಾನು ಹೇಳಿದೆ, ಸರ್ ಈಗಿನ ಯುದ್ಧಗಳ ಸ್ಟೈಲ್ ಚೇಂಜು. ಯುದ್ಧಕ್ಕೆ ಒಂದು ಪಾರ್ಟಿ ಬರುತ್ತೆ ಅಂದ್ರೆ ಒಂದೇ ಬರಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಇಂಡೈರೆಕ್ಟ್ಲಿ ಕುಮ್ಮಕ್ ಕೊಡ್ತಾ ಬೇಕಾಗಿರೋದೆಲ್ಲ ಕೊಟ್ಟು ಮತ್ತೊಂದು ರಾಷ್ಟ್ರವನ್ನ ಹೈರಾಣ್ ಮಾಡಿಬಿಡುತ್ತೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವ್ರು ಕೇಳಲಿಲ್ಲ. ಅವ್ರು ಹೇಳಿ ಅದು ಎಷ್ಟು ವರ್ಷಗಳು ಉರುಳೋದ್ವೋ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇನ್ನೂ ನಿಂತಿಲ್ಲ. ಆಫ್ ಆಲ್ ರಷ್ಯಾ. ಇನ್ನು ಭಾರತವನ್ನ ಹಳಿಬೇಕು ಅಂತ ಕೂತಿರುವಂತ ಚೀನಾ, ಅಮೆರಿಕ,
ಟರ್ಕಿ, ಅಜರ್ಬೈಜಾನ್ ಮತ್ತು ನಮ್ಮ ವಿರುದ್ಧ ಕತ್ತಿ ಮಸಿತಾ ಇರುವಂಥ, ಸೈಲೆಂಟಾಗಿ ಕತ್ತಿ ಮಸಿತಾ ಇರುವಂಥ ಅನೇಕ ರಾಷ್ಟ್ರಗಳು ಪಾಕಿಸ್ತಾನವನ್ನು ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ದೀರಾ? ಅದಕ್ಕೆ ಬೇಕಾಗಿರೋದನ್ನ ಬೇಕಾದ ಸಂದರ್ಭದಲ್ಲಿ ಕೊಟ್ಟು ಪಾಕಿಸ್ತಾನ ಬರ್ಬಾದಾಗ ಹೋಗುತ್ತೆ ಎಟ್ ದ ಎಂಡ್ ಆಫ್ ದ ಡೇ. ಆದರೆ ನಮ್ಮ ಕತೆ ಹೇಳಿ, ಎಂಥ ಟ್ರಾಜೆಕ್ಟರಿಲಿ ಇದೀವಿ ನಾವು ಇವಾಗ. ನಮ್ಮ ಎಕಾನಮಿ ಹೆಂಗಿದೆ, ನಮ್ಮ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಹೆಂಗಿದೆ, ನಮ್ಮ ಮಿಲಿಟರಿ ಡೆವಲಪ್ಮೆಂಟ್ ಹೆಂಗಿದೆ, ಎಲ್ಲ ಟ್ರಾಜೆಕ್ಟರಿಲಿ ಇರಬೇಕಾದಾಗ ಪ್ರಪಾತಕ್ಕೆ ಬಿದ್ದರೆ ಹೆಂಗೆ? ಸೊ ವಿ ವರ್ ವೆರಿ ಕೇರ್ಫುಲ್. ಇದು ಎಸ್ಕಲೇಟ್ರಿ ಆಗಬೇಕಾಗಿರುವ ಯುದ್ಧ ಅಲ್ಲ, ಇಲ್ಲಿಗೆ ನಾವು ನಿಲ್ಲಿಸ್ತೀವಿ, ನೀವು ಮಾತಾಡೋಂಗಿಲ್ಲ ಅಂತೇಳಿ ಸುಮ್ಮನಾದ್ವಿ. ಆದರೆ ಪಾಕಿಸ್ತಾನ ಸುಮ್ಮನಾಗಬೇಕಾಗಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾರತದ ಅಟ್ಯಾಕ್ ಹೆಂಗಿರ್ಬೋದು ಅಂತ. ಅದರ ನೆಕ್ಸ್ಟ್ ಡೇ ಪಾಕಿಸ್ತಾನದ ಅಟ್ಯಾಕ್ ಹೆಂಗಿತ್ತು ಅಂತಂದ್ರೆ, ನೆಕ್ಸ್ಟ್ ಡೇ ಏನು, ಆಫ್ಟರ್ 6 to 7 hours, ಅದು 1 ಗಂಟೆಗೆ ಆಯಿತು. ಅದಾದ ನಂತರ ಆವತ್ತು ಸಂಜೆಯಿಂದ ಪಾಕಿಸ್ತಾನ ಯಾವ ಪರಿ ಡ್ರೋನ್ ಸ್ವಾರ್ಮ್ ಕಳಿಸ್ಕೊಡ್ತು ಅಂತಂದ್ರೆ, ಸ್ವಾರ್ಮ್ ಡ್ರೋನ್ಸ್ ಅಂದ್ರೆ ಏನ್ ಗೊತ್ತಾ? ಒಂದೇ ಸಲಕ್ಕೂ 100 ಡ್ರೋನ್ಗಳು ಬರ್ತವೆ. ಮಿಡತೆಯ ಹಿಂಡುಗಳು ಬಂದ್ರೆ ಹೆಂಗ್ ಬರ್ತಾವೋ ಹಂಗ್ ಬರ್ತವೆ. ಇದರಲ್ಲಿ ಕೆಲವು ಡ್ರೋನ್ಗಳು ಮಾತ್ರ ಬಾಂಬ್ ಅಥವಾ ಅಮ್ಯುನಿಷನ್ ತಗೊಂಡ್ ಬರ್ತವೆ. ಇನ್ನೂ ಕೆಲವು ಡ್ರೋನ್ಗಳು ಸರ್ವೇಲೆನ್ಸ್ಗೆ ಅಂತ ಬರ್ತವೆ. ಇವ್ರದ್ದು ಯಾವ್ಯಾವ ಸಿಸ್ಟಮ್ಗಳು ಎಲ್ಲೆಲ್ಲಿವೆ ಅಂತ ಕ್ಯಾಮ್ರಾ ತೆಗೆದುಕೊಂಡು ಬರ್ತವೆ, ಇನ್ಫಾರ್ಮೇಶನ್ ಕಳಿಸ್ತಿರ್ತವೆ. ಮತ್ತು ಕೆಲವು ಡ್ರೋನ್ಗಳು ಡಮ್ಮಿ ಡ್ರೋನ್ಸ್, 8,000 ರೂಪಾಯಿ ಡ್ರೋನ್ಗಳು, 300 ಡ್ರೋನ್, ಅವ್ರಿಗೇನು ನಷ್ಟ ಇಲ್ಲ ಅದರಲ್ಲಿ. ಆದರೆ ಆ ಡ್ರೋನ್ ಅನ್ನು ಹೊಡಿಲಿಕ್ಕೆ ಅಂತ ನಾವು ಇಲ್ಲಿಡೀ ನಮ್ಮ ಸಿಸ್ಟಮ್ ಅನ್ನ ಬಳಸ್ತೀವಲ್ಲ, ಆ ಸಿಸ್ಟಮ್ ಅನ್ನ ಬಳಸುವಾಗ ಏನಾಗುತ್ತೆ, ನಾವು ಉಪಯೋಗಿಸುವ ಮಿಸೈಲ್ಗಳು ಪ್ರತಿಯೊಂದು ಕೂಡ ನಮಗೆ ಕಾಸ್ಟ್ಲಿ ಅಫೇರ್ ಆಗುತ್ತೆ. ಪಾಕಿಸ್ತಾನಕ್ಕೆ ಗೊತ್ತಿತ್ತು ಭಾರತವನ್ನ ಪ್ರತ್ಯಕ್ಷ ಯುದ್ಧದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಥಿಂಗ್ ಐ ಕ್ಯಾನ್ ಡೂ ಇಸ್ ಭಾರತಕ್ಕೆ ಇಂಡೈರೆಕ್ಟ್ಲಿ ಹೊಡೆತ ಕೊಡಬೇಕು ಅಂತ ಡ್ರೋನ್ ಸ್ವಾರ್ಮ್ ಕಳಿಸ್ಕೊಡ್ತು. ಈ ಡ್ರೋನ್ ಸ್ವಾರ್ಮ್ನ ಒಂದು ಪ್ರಾಬ್ಲಮ್ ಇದೆ. ಈ ಡ್ರೋನ್ಸ್ ಏನ್ ಬರುತ್ತೋ ಅದು ನಾವು ಅಟ್ಯಾಕ್ ಮಾಡುವಾಗ ಈ ಅಟ್ಯಾಕ್ ಮಾಡಿರುವಂತ ಮಿಸೈಲು ಎಲ್ಲಿಂದ ಬಂತು ಅನ್ನೋ ಕೋಆರ್ಡಿನೇಟ್ ಅನ್ನ ಅದು ತನ್ನ ದೇಶಕ್ಕೆ ಕಳಿಸ್ಕೊಟ್ಟು ತಾನು ಡೆತ್ ಆಗತ್ತೆ. ಈ ಕೋಆರ್ಡಿನೇಟ್ಸ್ ಅವ್ರಿಗೆ ಸಿಗುತ್ತಲ್ಲ, ಇಲ್ಲಿಂದ ಅಟ್ಯಾಕ್ ಆಗ್ತಿದೆ ಅಂತ, ಅಲ್ಲಿಗೆ ಬಂದು ನೇರವಾಗಿ ಬಾಂಬ್ ಹಾಕೋ ವ್ಯವಸ್ಥೆಯನ್ನ ಮಾಡಿದ್ರೆ, ಮಿಸೈಲ್ ಲಾಂಚ್ ಮಾಡಿ ಅಲ್ಲಿಗೆ ಬೀಳುವಂತ ವ್ಯವಸ್ಥೆ ಮಾಡಿದ್ರೆ, ಏರ್ ಟು ಸರ್ಫೇಸ್ ಮಿಸೈಲ್ ಅಲ್ಲಿಗೆ ಕಳಿಸ್ಕೊಟ್ರೆ ನಮ್ಮ S-400 ಡಮ್ ಆಗತ್ತೆ, ನಮ್ಮ ಆಕಾಶ ತೀರ ಧ್ವಂಸಗೊಳ್ಳುತ್ತೆ. ಏನ್ ಮಾಡೋದು? ಈ ದೇಶ ಎಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಿತ್ತು. ನಾನು ಆ ನಂತರ ತುಂಬ ದಿನಗಳ ಕಾಲ ಓದಬೇಕು, ಇವೆಲ್ಲ ಬಹಳ ಮಜಾ ಬರುತ್ತೆ, ಇಂಡಿಯಾ ಹೇಗೆ ಫೈಟ್ ಮಾಡ್ತು ಅಂತ. S-400 ಇಲ್ಲಿ ನಿಂತ್ಕೊಂಡು ಡಿಟೆಕ್ಟ್ ಮಾಡಿ ಅದಕ್ಕೆ ವಿಚಾರ ಕಳಿಸುತ್ತಲ್ಲ, ಆ S-400 ಅನ್ನ ಅದು ಡಿಟೆಕ್ಟ್ ಮಾಡಿದೆ ಅಂತ ಗೊತ್ತಾದ ತಕ್ಷಣ ಆ S-400 ಕ್ವಿಕ್ಲಿ ಮೂವಬಲ್, ಅದ್ರ ಜಾಗನೇ ಬದಲಾಯಿಸ್ಬಿಡ್ತಿದ್ರಂತೆ. ನೆಕ್ಸ್ಟ್ 5 ನಿಮಿಷದಲ್ಲಿ S-400 ಅಲ್ಲಿ ಇರೋದಿಲ್ಲ. ಅವ್ರು ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಕಳಿಸಿದ್ರೆ ಅಲ್ಲಿ ಬಿದ್ರು ಮಿಸೈಲು, S-400 ಇಲ್ಲ ಅಂತ. ಹಿಂಗಾಗಿ ಈ ದೇಶದ ಪ್ರಧಾನಿ ಆನಂತರ ಅವರು ಒಂದು ಕಡೆ ಹೋಗಿ ಅಲ್ಲಿ ನಿಂತ್ಕೊಂಡು, ಪ್ರಾಬಬಲಿ ಉದಂಪುರ್ ಬೇಸಿಗೆ ಹೋಗಿ ಅಲ್ಲಿ ಹಿಂದೆ S-400 ನಿಂತ್ಕೊಂಡು ಅದ್ರ ಮುಂದೆ ಒಂದು ಭಾಷಣ ಮಾಡಿ ಹೇಳಿದ್ರು, ನಮ್ಮ S-400 ಇಂಟ್ಯಾಕ್ಟ್ ಆಗಿದೆ ಅಂತ. ಜಗತ್ತಿಗೆ ಕೊಟ್ಟಂತ ಮೆಸೇಜ್ ಅದು. ಪಾಕಿಸ್ತಾನ ಹೇಳ್ತಿತ್ತು S-400 ಹೊಡೆದಾಕಿದ್ದೀವಿ ಅಂತ. S-400 ಕೊನೆವರೆಗೂ ಮುಟ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಇಟ್ ವಾಸ್ ಹೈಲಿ ಮೊಬಿಲಿಟಿ ವೆಹಿಕಲ್. ಅದು ಯಾವಾಗ 300 ಡ್ರೋನ್ಗಳನ್ನು ನಾವು ಕಂಟ್ರೋಲ್ ಮಾಡಿದ್ವಲ್ಲ, ಕಂಟ್ರೋಲ್ ಮಾಡೋ ಸ್ಟೈಲ್ ಹೆಂಗಿತ್ತು ಗೊತ್ತಾ? ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಬಹಳ ಇಂಟ್ರೆಸ್ಟಿಂಗ್ ಇದು. ಯುದ್ಧ ಅನ್ನೋದನ್ನ ನೀವು 2 ದೇಶಗಳ ಯುದ್ಧ ಅಂತ ನೋಡದೆ ಅದ್ರ ಹಿಂದೆ ಇರೋ ಟೆಕ್ನಾಲಜಿ ನೋಡಿ. ಒಟ್ಟು 4 ಹಂತದ ನಮ್ದು ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್. ಮೊದಲನೇ ಹಂತದಲ್ಲಿ L-70Z4 ಗನ್ಗಳು. ಎರಡನೇ ಹಂತದಲ್ಲಿ ಆಕಾಶ್ ತೀರ್ ಡೆವಲಪ್ಡ್ ಬೈ ಇಂಡಿಯಾ, DRDO ಡೆವಲಪ್ ಮಾಡಿದ್ದು. ಮೂರನೇದರಲ್ಲಿ ನಮ್ಮ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ರೆಡಿಯಾಗಿತ್ತು. 4ನೇದರಲ್ಲಿ S-400 ಒಂದಾದ್ಮೇಲೆ ಒಂದು. S-400 ಏನ್ ಮಾಡುತ್ತೆ ಗೊತ್ತಾ? ತಾನೇ ಅಟ್ಯಾಕ್ ಮಾಡಬಲ್ಲದು, ಆದರೆ ಅದನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಭಾರತ. ಅದು ಬರೀ ಡಿಟೆಕ್ಟ್ ಮಾಡಬೇಕು ಅಷ್ಟೇ. ಡಿಟೆಕ್ಟ್ ಹೆಂಗ್ ಮಾಡ್ತಿತ್ತು ಅಂತಂದ್ರೆ, ಪಾಕಿಸ್ತಾನದಿಂದ ಯಾವ್ದಾದ್ರು ಮಿಸೈಲ್ ಹೊರಟ್ರೆ, ಫತೇರ್ 2 ಅನ್ನುವಂಥ ಒಂದು ಮಿಸೈಲ್ ಅವ್ರು ಕಳಿಸ್ಕೊಟ್ರು. ಹೊರಟ ಕೆಲವು ಸೆಕೆಂಡ್ಗಳಲ್ಲೇ ಅದು ಹೇಳ್ತು ಮಿಸೈಲ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಅದೇ ಅಟ್ಯಾಕ್ ಮಾಡಬಹುದು. ಬಟ್ ಅದು ಅಟ್ಯಾಕ್ ಮಾಡಿದ್ರೆ ಕಾಸ್ಟ್ಲಿ ನಮಗೆ, ಅದಕ್ಕೆ ನಾವು ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ದ ಟೈಮ್ ಗ್ಯಾಪ್ ದಟ್ ವಿ ಹ್ಯಾವ್, ಆ ಹೊತ್ತಲ್ಲಿ ಸರಿಯಾಗಿ MRSAM ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ತಾನು ಲಾಂಚ್ ಆಗ್ಬಿಡೋದು. ಇದು ಲಾಂಚ್ ಆಗಿ ಪಾಕಿಸ್ತಾನದ ಫತೇ 2 ಮಿಸೈಲ್ನ ಸಿರ್ಸಾದ ಏರಿಯಾದಲ್ಲಿ ಬಹಳ ದೂರ, ಪ್ರಾಬಬಲಿ 400 ಕಿಲೋಮೀಟರ್ ಆಚೆ, ಅತ್ಯಂತ ಎತ್ತರದಲ್ಲೇ ಅದನ್ನು ಧ್ವಂಸಗೊಳಿಸಿ ಆ ಫತೇ ಮಿಸೈಲ್ ಕೆಲಸಕ್ಕೆ ಬರದಂತೆ ಮಾಡೋದಿದೆಯಲ್ಲ, ಏನು ಮಜಾ ಇದು. ಆಕಾಶ್ ತೀರ್ ಕೆಪಾಸಿಟಿ ಏನು ಗೊತ್ತಾ? 1700 ಕಿಲೋಮೀಟರ್ಸ್.
ಫ್ರಮ್ ಲಡಾಖ್ ಟು ಗುಜರಾತ್ ನಡುವೆ ಇರುವಂತ ಯಾವುದೇ ಇದನ್ನ ಡಿಟೆಕ್ಟ್ ಮಾಡಿ ಅದನ್ನ ಅಟ್ಯಾಕ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಆಕಾಶ್ ನೀರು ತೋರಿಸ್ತು. ಅದಕ್ಕಿಂತ ಲೋ ಎಂಡಿಗೆ ಯಾವುದು ಬರುತ್ತೋ ಅದನ್ನು ಸಾಮಾನ್ಯ ಗನ್ಗಳ ಮೂಲಕ ಹ್ಯಾಂಡಲ್ ಮಾಡ್ತಾ ಇದ್ರು. ಹೀಗಾಗಿ ಪಾಕಿಸ್ತಾನದಿಂದ ಬಂದ ಡ್ರೋನ್ಗಳನ್ನ ನಾವು ಡಿಟೆಕ್ಟ್ ಮಾಡ್ತಿದ್ವಿ, ನಾವು ಸಾಮಾನ್ಯವಾಗಿರುವಂತಹ ಆಯುಧಗಳನ್ನ ಬಳಸ್ಕೊಂಡು ಅದನ್ನು ಎಂಡ್ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಮೋರ್ ದೆನ್ 100 ಡ್ರೋನ್ಸ್ ಔಟ್ ಆಫ್ 900 ಡ್ರೋನ್ಸ್ ಪಾಕಿಸ್ತಾನ 4 ದಿನದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಳಸಿದ ಟೋಟಲ್ ಡ್ರೋನ್ಗಳ ಸಂಖ್ಯೆ 900+. ಆ 900+ ಅಲ್ಲಿ ಬಹುತೇಕ ಬಂದಿದ್ದು ಟರ್ಕಿಯಿಂದ ಮತ್ತು ಚೈನಾದಿಂದ. ಭಾರತ ಹೇಗೆ ಕಂಟ್ರೋಲ್ ಮಾಡ್ತಂತೆ ಗೊತ್ತಾ ಅದನ್ನ? ಅದರ ಸಿಗ್ನಲ್ಗಳನ್ನು ಜಾಮ್ ಮಾಡಿ ಈ ಡ್ರೋನ್ ಕೆಲಸಕ್ಕೆ ಬರದೇ ಇರೋ ತರ ಆಟದ ಸಾಮಾನು ಮಾಡಿ ಅದನ್ನು ಕೆಳಗೆ ಬೀಳುವಂತೆ ಭಾರತ ಮಾಡ್ತಿತ್ತು. ಮೋರ್ ದೆನ್ 100 ಡ್ರೋನ್ಸ್ ನಾವು ಅದರ ಸಿಗ್ನಲ್ ಜಾಮ್ ಮಾಡಿಯೇ ಅದನ್ನು ನಾಶ ಮಾಡಿದ್ವಿ. ಮಿತ್ರರೇ, ಅದ್ಭುತವಾಗಿರುವಂತ ಸಾಧನೆ ಇವೆಲ್ಲ. ಎಂತ ಅದ್ಭುತವಾದ ಸಾಧನೆ ಅಂತಂದ್ರೆ, ಪಾಕಿಸ್ತಾನದಿಂದ ಬಂದ PL-15 ಅನ್ನುವಂಥ ಒಂದು ಮಿಸೈಲು, ಚೀನಾ ಕೊಡುವಂತ ಮಿಸೈಲು PL-15E ಎಕ್ಸ್ಪೋರ್ಟ್ ವರ್ಷನ್. ಎಂತ ಘಟಿಯ ಚೀನಾ ಪ್ರಾಡಕ್ಟ್ ಅಂತ ಹೇಳೋದು ಸುಮ್ಮನೆ ಅಲ್ಲ. ನಾವು ಕೆಲವೊಂದ್ಸಲ ಹೇಳ್ತೀವಲ್ಲ ಚೈನೀಸ್ ಪ್ರಾಡಕ್ಟ್ ನಂಬೇಡ ಅಂತ. ಪಾಕಿಸ್ತಾನಕ್ಕೆ ಅರ್ಥ ಆಗಿದ್ದು ಯಾಕೆ ಅಂತ. ಚೈನಾ ಎಂಥ ಪ್ರಾಡಕ್ಟ್ ಘಟಿಯ ಪ್ರಾಡಕ್ಟ್ ಅವ್ರಿಗೆ ಕೊಟ್ಟಿತ್ತು ಅಂತಂದ್ರೆ, ಚೀನಾದಿಂದ ಬಂದ ಮಿಸೈಲು ಭಾರತದ ಒಳಗೆ ಬಂತು, ಒಳಗೆ ಬಿತ್ತು. ಬಿದ್ದಿರೋ ಮಿಸೈಲ್ ಹೆಂಗಿತ್ತು ಗೊತ್ತಾ? ಅದನ್ನ ಮೊನ್ನೆ ಆರ್ಮಿಯವರು ಹೇಳ್ಕೊಂಡಿದ್ದಾರೆ, ಲೈವ್ ಮಿಸೈಲ್ ನಮ್ಮ ಹತ್ರ ಇದೆ ಅಂತ. ಲೈವ್ ಮಿಸೈಲ್ ಅಂದ್ರೆ ಸಿಡಿಲೇ ಇಲ್ಲ. ಚೀನಾದ ಏರ್ ಡಿಫೆನ್ಸ್ HQ-9 ಇದೆ. ಏರ್ ಡಿಫೆನ್ಸ್ ಅಂತಂದ್ರೆ ಏನು ಅಂದ್ರೆ, ಯಾವುದು ನಮ್ಮ ಕಡೆಗೆ ಬರುತ್ತೋ ಅದನ್ನು ಗುರುತಿಸಬೇಕು. ಆದರೆ ಚೀನಾದ HQ-9 ಯಾವ ಥರ ಸೈಲೆಂಟ್ ಆಗಿತ್ತು ಅಂತಂದ್ರೆ, ಈಗಲೂ ತಮಾಷೆ ಮಾಡ್ತೀವಿ ನಾವೆಲ್ಲ, ಯಾರಾದರೂ ತುಂಬಾ ಗಡದ್ದಾಗ ನಿದ್ದೆ ಹೊಡೆದ್ರೆ HQ-9 ತರ ಮಲಗಿದ ನೋಡು ಅಂತ. ಹಂಗ ಮಲಗಿತ್ತು HQ-9. ಒಂದು ದಿನ 9 ಮರ್ಕಸ್ಗಳನ್ನ ಒಡೆದು ಬಿಸಾಕಿದ್ವಿ, HQ-9 ಹೇಳಲಿಲ್ಲ. ಯಾವಾಗ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ಸ್ವಾರ್ಮ್ ಅನ್ನ ಕಳಿಸ್ಕೊಡ್ತೋ, ನಾವು ಅದನ್ನ ನಾಶ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನ ಮಾಡಿದ್ವಿ, HQ-9 ಹೇಳಲಿಲ್ಲ. ಯಾವಾಗಲೋ ಒಂದ್ಸಲ HQ-9 ಹೇಳ್ತು. ನಮ್ಮ ಭಾರತ ಏನ್ ಮಾಡ್ತು ಗೊತ್ತಾ? ಈ ಡ್ರೋನ್ ಎಲ್ಲಿಂದ ಕಳಿಸ್ತಾರೆ ಅಂತ ಗುರುತಿಸ್ಲಿಕ್ಕೆ ನಾವು ಒಂದು ಡಮ್ಮಿ ಡ್ರೋನ್ಗಳನ್ನ ಒಂದಷ್ಟು ಕಳಿಸ್ಕೊಟ್ಟಿವಿ. ಅವ್ರು ಅದನ್ನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯ್ತು ಇಂಥ ಕೋಆರ್ಡಿನೇಟ್ಸು ಅಂತ. ಮರುಕ್ಷಣವೇ ಎಲ್ಲಿಂದ ಡ್ರೋನ್ ಲಾಂಚ್ ಮಾಡುವಂತ ಕಂಟ್ರೋಲಿಂಗ್ ಸೆಂಟರ್ ಇತ್ತೋ ಅಂತ 2 ಪ್ರಮುಖವಾದ ಕಂಟ್ರೋಲಿಂಗ್ ಸೆಂಟರ್ ಧ್ವಂಸ ಮಾಡಿದ ಮೇಲೆ ಡ್ರೋನ್ ಬರೋದು ನಿಂತೋಯ್ತು. ಆದರೆ ಪಾಕಿಸ್ತಾನ ಲೈನ್ ಕ್ರಾಸ್ ಮಾಡ್ತು, ಲಕ್ಷ್ಮಣ್ ರೇಖಾ ಕ್ರಾಸ್ ಮಾಡ್ತು. ಏನ್ ಮಾಡಿತ್ತು ಗೊತ್ತಾ? ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಸಿವಿಲಿಯನ್ ಏರಿಯಾಗಳನ್ನು ಟಾರ್ಗೆಟ್ ಮಾಡಬೇಕು ಅಂತ ನಿಶ್ಚಯ ಮಾಡ್ತು. ಎರಡನೇದು, ಅಟ್ಯಾಕ್ ಮಾಡಲಿಕ್ಕೆ ಯಾವ ವಿಮಾನಗಳು ಬರ್ತಾವೋ ಅವುಗಳನ್ನ ಸಿವಿಲಿಯನ್ ವಿಮಾನದ ಹಿಂದೆ ಮುಚ್ಚಿಟ್ಕೊಂಡು ಕರ್ಕೊಂಡು ಬಂತು. ಅದನ್ನ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ. ಜನ ಓಡಾಡ್ತಾ ಇರೋ ಒಂದು ವಿಮಾನ, ಅದರ ಹಿಂದೆ ಯುದ್ಧ ವಿಮಾನ ತೆಗೆದುಕೊಂಡು ಬರಬೇಕು ಅಥವಾ ಅಟ್ಯಾಕಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಹಂಗೆ ಮಾಡುವಂಥ ಸ್ಥಿತಿ ಇದ್ದಾಗ ಭಾರತಕ್ಕೆ ಹೇಗೆ ಅಂತಂದರೆ, ಅಟ್ಯಾಕ್ ಮಾಡುವ ವಿಮಾನ ಬರ್ತಿದೆ ಅಂತ ಗೊತ್ತಾದರೂ ಅದನ್ನು ರಿಟ್ಯಾಲಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಜನ ಬರ್ತಾ ಇರುವಂಥ ವಿಮಾನ ಒಂದು ಎದುರಿಗಿದೆ ಅಂತ. ಪಾಕಿಸ್ತಾನಕ್ಕೆ ಏನಿತ್ತು ಮನಸ್ಸಲ್ಲಿ ಅಂತಂದರೆ, ಈ ಜನ ಬರೋ ವಿಮಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿಬಿಡ್ಲಿ, ನಾವು ಇದನ್ನು ತಗೊಂಡು ಜಗತ್ತಿನ ಮುಂದೆ ಕಣ್ಣೀರಿಡಬೇಕು ಅಂತ ಭಾರತಕ್ಕೆ ಗೊತ್ತಾಯಿತು. ಇನ್ನು ಕಾದರೆ ಉಪಯೋಗ ಇಲ್ಲ ಅಂತ ಈ ದೇಶ ಯಾರಿಗೇನು ಹೇಳಬೇಕೋ ಹೇಳ್ತು. ಅವತ್ತು JD ವ್ಯಾನ್ಸ್, ಅಮೆರಿಕಾದ ಉಪಾಧ್ಯಕ್ಷ, ಫೋನ್ ಮಾಡ್ತಾನೆ. ಇದನ್ನ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಜಗತ್ತಿನ ವೇದಿಕೆ ಮುಂದೆ ಹೇಳ್ಕೊಂಡ್ರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, JD ವ್ಯಾನ್ಸ್ ಕಾಲ್ ಮಾಡಿದಾಗ, ನನ್ನ ದೇಶದ ಪ್ರಧಾನಿ ಕಾಲ್ ಮಾಡಿದಾಗ ನಾನು ಅದೇ ಕೋಣೆಯಲ್ಲಿದ್ದೆ. JD ವ್ಯಾನ್ಸ್ ಮಾತಾಡಿದವನು ಹೇಳಿದ್ನಂತೆ, ಪಾಕಿಸ್ತಾನ ಭಯಾನಕವಾದ ಒಂದು ಹೆಜ್ಜೆ ನೀಡಲಿಕ್ಕೆ ಮುಂದೆ ಹೊರಟಿದೆ, ಏನು ಮಾಡ್ತೀರಾ ನೋಡಿ ಅಂತ. ಈ ದೇಶದ ಪ್ರಧಾನಿ ಹೇಳಿದ್ರಂತೆ, ಅವರು ಯಾವ ಹೆಜ್ಜೆ ನೀಡ್ತಾರೋ ಅದಕ್ಕೆ ಸರಿಯಾದ ಉತ್ತರವನ್ನು ಭಾರತ ಕೊಡುತ್ತೆ. ಅದಾಗಿದ್ದ ತಕ್ಷಣ ಅಮೆರಿಕಾದ ಅಧ್ಯಕ್ಷ ಹೇಳಿಕೆ ಕೊಟ್ಟ, ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದು, ನಾವು ತಲೆ ಹಾಕೋದಿಲ್ಲ ಅಂತ ಭಾರತದ ಪರವಾಗಿ ಹೇಳಿಕೆ ಕೊಟ್ಟ. ದೆನ್ ವಿ ಥಾಟ್, ಎಸ್, ಎಲ್ಲವೂ ಅಂಡರ್ ಕಂಟ್ರೋಲ್ ಇದೆ, ಇನ್ನು ಮ್ಯಾಜಿಕ್ ನಡೆಯುತ್ತೆ ಅಂತ. ಅದು ನಡೆಯುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟು ಹೊತ್ತಿಗೆ ಮರುದಿನ, ಅವತ್ತಿನ ರಾತ್ರಿ 10ನೇ ತಾರೀಕಿನ ರಾತ್ರಿ ಭಾರತದ ಅಟ್ಯಾಕ್ ಹೆಂಗಿತ್ತು ಅಂತಂದರೆ, ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಉಡಾಯಿಸ್ಬಿಡ್ತು.
ಏರ್ಬೇಸ್ ಅಂತಂದರೆ ಈ ವಿಮಾನಗಳು ಲಾಂಚ್ ಆಗಲಿಕ್ಕೆ. ನೀವು ನೆಕ್ಸ್ಟ್ ವಿಮಾನಗಳಿಂದ ಅಟ್ಯಾಕ್ ಮಾಡತ್ತಾನೆ, ಇಷ್ಟೊತ್ತು ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಿದ್ರಿ, ಅದರ ಕತೆ ಮುಗಿಸಿದ್ದೀವಿ. ನೆಕ್ಸ್ಟ್ ನೀವು ವಿಮಾನದಿಂದ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ವಿಮಾನಗಳು ಹಾರಾಟ ಮಾಡುವ ಜಾಗವನ್ನೇ ಧ್ವಂಸಗೊಳಿಸಿದರೆ ಎಲ್ಲಿಂದ ವಿಮಾನ ಬರುತ್ತೆ ಅಂತ 11 ಏರ್ ಬೇಸ್ಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿತು. ಅದು ಬಹಳ ಡೇಂಜರಸ್ ಆಗಿರಲಿಲ್ಲ ಅಮೆರಿಕಕ್ಕೆ. ಸರ್ಗೋದಾ ಅನ್ನುವಂಥ ಒಂದು ಜಾಗ ಎಲ್ಲಿ ಅಮೆರಿಕಾದ ಬಹಳ ದೊಡ್ಡ ಸ್ಟ್ರೆಂತ್ ಇತ್ತು, ಆ ಜಾಗದ ಮೇಲೆ ಭಾರತ ಅಟ್ಯಾಕ್ ಮಾಡ್ತು. ಮತ್ತು ಭಾರತ ಕೈರಾಣ ಅನ್ನುವಂಥ ಸರ್ಗೋದಾದ ಪಕ್ಕದಲ್ಲಿರುವಂಥ ಬೆಟ್ಟದ ಮೇಲೆ ಅಟ್ಯಾಕ್ ಮಾಡ್ತು. ಇವತ್ತಿಗೂ ಅದನ್ನು ಭಾರತನೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಪಾಕಿಸ್ತಾನನೂ ಅಕ್ಸೆಪ್ಟ್ ಮಾಡ್ತಿಲ್ಲ, ನಮ್ಮ ಆರ್ಮಿಯೂ ಅಕ್ಸೆಪ್ಟ್ ಮಾಡಲಿಲ್ಲ. ಬಟ್ ಎಲ್ಲ ಇಂಟೆಲಿಜೆನ್ಸ್ ಹೇಳುತ್ತೆ ಕೈರಾಣ ಹಿಲ್ ಮೇಲೆ ದಾಳಿ ಆಯಿತು ಅಂತ. ಯಾಕೆ ಅಂದರೆ ಎಲ್ಲ ಯುದ್ಧ ಮುಗಿದ ನಂತರ ನರೇಂದ್ರ ಮೋದಿ ಒಂದು ಭಾಷಣ ಮಾಡ್ತಾ ಹೇಳಿದ್ರು, ಸರಿಯಾಗಿ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಏನು ಹೇಳಿದರು ಅಂತಂದರೆ, ನಾವು ಪಾಕಿಸ್ತಾನದ ನ್ಯೂಕ್ಲಿಯರ್ ಥ್ರೆಟ್ಟನ್ನ ಆಕಾಶದಲ್ಲಷ್ಟೇ ಅಲ್ಲ, ಭೂಮಿಯಲ್ಲಷ್ಟೇ ಅಲ್ಲ, ಪಾತಾಳದಲ್ಲೂ ಅಡಗಿಸಿ ಬಿಟ್ಟಿದ್ದೀವಿ ಎಂದರು ನರೇಂದ್ರ ಮೋದಿ. ಹಿಂಟದು ನ್ಯೂಕ್ಲಿಯರ್ ಥ್ರೆಟ್ ಇಷ್ಟು ದಿನ ಪಾಕಿಸ್ತಾನ ಏನ್ ಮಾಡ್ತಿತ್ತೋ ಅದನ್ನು ಪಾತಾಳದವರೆಗೂ ಅಡಗಿಸಿಟ್ಟಿದ್ದೀವಿ. ಇನ್ನು ಮುಂದೆ ನ್ಯೂಕ್ಲಿಯರ್ ಆರ್ಸೆನಲ್ ಬಗ್ಗೆ ಪಾಕಿಸ್ತಾನ ಮಾತನಾಡುವಂತಿಲ್ಲ ಅಂತ ಈ ದೇಶದ ಪ್ರಧಾನಿ ಉಧಂಪುರ್ ಬೇಸ್ನಿಂದ ಮಾತಾಡಿದ್ದಿದೆಯಲ್ಲ, ಇದು ನಮಗೆ ಸಂದೇಶ. ಈ ದೇಶದ ಪ್ರಧಾನಿ ಹಿಂಟ್ ಕೊಡ್ತಾರೆ. ನಂಗೆ ಗೊತ್ತಿಲ್ಲ ಎಲ್ಲ ಬಾರಿ ಹಾಗೆ ಇರುತ್ತೋ ಏನೋ ಅಂತ. ಸುಮ್ಮನೆ ನೀವು ಗಮನಿಸಬೇಕು, ಭಾಳ ಮಜಾ ಬರುತ್ತೆ. ಈ ದೇಶದ ಪ್ರಧಾನಿ ಮೊನ್ನೆ ತಾನೇ ಬ್ರಿಕ್ಸ್ ಮೀಟಿಂಗ್ಗೆ ಹೋಗಿ ಬಂದ್ರಲ್ಲ, ಚೈನಾಕ್ಕೆ ಹೋಗಿ ಬಂದ್ರಲ್ಲ, ವಾಪಸ್ ಬಂದ ಮೇಲೆ ಒಂದು ದೊಡ್ಡ ಸೆಮಿನಾರ್ ಇತ್ತು ಅವರದ್ದು. ಪ್ರಾಬಬ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಜೊತೆಗೆ ಮಾತಾಡಿದ್ದಿರಬೇಕು. ಮಾತಾಡಬೇಕಾದ್ರೆ ಮೇ ಅಭಿ ಬ್ರಿಕ್ಸ್ ಸಮಿಟ್ ಸೆ ಲಾಟ್ ಕರ್ ಆಯಾ ಹೂ ಅಂದ್ರು ಮೋದಿಜಿ. ಅಷ್ಟೇ ಜೋರಾಗಿ ಚಪ್ಪಾಳೆ ಹೊಡೆದ್ರಿ ಎಲ್ಲ. ಏನಂದ್ರೆ ಗೊತ್ತಾ ಅವರು, गया था इसके लिए ताली बजा रहे हो या वापस आया हूं इसके लिए ताली बजा रहे हो ಅಂತ. ಸೂಕ್ಷ್ಮ ಇದು. ಏನಾಗೋದಿತ್ತು ಗೊತ್ತಿಲ್ಲ. ನಾನು ವಾಪಸ್ ಬಂದಿರೋದೇ ನಿಮ್ಗೆ ಖುಷಿ ಆಗಿರ್ಬೋದಾ, ನಾನು ಬಂದಿದ್ದೀನಿ ಅನ್ನೋದೇ ಖುಷಿನಾ ಅನ್ನೋದು ಕೂಡ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಹೊಸ ಹೊಸ ಥಿಯರೀಸ್ ಬರ್ತಿದೆ. ಅದಕ್ಕೆ ಕಾಲಕ್ರಮದಲ್ಲಿ ನಿಮಗೂ ಅರ್ಥ ಆಗ್ಬೋದು. ನರೇಂದ್ರ ಮೋದಿ ಹಿಂಟ್ ಕೊಡ್ತಾರಲ್ಲ, ಹಿಂಗೆ ಹಿಂಟ್ ಕೊಡೋದು. ಆ ಹಿಂಟ್ ಹೆಂಗಿತ್ತು ಅಂತಂದರೆ, ನಾವು ಸರ್ಗೋದಾದಲ್ಲಿ ನಾವು ಕೈರಾಣ ಹಿಲ್ಗಳಲ್ಲಿ ಮಾಡಿರುವಂಥ ಕೆಲಸ ಸ್ಪಷ್ಟವಾಗಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯವಾಗಿತ್ತು. ಮಿತ್ರರೇ, ಅದಾಗಿದ ತಕ್ಷಣ ಅಮೆರಿಕ ಅಲರ್ಟ್ ಆಯಿತು. ಅಮೆರಿಕ ಏನು ಮಾಡಬೇಕು ಅಂತ ಹೇಳುವಾಗ ಭಾರತ ಕೇಳ್ಕೊಳ್ತು, ನೀವು ಮಾತಾಡಿ ಪಾಕಿಸ್ತಾನದ ಜೊತೆಗೆ ಅಥವಾ ಯುದ್ಧ ನಿಲ್ಲಿಸಿ. ಈ ದೇಶ ಏನು ಹೇಳ್ತು ಗೊತ್ತಾ? ಈ ದೇಶ ಹೇಳ್ತು, ಯುದ್ಧ ನಿಲ್ಲಿಸಬೇಕಾಗಿರೋದು ನಾವಲ್ಲ, ಎಲ್ಲ ಹೊಡೆತ ತಿಂದಿರೋದು ಅವ್ರು ಕೇಳಬೇಕು, ನಾವು ನಿಲ್ಲಿಸ್ತೀವಿ. ನಿಲ್ಲಿಸೋದು ನಮ್ಗೆ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತಂದರೆ, ಒಂದು ದೇಶವನ್ನು ಬರ್ಬಾದ್ ಮಾಡಿದ ನಂತರ ಇನ್ನು ಮಾಡ್ಲಿಕ್ಕೆ ಏನೂ ಉಳಿದೆ ಹೋದಾಗ ಯುದ್ಧವನ್ನು ಸ್ಟಾಪ್ ಮಾಡಬೇಕು. ಈ ದೇಶಕ್ಕೆ ಮಧ್ಯಾಹ್ನ 1 ಗಂಟೆಗೆ, ಎಷ್ಟು ಚೆನ್ನಾಗಿದೆ ನೋಡಿ, 1 ಗಂಟೆಗೆ ಪಾಕಿಸ್ತಾನದ DGMO ಕಾಲ್ ಮಾಡ್ತಾರೆ ಮಾತಾಡಬೇಕು ಅಂತ. ಗೊತ್ತಿದೆ DGMOಗೆ ಕಾಲ್ ಬರುತ್ತೆ ಅಂತ. ಏನೋ ವಾಟ್ ಇಟ್ ಡಸ್, ಬ್ಯುಸಿ ಇದ್ದಾರೆ DGMO, 3 ಗಂಟೆಗೆ ಮಾಡಿ ಅಂತಾರೆ. ಪಾಕಿಸ್ತಾನ ಕಾಯುತ್ತೆ, 3 ಗಂಟೆಗೆ ಮಾಡುತ್ತೆ. 3 ಗಂಟೆಗೆ ಫೋನ್ ಮಾಡಿದಾಗ DGMO ಹೇಳ್ತಾರೆ, ದೇರ್ ಆರ್ ಫ್ಯೂ ಕಂಡೀಷನ್ಸ್. ಮೊದಲನೇ ಕಂಡೀಷನ್ನು, ಇಂಡಸ್ ವಾಟರ್ ಟ್ರೀಟಿ ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ, ಅಬೇಯನ್ಸಲ್ಲೇ ಇರುತ್ತೆ. 2ನೇ ಕಂಡೀಷನ್ನು, ಇನ್ನು ಮೇಲೆ ಭಾರತದಲ್ಲಿ ನಡೆಯುವ ಒಂದೇ ಒಂದು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯ ಘಟನೆಯನ್ನ ವಿ ಟೇಕ್ ಇಟ್ ಆಸ್ ವಾರ್ ಆನ್ ಅಸ್, ಯುದ್ಧ ಅಂತ ಪರಿಗಣಿಸಿ ಅದಕ್ಕೆ ಪ್ರತೀಕಾರ ಮಾಡ್ತೀವಿ, ಓಕೆನಾ? ಏನಾದರೂ ಕಂಡೀಷನ್ ಹಾಕ್ರಪ್ಪ, ಸದ್ಯಕ್ಕೆ ಯುದ್ಧ ನಿಲ್ಲಿಸಿ ಅಂತ ಪಾಕಿಸ್ತಾನ ಗಿಡಗಿಡಾಯಿಸೋ ಮಟ್ಟಿಗೆ ಬಂತು. ಆಯ್ತು, ಒಪ್ಪಿಗೆ ಆಯ್ತು. ಒಪ್ಪಿಗೆ ಆಗಿದ್ದು ಯಾವಾಗ ಅಮೆರಿಕಾಗೆ ಗೊತ್ತಾಯ್ತೋ, ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಟ್ರಂಪ್ಗೆ ಅರ್ಜೆಂಟು ನೊಬೆಲ್ ಪ್ರೈಸ್ ಬರಬೇಕು ಅಂತ. ಪಾಪ ಇಲ್ಲಿ ಬರುವಾಗ ನೊಬೆಲ್ ಪ್ರೈಸೂ ಇಲ್ಲ ಅವನಿಗೆ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಮಚಾಡೋಗಿ ಹೋಗಿದ್ದೆ ಅವರು ನೊಬೆಲ್ ಪ್ರೈಸು. ಟ್ರಂಪ್ಗೆ ನೊಬೆಲ್ ಪ್ರೈಸ್ ಬರಲಿಲ್ಲ. ಆ ನೊಬೆಲ್ ಪ್ರೈಸ್ ಬೇಕಿತ್ತು ಅವನಿಗೆ. ಜಗತ್ತಿನಲ್ಲಿ ಎಲ್ಲ ಕಡೆ ಯುದ್ಧವನ್ನು ನಿಲ್ಲಿಸಿದ್ದು ಯಾರು ಅಂದರೆ ಟ್ರಂಪ್. ಅದು ಯಾರ ಹಿತಾಸಕ್ತಿ ಏನಾದರೂ ಪರವಾಗಿಲ್ಲ. 6 ಗಂಟೆಗೆ ಭಾರತ ಅನೌನ್ಸ್ ಮಾಡಬೇಕು ಅಂತ ಪ್ರೆಸ್ ಮೀಟ್ ಕರೆಸಿದರೆ 5 ಗಂಟೆಗೆ ಅನೌನ್ಸ್ ಮಾಡಿಬಿಟ್ಟ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನು ಯುದ್ಧ ನಿಲ್ಲಿಸ್ತಾ ಇದ್ದೀನಿ. ಈ ಕೆಲವೊಂದು ಸಲ ಈ ಪೊಲಿಟಿಕಲ್ ಲೀಡರ್ಗಳಿಗೆ ಕ್ರೆಡಿಟ್ ತಾವು ತೆಗೆದುಕೋಬೇಕು ಅಂತ ಇರುತ್ತಲ್ಲ. ಯಾರೋ ಜನ ಸೇರಿಸಿರ್ತಾರೆ, ಯಾರೋ ಮೆರವಣಿಗೆ ಹೋಗ್ತಿರ್ತಾರೆ, ಇವನೋಗಿ ಎದುರುಗಡೆ ನಿಂತು ಬಿಡೋದು, ಒಂದು ಕೇಸರಿ ಶಾಲ್ ಹಾಕೊಂಡು ಎದುರುಗಡೆ ನಾನೇ ಕರ್ಕೊಂಬಂದು ಏನೋ ಥರ. ಆ ಫೋಟೋ ನೋಡಿದರೆ ನೋಡಿದವರಿಗೆಲ್ಲ ಇವನು ಮಾಡಿದ್ದಾನೆ ಅಂತ ಅನ್ನಿಸ್ಬಿಡ್ಬೇಕು. ಆ ಹಿಂದೆ ಇರೋ ಕಾರ್ಯಕರ್ತರಿಗೆ ಬೆಟ್ಟದಷ್ಟು ಕೋಪ ಬರ್ತಿರ್ತೀವಿ, ಇವನಿಗೊಂದು ಬಡಿಬೇಕು ಮಾರ ಯಾವಾಗಲಾದ್ರು. ಯಾವಾಗ ನೋಡಿದ್ರು ಈಗ ಬಂದು ನಿಂತ್ಕೋತಾನೆ. ಟ್ರಂಪ್ ಥೇಟ್ ಹಂಗೆ ಈ ಕ್ರೆಡಿಟ್ ತೆಗೆದುಕೋಬೇಕು ಅಂತ. ಸೊ ಆ ಕ್ರೆಡಿಟ್ ತಗೊಳ್ಳಿಕ್ಕೆ ಅಂತ ಮಧ್ಯೆ ಬಂದು ನಿಂತ
ಬಟ್ ಭಾರತದ ರಿಯಾಕ್ಷನ್ ಇತ್ತಲ್ಲ, ಒಂದು ಮೆಚ್ಯೂರ್ಡ್ ರಾಷ್ಟ್ರ ಕೊಡ್ಬೋದಾದ ರಿಯಾಕ್ಷನ್. ಭಾರತ ಏನು ಮಾಡ್ತು ಗೊತ್ತಾ? ಪ್ರೆಸ್ ಮೀಟ್ ಕರೆದು ಪಾಕಿಸ್ತಾನ ಸೀಸ್ ಫೈರ್ಗೆ ಕೇಳ್ಕೊಂಡಿದೆ, ವಿ ಆರ್ ಸ್ಟಾಪಿಂಗ್ ವಾರ್ ಅಂತ ಹೇಳ್ತು. ಎಲ್ಲೂ ಟ್ರಂಪಿನ ಉಲ್ಲೇಖವನ್ನೇ ಮಾಡಲಿಲ್ಲ. ಸಾಕ ಮನ ಮರ್ಯಾದೆ ಅವನಿಗೆ? ನೀನೇ ಯುದ್ಧ ನಡೆಸಿದ್ಯಾ ಅಂತ ಅಷ್ಟು ಹೇಳ್ಕೊಂಡಿದ್ಯಾ, ಭಾರತ ಉಲ್ಲೇಖನೇ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಆಗುವಂಥ ಮರ್ಯಾದೆ ಆಗಬೇಕು. ಆದರೆ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆಯ ಸಂದೇಶ ಹೋಗಿತ್ತು. ಇಮ್ಮಿಡಿಯೇಟ್ಲಿ ಭಾರತ ಒಂದಷ್ಟು ಕೆಲಸ ಮಾಡ್ತು. ಇದರ ನಂತರ ಇರೋದು ಮಜಾ. ಇಲ್ಲಿವರೆಗೂ ಒಂದು ಹಂತ. ಇದರ ನಂತರ ಏನಾಯಿತು ಅಂತಂದರೆ, ಭಾರತ ಎಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡಬೇಕು. ನಮ್ಮ ದುರದೃಷ್ಟಕ್ಕೆ ಇಲ್ಲಿ ಒಳಗಡೆ ಇರುವಂಥ ನಮ್ಮದೇ ಕೆಲವು ದೇಶದ್ರೋಹಿಗಳು ಏನು ಮಾಡಿದ್ರು, ಅದು ಪಾರ್ಟಿಯು ಜನರು ಎಲ್ಲರೂ. ಆ ಪಾರ್ಟಿ ಏನು ಮಾಡ್ತು ಅಂತಂದರೆ, ಭಾರತ 6 ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು ಅಂತ ಹೇಳಿದರು. ನಿಮ್ಗೆ ಹೇಳಿದ್ಯಾರು? ವೈರ್ ಅನ್ನೋ ಪತ್ರಿಕೆ. ವೈರ್ ಅನ್ನೋ ಪತ್ರಿಕೆಗೆ ಹೇಳಿದ್ಯಾರು? ಅದಕ್ಕೆ ಹೇಳಿದ್ದು ಅಲ್ ಜಜೀರಾ ಅನ್ನೋ ಪತ್ರಿಕೆ. ಅಲ್ ಜಜೀರಾ ಪತ್ರಿಕೆಗೆ ಹೇಳಿದ್ಯಾರು? BBC ಅನ್ನೋ ಪತ್ರಿಕೆ. BBC ಅನ್ನೋ ಪತ್ರಿಕೆಗೆ ಹೇಳಿದ್ಯಾರು? ಅಸೀಂ ಮುನೀರ್, ಪಾಕಿಸ್ತಾನದ ಅಸೀಂ ಮುನೀರ್ ಹೇಳಿರೋದು. ಕಾಂಗ್ರೆಸ್ನವರು ಯಾರು ಹೇಳಿರೋ ಮಾತನ್ನು ನಂಬಿರೋದು ಅಂತಂದ್ರೆ ಅಸೀಂ ಮುನೀರ್ ಹೇಳಿರೋದನ್ನ. ಥೂ, ನಾಚಿಕೆಗೇಡು. ಇವರು ಪದೇ ಪದೇ ಹೇಳೋದು 6 ವಿಮಾನ ಹೋಯ್ತು, ವಿಮಾನದ ಲೆಕ್ಕ ಕೊಡಿ. ಮಿತ್ರರ, ವಿಮಾನಗಳು ಕಳ್ಕೊಂಡಿದ್ರು ಯಾವುದೇ ದೇಶ ಲೆಕ್ಕ ಕೊಡೋದಿಲ್ಲ. ಯಾಕೆ ಗೊತ್ತಾ? ನಾವು ಫ್ರಾನ್ಸ್ನಿಂದ ಎಷ್ಟು ರಫೇಲ್ ತಗೊಂಡು ಬಂದಿದ್ದೀವಿ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ. ಆದರೆ ಎಷ್ಟೆಷ್ಟು ರಫೇಲ್ಗಳನ್ನು ಯಾವ್ಯಾವ ಏರ್ ಬೇಸಲ್ಲಿ ನಿಲ್ಲಿಸಿದ್ದೀವಿ ಅಂತ ಗೊತ್ತಿಲ್ಲ. ಯಾವ ಏರ್ ಬೇಸಲ್ಲಿ ಎಷ್ಟು ನಿಲ್ಲಿಸಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವರಿಗೆ ನೆಕ್ಸ್ಟ್ ಟೈಮ್ ಅಟ್ಯಾಕ್ ಮಾಡುವಾಗ ಫಾರ್ಮೇಶನ್ಸ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಿಂಗಾಗಿ ಯಾವತ್ತೂ ಎಷ್ಟು ಕಳ್ಕೊಂಡ್ರು ಅಂತ ಹೇಳಲ್ಲ. ಬಟ್ ರಾಹುಲ್ ಗಾಂಧಿ ಅಯೋಗ್ಯ, ನಂಗೆ ಗೊತ್ತು ಕಾಂಗ್ರೆಸ್ಸಿಗರು ಈ ಪದ ಬಳಸಿದ್ರೆ ಕೋಪಿಸ್ಕೊಳ್ತಾರೆ. ಅವ್ರು ಅಯೋಗ್ಯ ಅಂದಿದ್ದಕ್ಕೆ ಕೋರ್ಟಲ್ಲಿ ಕೇಸ್ ಬೇರೆ ಹಾಕಿದ್ದಾರೆ ನನ್ನ ಮೇಲೆ. ನಾನು ರಾಹುಲ್ ಗಾಂಧಿನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನಾಚಿಕೆ ಆಗೋದು ಬೇಡವಾ? ಈ ದೇಶದ ಈ ಸೈನಿಕರ ಜೊತೆ ಇರುವಂತ ವೆಪನ್ಸು, ಅದರ ಕಂಡೀಷನ್ಸ್ ಏನು ಅಂತ ಜಗತ್ತಿಗೆ ನಾವು ಹೇಳಬಾರ್ದು ಯಾವತ್ತು. ಆದರೆ ಓಪನ್ ಆಗಿ ನೀವು ಕೇಳ್ತಿದ್ದೀರಾ, ನಂಬರ್ ಕೊಡಿ, ನಂಬರ್ ಕೊಡಿ, ನಂಬರ್ ಕೊಡಿ ಅಂತ. ನೀವು ಭಾರತಕ್ಕೆ ಹೆಲ್ಪ್ ಮಾಡಬೇಕು ಅಂತಿದ್ದೀರೋ ಪಾಕಿಸ್ತಾನಕ್ಕೋ? ನಂಗೆ ಕಾಂಗ್ರೆಸ್ ಸಪೋರ್ಟರ್ಸ್ ಇದನ್ನೆಲ್ಲ ಹೆಂಗೆ ಜೀರ್ಣಿಸ್ಕೊಳ್ತಾರೆ ಅಂತಾನೆ ಅರ್ಥ ಆಗೋದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಯಾರಾದರೂ ಸಪೋರ್ಟರ್ಸ್ ಇದರಲ್ಲಿ ಇದ್ದರೆ ದಯವಿಟ್ಟು ಒಂದ್ಸಲ ಹೋಗಿ ಯಾವುದಾದ್ರೂ ಗೋಡೆಗೆ ತಲೆ ಚೆಚ್ಕೊಳ್ಳಿ, ಎಂಥ ಲೀಡರ್ ನಮಗೆ ಅಂತ. ಮಿತ್ರ, ಬೇರೆ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ. ದೇಶದ ರಕ್ಷಣೆಯ ವಿಚಾರ ಬಂದಾಗ ನೋ ಕಾಂಪ್ರಮೈಸ್ ರೀ, ದಟ್ ಟು ವಿತ್ ಪಾಕಿಸ್ತಾನ್. ಮಿತ್ರ, ಎಲ್ಲಿವರೆಗೂ ಆಯಿತು ಅಂತಂದ್ರೆ ಈ ದೇಶ ಆನಂತರ ಹುಡುಕಾಡ್ತು. ಪಾಕಿಸ್ತಾನ ನಮ್ಮ ಹತ್ರ ಕ್ಯಾಶುಯಾಲಿಟೀಸ್ ಆಗಿಲ್ಲ ಅಂತ ಹೇಳಿತ್ತು. ಎಷ್ಟು ಕ್ಯಾಶುಯಾಲಿಟೀಸ್ ಆಗಿತ್ತು ಗೊತ್ತಾ? 138 ಜನ ಪಾಕಿಸ್ತಾನಿಯರಿಗೆ ಮರಣೋಪ್ರಾಂತ ಶಹೀದ್ ಅನ್ನುವಂಥ ಬಿರುದನ್ನು ಕೊಡಲಾಯಿತು. ಈ ಯುದ್ಧದಲ್ಲಿ 138 ಜನ ತೀರ್ಕೊಂಡಿದ್ರು. ಅನೌನ್ಸ್ ಆಗ್ಬಿಡ್ತು, ಪ್ರಾಬಬಲಿ ಡಾನ್ ಪತ್ರಿಕೆಯಲ್ಲಿ ಅನೌನ್ಸ್ ಆಯಿತು. ಯಾವ ವೆಬ್ಸೈಟಲ್ಲಿ ಹೆಸರುಗಳನ್ನು ಹಾಕಿದ್ರೋ ಮರುಕ್ಷಣವೇ ವೆಬ್ಸೈಟ್ ಆ ಹೆಸರು ತೆಗೆದುಬಿಡ್ತು. ಹೋಗಿದ್ದು ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಪಾಕಿಸ್ತಾನ ತನ್ನ ಮಾನ ಅಂತೂ ಕಳ್ಕೊಳ್ತು, ಚೀನಾದ ಮಾನವನ್ನು ಕಳಿತು. ಚೀನಾದ HQ-9 ಕೆಲಸಕ್ಕೆ ಬರಲ್ಲ, ಚೀನಾದ JF-17 ಕೆಲಸಕ್ಕೆ ಬರಲ್ಲ ಅಂತಾಯ್ತು. ಭಾರತ ಪಾಕಿಸ್ತಾನದ ಏರ್ಬೇಸ್ ಮೇಲೆ ದಾಳಿ ಮಾಡುವಾಗ ಪಾಕಿಸ್ತಾನದ ಹ್ಯಾಂಗರ್ಗಳ ಮೇಲೆ ಬಾಂಬರ್ ಹಾಕಿತ್ತಲ್ಲ. ಹ್ಯಾಂಗರ್ ಅಂದರೆ ವಿಮಾನಗಳನ್ನು ನಿಲ್ಲಿಸುವಂಥ ಜಾಗ. ಹ್ಯಾಂಗರ್ ಮೇಲೆ ಬಾಂಬ್ ಹಾಕಿದ್ರಿಂದ ಕನಿಷ್ಠ ಪಕ್ಷ 5 ಪಾಕಿಸ್ತಾನದ ಮತ್ತು ಅಮೆರಿಕಾದ ಮತ್ತು ಚೀನಾದ ಯುದ್ಧ ವಿಮಾನಗಳು ಹೋದವು. F-16 ಮತ್ತು JF-17ಗಳು ಹೋದವು. ಒಂದು ಅಂದಾಜಿನ ಪ್ರಕಾರ ಮಿನಿಮಮ್ 9 ವಿಮಾನಗಳನ್ನು ಪಾಕಿಸ್ತಾನ ಕಳ್ಕೊಂಡಿದೆ. ಈ ವಾಪಸ್ ಇಷ್ಟು ಯುದ್ಧ ವಿಮಾನ ಕೊಂಡುಕೊಂಡು ಅವರು ತಮ್ಮ ಸೇನೆಯನ್ನು ಸಕ್ಷಮಗೊಳಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಗೊತ್ತಾ? ಅಮೆರಿಕಾದ ಹತ್ರ, ಸೌದಿ ಅರೇಬಿಯಾದ ಹತ್ರ, ಚೀನಾದ ಹತ್ರ ಮತ್ತೆ ಭಿಕ್ಷಾ ಪಾತ್ರ ಹಿಡ್ಕೋಬೇಕು. ಪ್ಲೀಸ್ ಒಂದು ವಿಮಾನ ಕೊಡಿ ಪ್ಲೀಸ್, ಒಂದು ವಿಮಾನ ಕೊಡಿ ಪ್ಲೀಸ್ ಅಂತ ಕೇಳಿಕೊಳ್ಳುವ ಸ್ಥಿತಿ ಪಾಕಿಸ್ತಾನಕ್ಕಿದೆ. ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ಇಮ್ಮಿಡಿಯೇಟ್ ಆಗಿ ದಿಸ್ ಮ್ಯಾನ್ ವೆಂಟ್ ಟು ಸಿಪ್ರಸ್, ಅರ್ಮೇನಿಯಾಕ್ಕೆ ಹೋದರು. ಸಿಪ್ರಸ್ನಲ್ಲಿ ನರೇಂದ್ರ ಮೋದಿ ಅವರಿಗೆ ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಅರ್ಮೇನಿಯಾದಲ್ಲಿ ನರೇಂದ್ರ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಅವರು ಯುರೋಪಿಯನ್ ಯೂನಿಯನ್ ಕನೆಕ್ಟ್ ಮಾಡುವಂಥ ಜಾಗಗಳಿಗೆ ಹೋಗಿ ಬಂದರು. ಭಾಳ ಜನ, ಪ್ರಾಬಬ್ಲಿ ಕರ್ನಾಟಕದ ಒಬ್ಬ ಲೀಡರ್ ಏನು ಹೇಳಿದ ಅಂತಂದರೆ, ಈ ಮನುಷ್ಯ 15,000 ಜನಸಂಖ್ಯೆ ಇಲ್ದಿರುವ ರಾಷ್ಟ್ರಕ್ಕೆಲ್ಲ ಹೋಗಿ ಬರ್ತಿದ್ದಾನೆ, ನಾಚಿಕೆ ಆಗಲ್ವಾ ಈ ಮನುಷ್ಯನಿಗೆ ಅಂತ. ಯೋಗ್ಯತೆ ಇಲ್ಲದ ಜನ ಏನೆಲ್ಲ ಮಾತನಾಡ್ತಾರೆ ಮಿತ್ರರೇ. ಸಿಪ್ರಸ್ ಮತ್ತು ಟರ್ಕಿ ಪಕ್ಕದಲ್ಲಿರೋ ರಾಷ್ಟ್ರ.
ಟರ್ಕಿಗೂ ಮತ್ತು ಸಿಪ್ರಸ್ಗೂ ಹೇಗೆ ನಾವು ಕಾಶ್ಮೀರಕ್ಕೋಸ್ಕರ ಕಿತ್ತಾಡ್ತಿದ್ದೀವೋ ಹಾಗೆ ಒಂದು ಬಫರ್ ಝೋನಿಗೋಸ್ಕರ ಕಿತ್ತಾಟ ನಡೀತಿದೆ. ಯಾವಾಗ ಟರ್ಕಿ ನಮ್ಮ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿ ಕಟ್ಟಲಿಕ್ಕೆ, ಪಾಕಿಸ್ತಾನಕ್ಕೆ ಡ್ರೋನ್ ಕೊಡಲಿಕ್ಕೆ ಸಿದ್ಧವಾಯಿತೋ, ಟರ್ಕಿಗೂ ಬಿಸಿ ಮುಟ್ಟಿಸ್ಬೇಕಲ್ಲ. ಈ ದೇಶದ ಪ್ರಧಾನಿ ಸಿಪ್ರಸ್ಸಿಗೆ ಹೋದ್ರು. ಹೋಗಿ ಎಲ್ಲಿಗೆ ಹೋದ್ರು ಗೊತ್ತಾ? ಸಿಪ್ರಸ್ನಲ್ಲಿ ಯಾವುದು ಬಫರ್ ಝೋನ್ ಇತ್ತೋ ಆ ಬಫರ್ ಝೋನ್ ಎದುರುಗಡೆ ನಿಂತು ಒಂದು ಫೋಟೋ ಹಾಕಿದ್ರು. ಒಂದು ರಾಷ್ಟ್ರ ಬಂದು ಈ ಝೋನ್ ನಮ್ದು ಅಂತಿದೆ, ಅವ್ರೇನಾದ್ರೂ ತಂಟೆಗೆ ಬಂದ್ರೆ ವಿ ಆರ್ ವಿತ್ ಸಿಪ್ರಸ್ ಅಂತ ಸಿಪ್ರಸ್ಸಿಗೊಂದು ಚಾವಿ ಕೊಟ್ಟು ಬಂದ್ರು. ನಾವಿದ್ದೀವಿ, ಡೋಂಟ್ ವರಿ, ಬ್ರಹ್ಮೋಸೆ ಕೊಡ್ತೀವಿ ನಿಮಗೆ ಅಂತ. ಟರ್ಕಿನ್ ಸೈಲೆಂಟ್ ಮಾಡಬೇಕಲ್ಲ. ಅರ್ಮೇನಿಯಾಕ್ಕೆ ನಾವು ಬ್ರಹ್ಮೋಸ್ ಕೊಡ್ತೀವಿ ಎಂದ್ವಿ. ಅರ್ಮೇನಿಯಾಕ್ಕೆ ಬೇಕಾಗಿರುವಂತ ವಿಮಾನಗಳನ್ನು ಕೊಡಬಹುದು ನಾವು. ಯಾಕೆ ಅಂತಂದ್ರೆ ನೀವು ಅಜರ್ಬೈಜಾನ್ ಜೊತೆಗೆ ಏನು ಕಿತ್ತಾಟ ಇದೆ ಆ ಕಿತ್ತಾಟ ನಿಲ್ಲಿಸಬೇಡಿ ಅಂತ ನಾವು ಅರ್ಮೇನಿಯಾನ ಚೂ ಬಿಡ್ಲಿಲ್ಲ ಅಂತಂದ್ರೆ ಅಜರ್ಬೈಜಾನ್ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡುತ್ತಲ್ಲ. ಮಿತ್ರ, ಭಾರತ ಈ ಹಳೆ ಭಾರತ ಅಲ್ಲ, ನೆಹರು ಭಾರತ ಅಲ್ಲ, ಇದು ಮೋದಿ ಭಾರತ. ಈ ಭಾರತ ಹೆಂಗಿದೆ ಅಂತಂದ್ರೆ ನಿಮಗೆ ಹೈಯೆಸ್ಟ್ ಪ್ರಯಾರಿಟಿ ಯಾವುದು ಅಂತ ನರೇಂದ್ರ ಮೋದಿ ಅವರನ್ನ ಕರೆಕ್ಟ್ ಮಧ್ಯರಾತ್ರಿ 2 ಗಂಟೆಗೆ ನಿದ್ದೆಯಲ್ಲಿ ಎಬ್ಬಿಸಿ ಕೇಳಿ, ನಿಮ್ಗೆ ಹೈಯೆಸ್ಟ್ ಪ್ರಯಾರಿಟಿ ಯಾವುದು ಅಂತಂದ್ರೆ ಅವರು ಭಾರತದ ಪ್ರತಿಯೊಬ್ಬನ ರಕ್ಷಣೆಯೇ ನನ್ನ ಹೈಯೆಸ್ಟ್ ಪ್ರಯಾರಿಟಿ ಅಂತ ಮಧ್ಯರಾತ್ರಿ 2 ಗಂಟೆಗೆ ಎಬ್ಬಿಸಿದ್ರು ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವರು. ಯಾವಾಗ ಅವರು ತೊಡೆ ತಟ್ಟಿ ಅಮೆರಿಕಾದ ವಿರುದ್ಧ ನಿಂತರು, ಅಮೆರಿಕ ಹೇಳ್ತು ಭಾರತಕ್ಕೆ 25% ಟ್ಯಾರಿಫ್ ಹಾಕ್ತೀವಿ ಅಂತ. ಆಗ್ಲಾದ್ರೂ ಭಾರತ ಹೇಳಬೇಕಿತ್ತು, ಇಲ್ಲ ನಮ್ದು ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ರು ಟ್ರಂಪ್ ಅಂತ. ಈ ದೇಶದ ಪ್ರಧಾನಿ ಇಲ್ಲ ಅಂದ್ರು, ನಾವೇ ನಿಲ್ಲಿಸ್ಕೊಂಡಿದ್ದು ಅಂತ. ಆನಂತರ ಈ ದೇಶದ ವಿದೇಶಾಂಗ ಸಚಿವರು ಅಮೆರಿಕಕ್ಕೆ ಹೋದ್ರು. ಅಮೆರಿಕಾದ ನೆಲದಲ್ಲಿ ನಿಂತುಕೊಂಡು ಅವ್ರು ಹೇಳಿದ್ರು, ನಮ್ಮ ನಡುವಿನ ಯುದ್ಧ ನಿಲ್ಲಿಸ್ಲಿಕ್ಕೆ ಯಾರಿಗೂ ಬಿಡಲ್ಲ, ನಾವು ಶುರು ಮಾಡೋದು ನಾವೇ, ನಿಲ್ಸೋದು ನಾವೇ, ಅದು ನಾವೇ, ಬೈಲ್ಯಾಟ್ರಲ್, ಯಾರಿಗೂ ತಲೆ ಹಾಕ್ಲಿಕ್ಕೆ ಬಿಡಲ್ಲ ಅಂತ ಅಮೆರಿಕಾದಲ್ಲಿ ನಿಂತು ಹೇಳಿದ್ರು. ಯಾವಾಗ ಅಮೆರಿಕಾದಲ್ಲಿ ನಿಂತು ಹೇಳಿದ್ರು, ಅಮೆರಿಕಾದ ಅಧ್ಯಕ್ಷ ಹೇಳಿದ 50%. ಈ ದೇಶ ಹೇಳಿದ್ರು ವಿ ಡೋಂಟ್ ಕೇರ್. 75% ಅಂತ ವಿ ಡೋಂಟ್ ಕೇರ್. 100% ಹಾಕೋ ಹೋಗು. ಆದರೆ ಸುಲಭ ಇಲ್ಲ ರೀ ಅದನ್ನು ಎದುರಿಸೋದು. ಈ ದೇಶದ ಪ್ರಧಾನಿ ಏನು ಮಾಡಿದ್ರು ಗೊತ್ತಾ? ಯಾವಾಗ ಅವ್ನು 25% ಹಾಕಿ 50% ಮಾಡ್ತಾನೆ ಅಂತ ಗೊತ್ತಾಯ್ತೋ, ಈ ದೇಶದ ಪ್ರಧಾನಿ UK ಹೋದರು. UK ಹೋಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ UK ಜೊತೆಗೆ ಮಾಡ್ಕೊಂಡು ಬಂದರು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ ನಂತರ ನಮ್ಮ ಮತ್ತು UK ನಡುವೆ ಎಲ್ಲ ಆದಾನ ಪ್ರದಾನಗಳು ಆರಾಮಾಗಿ ನಡೆಯುವಂಥ ವ್ಯವಸ್ಥೆ ಮಾಡ್ಕೊಂಡು ಬಂದು ಯುರೋಪಿಯನ್ ಯೂನಿಯನ್ಗೆ ಚಾಲೆಂಜ್ ಮಾಡಿದ್ರು, ನಾನು UK ಜೊತೆಗೆ ಹೇಗೆ ಮಾಡ್ಕೊಂಡಿದ್ದೀನೋ ಹಾಗೆ ನಿಮ್ಮ ಜೊತೆಗೂ ಮಾಡ್ಕೊಳ್ತೀನಿ, ಬನ್ನಿ ನನ್ನ ದೇಶಕ್ಕೆ ಅಂತ. ಸೊ ಯಾವುದರಿಂದ ಕೊರತೆ ನಮಗೆ ಅಮೆರಿಕಾದಿಂದ ಆಗುತ್ತೋ ಅದನ್ನು ಬೇರೆ ಒಂದು ಕಡೆ ಮ್ಯಾಚ್ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ನಾವು ವಿಜಯ ಆಪರೇಷನ್ ಸಿಂಧೂರ್ ಆದ್ಮೇಲೆ ಮಲಗಿದ್ವಿ, ಪ್ರಧಾನಿ ಮಲಗಲಿಲ್ಲ ರೀ ಪಾಪ. ಮಿತ್ರ, ಬ್ರಿಕ್ಸ್ ಸಮಿಟ್ಗೆ ಚೀನಾಕ್ಕೆ ಹೋದ್ರು ಆಫ್ಟರ್ ಅ ಲಾಂಗ್ ಟೈಮ್. ಅವ್ರು ಹೋಗಿರ್ಲಿಲ್ಲ. ಚೀನಾ ಯಾವಾಗ ತಂಟೆ ಮಾಡ್ತೋ ಅದಾದ್ಮೇಲೆ ಅವ್ರು ಕಾಲಿಡಲ್ಲ ಅಂತ ಅನ್ಕೊಂಡಿದ್ದವರು ಬ್ರಿಕ್ಸಿಗೆ ಹೋದ್ರು. ಯಾಕೆ ಹೋದ್ರು ಅಂತಂದ್ರೆ ಅಮೆರಿಕಾನ ಎದುರು ಹಾಕೊಳ್ಳಿಕ್ಕೆ ನಮ್ಗೆ ಎಲ್ಲರದ್ದು ಸಪೋರ್ಟ್ ಬೇಕು ಅಂತ ಬ್ರಿಕ್ಸಿಗೆ ಹೋಗಿ ಏನ್ ಮಾಡಿದ್ರು ಗೊತ್ತಾ? ಅಮೆರಿಕಾದ ಪರವಾಗಿರೋರು ಎಲ್ಲರ ಎದೆಯಲ್ಲಿ ಅವಲಕ್ಕಿ ಕುಟ್ಲಿಕ್ಕೆ ಏನು ಬೇಕೋ ಅಷ್ಟು ಮಾಡಿದ್ರು. ರಷ್ಯಾದ ಅಧ್ಯಕ್ಷ ಪುತಿನ್, ಅಮೆರಿಕಾದ ಅಧ್ಯಕ್ಷ ಶಿ ಜಿಂಪಿಂಗ್ ಮತ್ತು ನರೇಂದ್ರ ಮೋದಿ ಏನವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ರೆ ಯಾರ್ಯಾರು ಹೊಟ್ಟೆಯಲ್ಲಿ ಬೆಂಕಿ ಇದೆಯೋ ಪೆಟ್ರೋಲ್ ಕುಡಿಲೋ ಒಂದು ಬಾಕಿ ಇತ್ತು. ಅಮೆರಿಕಾ ಇದರದ ಕತೆ ಬಿಡಿ, ಭಾರತದ ಕಾಂಗ್ರೆಸ್ಸಿಗರ ಕಥೆ ನೋಡಬೇಕಿತ್ತು. ಆಗ ಏನು ಇವತ್ತು ಶಿ ಜಿಂಪಿಂಗ್ ಫ್ರೆಂಡಾ, ಇವತ್ತು ಖುಷಿ ಪಡಬೇಕು, ಭಾರತ ಹೇಗೆ ಎದುರಿಸ್ತಾ ಇದೆಯಪ್ಪ ಇವರನ್ನ ಅಂತ. ಭಾರತ ಏನು ಒಳ್ಳೇದಾದ್ರೂ ಬೇಜಾರಾಗುತ್ತೆ ಇವರಿಗೆ, ಏನು ಹೇಳಲಿ ನಾನು ಇವರಿಗೆ. ಆದರೆ ಈ ದೇಶದ ಪ್ರಧಾನಿ ಚೀನಾದಿಂದ ವಾಪಸ್ ಬರೋ ವೇಳೆಗೆ ಪಶ್ಚಿಮದ ರಾಷ್ಟ್ರಗಳಿಗೆ ಗೊತ್ತಾಗಿತ್ತು, ಭಾರತ ಯಾರನ್ನೂ ಕೇರ್ ಮಾಡೋದಿಲ್ಲ, ತನ್ನ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ಯಾವ ನಿರ್ಣಯ ಬೇಕಿದ್ರೂ ಕೈಗೊಳ್ಳುತ್ತೆ ಅಂತ ಗೊತ್ತಾದ ತಕ್ಷಣ ಯುರೋಪಿಯನ್ ಯೂನಿಯನ್ಗಳು ನೆಟ್ಟಗೆ ಅಮೇರಿಕನ್ ಬಿಡ್ತು, ಭಾರತ ಜೊತೆಗೆ ನಿಂತ್ಕೊಳ್ತು. 2 ದಿನಗಳ ಹಿಂದೆ ಇಂಗ್ಲೆಂಡಿನ ಸ್ಟಾರ್ಮರ್ ಭಾರತಕ್ಕೆ ಬಂದಿದ್ದಾನೆ. ಕೀತ್ ಸ್ಟಾರ್ಮರ್ ಬರಬೇಕಾದ್ರೆ ಹೆಂಗೆ ಬಂದಿದ್ದಾನೆ ಗೊತ್ತಾ? ಇದುವರೆಗೂ ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದಿರುವ ಎಲ್ಲ ಬಿಸಿನೆಸ್ ಡೆಲಿಗೇಷನ್ಗಳಲ್ಲಿ ಅತ್ಯಂತ ದೊಡ್ಡ ಡೆಲಿಗೇಷನ್ ಅನ್ನು ಭಾರತಕ್ಕೆ ಕರ್ಕೊಂಡು ಬಂದಿದ್ದಾನೆ. ನಂಗೆ ಗೊತ್ತಿಲ್ಲ, ನೀವು ವಿಡಿಯೋ ನೋಡಿದ್ರೆಲ್ಲ ಭಾಳ ಮಜಾ ಬರುತ್ತೆ. ನೋಡಬೇಕು ಇಂಟರ್ನ್ಯಾಷನಲ್ ಪಾಲಿಸಿಗಳು ಹೆಂಗೆ ನಡೀತಾ ಇವೆ ಅಂತ. ಬರುವಾಗ ಸುಮ್ಮನೆ ಬರಲಿಲ್ಲ, ಅವನು ಏನು ಮಾಡಿದ್ದಾನೆ ಗೊತ್ತಾ? ವಿಮಾನ ಚಿಕ್ಕದಾಯಿತು ಅಂತ ಬೇರೆ ವಿಮಾನ ತಗೊಂಡ್ಬಂದಿದ್ದಾನೆ. ಈ ವಿಮಾನದಲ್ಲಿ ಅಷ್ಟು ಜನ ಕೂತ್ಕೊಳ್ಳೋಕ್ಕಾಗಲ್ಲ, ದೊಡ್ಡ ವಿಮಾನ ಬೇಕು ಅಂತ ದೊಡ್ಡ ವಿಮಾನ ಮಾಡ್ಕೊಂಡು ಬಂದಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವನು.
ಕಾಕ್ಪಿಟ್ಟಿಗೆ ಹೋಗಿದ್ದಾನೆ, ಪೈಲಟ್ ಕೂತ್ಕೊಳ್ಳೋ ಜಾಗದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಅಲ್ಲಿನ ಫೋನಲ್ಲಿ ಮೈಕ್ರೋಫೋನಲ್ಲಿ ಮಾತನಾಡ್ತಾನೆ. ಫ್ಲೈಟಲ್ಲಿ ಓಡಾಡಿರೋರಿಗೆ ಗೊತ್ತಿರುತ್ತೆ, ಪೈಲಟ್ ಮಾತನಾಡ್ತಾರೆ ಮಧ್ಯೆ ಮಧ್ಯೆ. ಮಾತಾಡ್ತಾ ಏನು ಹೇಳಿದ್ದಾನೆ ಅಂತಂದ್ರೆ, ಭಾರತಕ್ಕೆ ಇದುವರೆಗೂ ಹೋಗಿರೋ ಎಲ್ಲದಕ್ಕಿಂತಲೂ ದೊಡ್ಡ ಡೆಲಿಗೇಷನ್, ಬಿಸ್ನೆಸ್ ಡೆಲಿಗೇಷನ್ ನಾವು ಹೋಗ್ತಾ ಇದ್ದೀವಿ. ಯು ಆರ್ ಆಲ್ ವೆಲ್ಕಮ್ ಟು ಮುಂಬೈ. ಪೈಲಟ್ ಮಾತಾಡೋ ಸ್ಟೈಲ್ನಲ್ಲಿ, ಯು ಆರ್ ಆಲ್ ವೆಲ್ಕಮ್ ಟು ಮುಂಬೈ. ನಾವು ಈ ಡೆಲಿಗೇಷನ್ ನಿಂದ ಬಹಳ ದೊಡ್ಡದನ್ನ ಅಪೇಕ್ಷೆ ಮಾಡ್ತಾ ಇದ್ದೀವಿ, ಎಲ್ಲವೂ ಒಳ್ಳೇದಾಗ್ಲಿ, ಇನ್ನೂ ಕಾಲ ಕಾಲಕ್ಕೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಅದನ್ನ ರೆಕಾರ್ಡ್ ಮಾಡಿಸಿ ಟ್ವೀಟ್ ಮಾಡಿದ. ಯಾರಿಗಿದು? ಟ್ರಂಪ್ಗೆ. ನಿನ್ನನ್ ಬೇಕಿದ್ರೆ ಬಿಡಬಹುದು ಕಣ, ಭಾರತ ಬಿಡ್ಲಿಕ್ಕಾಗೋದಿಲ್ಲ. 150 crore ಜನ, ಇದೇ 150 crore ಜನರನ್ನ ತೋರಿಸಿ ಒಂದು ಕಾಲದಲ್ಲಿ 120 ಕೋಟಿ ಇದ್ದಾಗಲೇ ಹೇಳ್ತಿದ್ರು ಜನಸಂಖ್ಯೆ ಜಾಸ್ತಿ ಆಗೋಯ್ತು ಅಂತ. ನರೇಂದ್ರ ಮೋದಿ ಆ ಜನಸಂಖ್ಯೆಯನ್ನು ಹಿಡ್ಕೊಂಡು 150 ಕೋಟಿ ಜನ, 150 ಕೋಟಿ ಜನರ ಮಾರ್ಕೆಟ್ಟು, 150 ಕೋಟಿ ಜನ ಖರೀದಿದಾರು, 150 ಕೋಟಿ ಜನ ಅಂದ್ ಜಗತ್ತಿಗೆ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಮೈನಸ್ ಇಂಡಿಯಾ ನೋ ವರ್ಲ್ಡ್ ಅಂತ. ದಿಸ್ ಈಸ್ ನ್ಯೂ ಇಂಡಿಯಾ. ಹೊಸ ಇಂಡಿಯಾ ನರೇಂದ್ರ ಮೋದಿ ಕ್ರಿಯೇಟ್ ಮಾಡಿರೋದು ಹಿಂಗೆ. ಇವತ್ತು ಹೆಂಗಾಗಿದೆ ಗೊತ್ತಾ? ನರೇಂದ್ರ ಮೋದಿಯನ್ನ ಟೀಕಿಸೋ ಭರದಲ್ಲಿ ಇಂಡಿಯನ್ ಎಕಾನಮಿ ಇಸ್ ಡೆಡ್ ಎಕಾನಮಿ ಎಂದ್ರು ಅಂದ ಟ್ರಂಪ್ ಹೇಳಿದ ತಕ್ಷಣ ಇಲ್ಲಿ ರಾಹುಲ್ ಗಾಂಧಿ ಅದಕ್ಕೆ ಪ್ರತಿಕ್ರಿಯಿಸಿದ. ನೋಡಿದ್ರಾ, ಟ್ರಂಪ್ ಹೇಳಿದ ಇಂಡಿಯನ್ ಎಕಾನಮಿ ಇಸ್ ಡೆಡ್ ಎಕಾನಮಿ ಅಂತ. ಅವನು ಯಾಕೆ ಹೇಳ್ದ ಅಂತ ಇಲ್ಲಿನ ಕಾಲೇಜ್ಗೆ ಹೋಗೋ ಮಗುವಿಗೂ ಗೊತ್ತು. ಆದರೆ ಇವರೊಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, GST 4 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬಿಗೆ ಇಳಿಸಿದ ನಂತರ ಮ್ಯಾಜಿಕ್ ಏನಾಯ್ತು ಗೊತ್ತಾ? ಯಾವುದನ್ನು ಡೆಡ್ ಎಕಾನಮಿ ಅಂತ ಕರಿತಿದ್ರೋ ಆ ಡೆಡ್ ಎಕಾನಮಿ ಕಳೆದ ತಿಂಗಳ 1 ದಿನದಲ್ಲಿ, GST ಇಳಿಸಿದ 1 ದಿನದಲ್ಲಿ 30,000 ಮಾರುತಿ ಕಂಪನಿಯ ಕಾರುಗಳನ್ನು ಖರೀದಿ ಮಾಡಿದೆ. ಇನ್ 1 ಡೇ, 1 ತಿಂಗಳಲ್ಲಾಗೋದಿಲ್ಲ ಅಷ್ಟು. 1 ದಿನದಲ್ಲಿ 30,000 ಮಾರುತಿ ಕಾರುಗಳು, 1 ದಿನದಲ್ಲಿ 12,000ಕ್ಕೂ ಹೆಚ್ಚು ಹ್ಯುಂಡೈ ಕಾರುಗಳು, 10,000ಕ್ಕೂ ಹೆಚ್ಚು ಟಾಟಾ ಕಾರುಗಳು, ಇನ್ನು 5,000 ನೀವು ಮಾರಿಸ್ ಗ್ಯಾರೇಜು, 5,000 ಇನ್ನೊಂದು ಕಂಪನಿ ಅಂತ ಅನ್ಕೊಂಡ್ರು ಕೂಡ ಹೆಚ್ಚು ಕಡಿಮೆ 50,000 ಕಾರುಗಳನ್ನ ಭಾರತ 1 ದಿನದಲ್ಲಿ ಖರೀದಿ ಮಾಡಿ ರೋಡಿಗೆ ತಗೊಂಡು ಬಂದಿದೆ ಅಂತಂದ್ರೆ, ಯು ಕಾಲ್ ಇಟ್ ಅ ಡೆಡ್ ಎಕಾನಮಿ? ಮಿತ್ರ, ಭಾರತದ ಹೂಲಿಯಾ ಚೇಂಜ್ ಆಗಿದೆ ಇವತ್ತು. ನೀವು ಏನು ಭಾರತವನ್ನು ನೋಡ್ತಿದ್ರೋ ಇಷ್ಟು ದಿನ, ಆ ಭಾರತ ಅಲ್ಲ ಇದು. ಇದೊಂದು ಹೊಸ ಭಾರತ. ಈ ಭಾರತ ಹೆಂಗಿದೆ ಅಂತಂದ್ರೆ, ಯುದ್ಧದ ಮುಂಚೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಮಾಡೋ ಮುಂಚೆ 5ನೇ ಶ್ರೀಮಂತ ರಾಷ್ಟ್ರ ಆಗಿದ್ದೀವಿ. ಯುದ್ಧ ಮುಗಿಯೋದ್ರೊಳಗೆ 4ನೇ ಶ್ರೀಮಂತ ರಾಷ್ಟ್ರ ಆದ್ವಿ. ಯುದ್ಧ ಶುರುವಾದಾಗ ಜನ ಬಡವರಾಗ್ತಾರೆ, ಜನರಿಗೆ ಪ್ರಾಬ್ಲಮ್ ಜಾಸ್ತಿ ಆಗಬೇಕು. ಭಾರತ 1 ಸ್ಟೆಪ್ ಮೇಲಕ್ಕೆ ಹೋಯ್ತು. ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿದ ಭಾರತದ ಇನ್ಫ್ಲೇಷನ್ ಜಾಸ್ತಿ ಆಗಬೇಕು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಬೇಕು, ಸೆಸ್ ಹಾಕಬೇಕು ಪೆಟ್ರೋಲ್ಗೆ, ನಮ್ಗೆ ಆ ದುಡ್ಡನ್ನು ಭರಿಸ್ಲಿಕ್ಕೆ ದುಡ್ಡು ಬೇಕು ಅಂತ. ಈ ದೇಶದ ಮೇಲೆ ನಾವು ಬೇರೆ ಬೇರೆ ತರದ ಟ್ಯಾಕ್ಸ್ಗಳನ್ನು ಏರಿ ಅಲ್ಲಿ ಮಾಡಿರುವ ಖರ್ಚನ್ನ ರಿಕವರ್ ಮಾಡಬೇಕು. ಆದ್ರೆ ಮಜಾ ಏನು ಗೊತ್ತಾ? ಯಾವಾಗ ನಾವು ಪಾಕಿಸ್ತಾನದೊಂದಿಗೆ ಯುದ್ಧ ಮುಗಿಸಿದ್ವೋ, ನಮ್ಮ ಇನ್ಫ್ಲೇಷನ್ ಡೌನ್ ಆಗಿ ಎಲ್ಲದ ರೇಟ್ ಕೆಳಗಿಳಿತು. ಎಲ್ಲೂ ನಡೆಯಲ್ಲ ಹಿಂಗೆ, ಇದು ಭಾರತದಲ್ಲಿ ಮಾತ್ರ ನಡೆಯೋದು. ರಷ್ಯಾದಿಂದ ನೀವು ಆಯಿಲ್ ತಗೊಳ್ಬಾರ್ದು ಅಂತ ಅವನು ಟ್ರಂಪ್ ಹೇಳಿದ. ಈ ದೇಶ ಅವನು ಹೇಳಿದ ನಂತರ ಮುಂದಿನ ತಿಂಗಳು ಜಾಸ್ತಿ ತಗೋತು. ರಷ್ಯಾ ಅವನು ಹೇಳಿದ ಮೇಲೆ ಏನ್ ಮಾಡ್ತು ಗೊತ್ತಾ? ನಾನು 1 ಬ್ಯಾರಲ್ಗೆ ಮೊದಲು $5 ಡಿಸ್ಕೌಂಟ್ ಕೊಡ್ತಾ ಇದ್ದೆ, ಇನ್ನು $2 ಜಾಸ್ತಿ ಕೊಡ್ತೀನಿ. ಪ್ರಾಫಿಟ್ ನಮಗೆ. ನೀನು ಎಷ್ಟು ಕೂಗಾಡು, ನನ್ನ ದೇಶಕ್ಕೆ ಪ್ರಾಫಿಟ್ ಮಾಡಿಸ್ತೀನಿ ಅಂತ ಈ ದೇಶದ ಪ್ರಧಾನಿ ನಿಂತಿರಲ್ಲ. ಇಷ್ಟಕ್ಕೆ ನಿಲ್ಲಿಲ್ಲ. ಈ ದೇಶ ಇವತ್ತು ಡಿಫೆನ್ಸ್ನ ದೃಷ್ಟಿಯಿಂದ ಹೆಂಗ್ ಮುಂದಕ್ಕೆ ಹೋಗ್ತಿದೆ ಅಂತಂದ್ರೆ, ಒಂದು ಕಾಲದಲ್ಲಿ ಸ್ಟಾರ್ಟ್ಅಪ್ ಮಾಡ್ತೀಯಾ ಅಂತ ಕೇಳಿದ್ರೆ, ಏನ್ ಸ್ಟಾರ್ಟ್ಅಪ್ ಅಂತ ಕೇಳಿದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡು, ಸೋಪ್ ಮಾಡ್ತೀನಿ, ಹೋಟೆಲ್ ಶುರು ಮಾಡ್ತೀನಿ ಅಂತ. ಇವತ್ತು ಸ್ಟಾರ್ಟ್ಅಪ್ ಏನಿದೆ ಗೊತ್ತಾ? ಮಾರ್ಕೆಟ್ನಲ್ಲಿ ಹೊಸ ಡ್ರೋನ್ಗಳನ್ನು ತಯಾರು ಮಾಡ್ತಿದ್ದೀನಿ ಅನ್ನೋ ಸ್ಟಾರ್ಟ್ಅಪ್ ಶುರುವಾಗಿದೆ ಭಾರತದಲ್ಲಿ. ಮಿತ್ರೆ, ಭಾರತದ ಡ್ರೋನ್ ಮಾರ್ಕೆಟ್ಟು ಮುಂದಿನ ಕೆಲವು ದಿನಗಳಲ್ಲಿ $ಬಿಲಿಯನ್ ಗಟ್ಟಲೆ ಡಾಲರ್ಗೆ ಏರ್ಲಿಕ್ಕಿದೆ. ಭಾರತ ಜಗತ್ತಿಗೆ ಡ್ರೋನ್ಗಳನ್ನು ಸಪ್ಲೈ ಮಾಡುವಂತ ರಾಷ್ಟ್ರವಾಗಲಿಕ್ಕಿದೆ ಬಹಳ ಬೇಗ. ಭಾರತ ಇದಕ್ಕೆ ನಿಲ್ಲಿಸಿ ನಾವು ಬೇರೆಯವರಿಗೋಸ್ಕರ ಕೈ ಚಾಚಿ ನಿಲ್ಲಬೇಕು ಅಂತಿಲ್ಲ ಅಂತ ಭಾರತ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಗ್ರಣಿಯಾಗಿದೆ. ಇನ್ನೊಂದು 5 ವರ್ಷ ಟೈಮ್ ಕೊಡಿ. ನರೇಂದ್ರ ಮೋದಿ ದೇವರ ದಯೆಯಿಂದ ಹೀಗೆ ಮುಂದುವರೆದ್ರೆ, ನನಗೆ ಭಾರತ ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ 2029ಗೂ ನರೇಂದ್ರ ಮೋದಿನೇ ಮುಂದುವರಿಬೇಕು ಅಂತ ನಂಗೆ ಬಹಳ ಅನ್ಸುತ್ತೆ. ಐ ವುಡ್ ಪ್ರೇ ಗಾಡ್, ನರೇಂದ್ರ ಮೋದಿ ತಲೆ ಕೆಡಿಸಬೇಡ, ಅಥವಾ ಯಾರೂ ಅವ್ರ ತಲೆ ಕೆಡಿಸ್ಲಿಕ್ಕೆ ಬಿಡಬೇಡ. 75 ಆದ ತಕ್ಷಣ ಬಿಡು ಅಂತ ಹೇಳಿ ಯಾರೂ ತಲೆ ಕೆಡಿಸ್ಲಿಕ್ಕೆ ಬಿಡಬೇಡ. ನರೇಂದ್ರ ಮೋದಿ 85 ಆದ್ರೂ ಇರಲಿ ಆ ಮನುಷ್ಯ.
ಹಿ ಅಂಡರ್ಸ್ಟ್ಯಾಂಡ್ಸ್ ಇಂಡಿಯಾ ಬೆಟರ್ ಅಂತ ಅನ್ಸುತ್ತೆ ನನಗೆ. ಅವರು ಕರೆಕ್ಟಾಗಿ ಅಲ್ಲೇ ಇದ್ದರೆ ಇನ್ನೊಂದು 3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಜಗತ್ತಿನ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಅಂತ ನೀವೇನೊಂದು 3-4 ರಾಷ್ಟ್ರಗಳನ್ನು ಗುರುತಿಸ್ತೀರಾ, ಒಂದು ರಾಷ್ಟ್ರ ಭಾರತವೂ ಆಗಿರುತ್ತೆ. ಬರೆದಿಟ್ಕೊಳ್ಳಿ ಇದನ್ನ. ಭಾರತದ ಸ್ಪೀಡ್ ಹಂಗಿದೆ. ಭಾರತ ಇವತ್ತು ಟೆಕ್ನಾಲಜಿಕಲ್ ಫೀಲ್ಡಲ್ಲಿ ಓಡ್ತಾ ಇರುವ ರೀತಿ, ಎಕನಾಮಿಕಲ್ ಫೀಲ್ಡಲ್ಲಿ ಓಡ್ತಾ ಇರುವಂಥ ರೀತಿ, ಭಾರತ ಜನರ ಜೀವನ ಮಟ್ಟವನ್ನು ಏರಿಸಲಿಕ್ಕೆ ಮಾಡ್ತಾ ಇರುವಂಥ ಪರಿಸ್ಥಿತಿ, ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಭಾರತ ನಮ್ಮೆಲ್ಲರ ಕನಸಿನ ಭಾರತ ಆಗಿತ್ತು ಅಂತ ನನಗನ್ಸುತ್ತೆ. ಈ ಭಾರತವನ್ನು, ಈ ವಿಶ್ವರೂಪ ದರ್ಶನ ಆಗ್ತಾ ಇರುವಂಥ ಈ ಭಾರತ ಏನಿದೆಯಲ್ಲ, ಜಗತ್ತಿಗೆ ಏನು ತೋರಿಸುತ್ತೋ ಬಿಡುತ್ತೋ, ಮೊದಲು ನಾವು ಈ ಭಾರತವನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥ ಅಗತ್ಯ ಇದೆ. ಈ ಕಾರಣಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಬಲವಾಗಿ ನಿಂತ್ಕೊಳ್ಳೋಣ ಈ ದೇಶದ ನೇತೃತ್ವದ ಜೊತೆಗೆ. ನಂಗೊತ್ತು 1000 ಜನ 1000 ಮಾತನಾಡ್ತಾರೆ, ಆದರೆ ಆ ಮಾತಿನ ನಡುವೆ ನಿಲ್ಲಬೇಕಾಗಿರುವಂಥ ಅಗತ್ಯ ಇದೆ. ಬಲವಾಗಿ ನಿಂತ್ಕೊಂಡು ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ಮುಂದಕ್ಕೆ ಹೋಗ್ತಾ ಇರಿ, ನಾವು ಹಿಂದೆ ಬರೋದಿಲ್ಲ, ಜೊತೆಯಲ್ಲೇ ಬರ್ತೀವಿ ನಿಮ್ಮ ಜೊತೆ. 1000 ಜನ 1000 ಮಾತು ನಿಮ್ಮ ಬಗ್ಗೆ ಆಡಿದ್ರು, ಮಧ್ಯರಾತ್ರಿ 2 ಗಂಟೆಗೆ ನನ್ನನ್ನು ಎದ್ದು ಕೂರಿಸಿದ್ರು, ನೀನು ಅದ್ಭುತವಾದ ಕೆಲಸ ಮಾಡಿದ್ಯಾ ಬಿಡಪ್ಪ ಅಂತ ನಿನಗೆ ಚಪ್ಪಾಳೆ ಹೊಡೆಯೋದು ನನ್ನ ಜವಾಬ್ದಾರಿ ಅಂತ ನಾವು ಯಾವಾಗ ಭರವಸೆ ಕೊಡ್ತೀವಲ್ಲ, ಈ ನೇತೃತ್ವ ಇನ್ನೂ ಅದ್ಭುತವಾಗಿರುವಂಥ ಕೆಲಸ ಮಾಡುತ್ತೆ. ಭಾರತ ಆ ಹಂತಕ್ಕೆ ಹೋಗಲಿ, ಅಥವಾ ಹೋಗ್ತಾ ಇರುವ ಈ ಭಾರತಕ್ಕೆ ನಮ್ಮೆಲ್ಲರ ಸಹಕಾರ ಪೂರ್ಣವಾಗಿ ದೊರೆಯಲಿ ಅಂತ ನಾನು ತುಂಬ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲೆಗಳಿಗೆ ಸಮರ್ಪಿಸ್ತೀನಿ. ಕ್ವೆಶನ್ ಆನ್ಸರ್ ಇದೆಯಾ? ಒಂದು 10 ನಿಮಿಷ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ, ಭಾಳ ಸಂಗತಿಗಳನ್ನು ನಾನು ಬಿಟ್ಟಿದ್ದೀನಿ, ನಂಗೆ ಗೊತ್ತು. ಏನಾದರೂ ಕೇಳಬೇಕು ಅಂತಿದ್ರೆ ಇದು ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು, ಇದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಕೇಳಿ, ಇಲ್ಲಾಂದರೆ ಮುಗಿಸ್ಬೋದು. ಮೈಕ್ ಇದೆಯಾ? ಹಾಂ, ಆ ಮೈಕ್ ಅಲ್ಲೇ ಇದೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ನಿಮ್ಮ ಹೆಸರು ಹೇಳಿ. ಅಲ್ಲಿಂದ ಬಂತು, ಮೈಕ್ ಬಂತು, ಹಿಂದೆ ಮೈಕ್. ಓ ಅಲ್ಲ, ಫೈನ್, ಸಾರಿ. ಯಾರಿಗೂ ಇಲ್ವಾ? ಯಾ, ಏನು, ಯಾವ ಪದ? ಡೆಮೋಗ್ರಫಿಕ್ ಚೇಂಜ್. ನ್ಯಾಷನಲ್ ಡೆಮೋಗ್ರಫಿ ಮಿಷನ್ ಬಗ್ಗೆ ನಾನು ಓದಲಿಲ್ಲ, ಆದರೆ ಡೆಮೋಗ್ರಫಿಕ್ ಚೇಂಜಿನ ಕುರಿತಂತೆ ತೀರಾ ಗಂಭೀರವಾಗಿ ಈ ಸಲ ಎಲ್ಲರೂ ಮಾತಾಡ್ತಿದ್ದಾರೆ. ಡೆಮೋಗ್ರಫಿಕ್ ಚೇಂಜ್ ಅನ್ನೋದೇನು ಅಂತಂದರೆ, ಒಂದೇ ಜನರ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಏರೋದನ್ನು ಭಾರತ ತೀವ್ರವಾಗಿ ಗಮನಿಸ್ತಿದೆ. ಇದನ್ನು ನಾವುಗಳೆಲ್ಲ ಹೇಳಿದಾಗ ನೇತೃತ್ವದವರು ಒಪ್ಕೊಳ್ತಿರಲಿಲ್ಲ ಅದನ್ನು. ಯಾವಾಗ ಈ ಬಾರಿಯ ಚುನಾವಣೆಯಲ್ಲಿ ವ್ಯವಸ್ಥಿತವಾಗಿ ಮುಸಲ್ಮಾನರು 24% ರೇಟ್ನಲ್ಲಿ ಏರ್ತಾ ಹೋದರು. ಡೇಂಜರಸ್, ಬಹಳ ದೊಡ್ಡ ಅವಘಡ ಇದೆ. ಹಿಮಂತ್ ಬಿಸ್ವಾ, ಅಸ್ಸಾಮಿನ ಮುಖ್ಯಮಂತ್ರಿ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಎಲೆಕ್ಷನ್ ಕಳೆದು ಮುಂದಿನ ಎಲೆಕ್ಷನ್ ಬರೋ ವೇಳೆಗೆ, ಅಥವಾ ಈ ಎಲೆಕ್ಷನ್ ಇರ್ಬೋದು, ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ, ಅಸ್ಸಾಂನಲ್ಲಿ ಮುಸಲ್ಮಾನರ ಸಂಖ್ಯೆ ಹಿಂದೂಗಳ ಸಂಖ್ಯೆಗಿಂತಲೂ ಜಾಸ್ತಿ ಆಗುತ್ತೆ. ಇನ್ನು ಅಸ್ಸಾಮಿನ ಕನಸನ್ನು ಬಿಡಿ. ಇದು ವ್ಯವಸ್ಥಿತವಾಗಿರುವಂತ ಜನಸಂಖ್ಯೆಯ ಮೂಲಕ ಒಂದು ಪ್ರದೇಶವನ್ನು ಕಿತ್ತುಕೊಳ್ಳುವಂತ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಶುರುವಾಗಿದೆ ಅಥವಾ ಜೋರಾಗಿ ನಡೀತಾ ಇದೆ. ಹಿಂಗಾಗಿ ಡಿಪೋರ್ಟೇಷನ್ ನಲ್ಲಿ ಇವರು ಸ್ವಲ್ಪ ಗಂಭೀರವಾಗಿ ಕೆಲಸ ಮಾಡ್ತಿದ್ದಾರೆ. ಯಾರ್ಯಾರು ನಮ್ಮವರಲ್ವೋ ಅವರನ್ನು ಮುಲಾಜಿಲ್ಲದೆ ಹೊರಗೆ ದಬ್ಬಬೇಕಾಗಿರುವಂತ ಕೆಲಸ ಆಗ್ತಿದೆ. ಬಟ್ ದುರಂತದ ಸಂಗತಿ ಏನು ಅಂತಂದ್ರೆ, ಬಾಂಗ್ಲಾದೇಶದಿಂದ ಬಂದವರಿಗೆ ಭಾರತದಲ್ಲಿ ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ನೀವು ಯಾವ ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನರನ್ನು ನಿನಗೆ ವೋಟರ್ ಐಡಿ ಕೊಟ್ಟಿದ್ದು ಯಾರು ಅಂತ ಕೇಳಿ ಒಂದೇ ಪಾರ್ಟಿ ಹೇಳ್ತಾನೆ. ನೀನು ಯಾರಿಗೆ ವೋಟ್ ಮಾಡ್ತಾ
ಖುಷಿ ಏನು ಅಂತಂದ್ರೆ ಇವ್ರಿಗೆಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಸಿಗ್ತಾ ಇರೋದು ಪಾಕಿಸ್ತಾನದಿಂದ. ಅಂಡ್ ಬಿಲೀವ್ ಮೀ, ಬಹಳ ದಿನ ದೂರ ಇಲ್ಲ, ಬಲೂಚಿಸ್ತಾನ, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಮತ್ತು POJK ಸದ್ಯದಲ್ಲೇ ಡಿವೈಡ್ ಆಗುತ್ತೆ ಎನ್ನುವಂತ ವಿಶ್ವಾಸ ನನಗಿದೆ. ಕಳೆದ ಒಂದು ವಾರದಿಂದ ಯಾರು ರೆಗ್ಯುಲರ್ ಆಗಿ ಪಾಕಿಸ್ತಾನದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದಾರೋ, ಪಾಕಿಸ್ತಾನದಲ್ಲಿ ಒಂದು ಇಂಟರ್ನಲ್ ದಂಗೆ ಶುರುವಾಗಿದೆ. ಪಾಕಿಸ್ತಾನ ಕಾಂಗ್ರೆಸ್ ಅನ್ನ ಬಳಸಿಕೊಂಡು, ಐ ಡೋಂಟ್ ಹೆಸಿಟೇಟ್ ಇನ್ ಸೇಯಿಂಗ್ ದಿಸ್, ಪಾಕಿಸ್ತಾನ ಕಾಂಗ್ರೆಸ್ ಅನ್ನ ಬಳಸಿಕೊಂಡು ಲಡಾಖ್ ನಲ್ಲಿ ಜೆನ್ಜಿ ಫೈಟ್ ಮಾಡಿಸ್ಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಫೈಟ್ ಮಾಡ್ತು. ಆದ್ರೆ ಪಾಕಿಸ್ತಾನದಲ್ಲಿ ಜೆನ್ಜಿ ಫೈಟ್ ಹೆಂಗ್ ನಡೀತಾ ಇದೆ ಅಂತಂದ್ರೆ ಆಸಿಮ್ ಮುನೀರ್ ಹೆಂಗ್ ಕಂಟ್ರೋಲ್ ಮಾಡ್ತಾನೋ ನೋಡ್ಬೇಕಾಗಿದೆ, ಬಹಳ ದೂರ ಇಲ್ಲ. ಅಟ್ ದ ಸೇಮ್ ಟೈಮ್ 2 ದಿನಗಳ ಹಿಂದೆ ನಾನು ಡೆಮೋಗ್ರಫಿಕ್ ಮಿಷನ್ ನ ಮುಂದಕ್ಕೆ ಹೋಗ್ತಿದ್ದೀನಿ. 2 ದಿನಗಳ ಹಿಂದೆ ಅಷ್ಟೇ ತಾಲಿಬಾನಿನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಭಾರತಕ್ಕೆ ಬಂದಿದ್ದಾರೆ. ಬಂದವರು ಏನ್ ಹೇಳಿದ್ದಾರೆ ಅಂತಂದ್ರೆ ಬಹಳ ಚೆನ್ನಾಗಿರೋ ಒಂದು ಮಾತು ಹೇಳಿದ್ದಾರೆ. ಪಾಕಿಸ್ತಾನ ನಮ್ಮ ಜನರನ್ನು ಕೊಲ್ಲುತ್ತೆ, ಭಾರತ ಉಳಿಸ್ಲಿಕ್ಕೆ ಅಂತ ಆಂಬ್ಯುಲೆನ್ಸ್ ಕಳಿಸುತ್ತೆ, ನಾವು ಆಂಬ್ಯುಲೆನ್ಸ್ ಕೊಟ್ಟವ್ರ ಜೊತೆ ನಿಲ್ಲಬೇಕು, ಕೊಲ್ಲುವವರ ಜೊತೆ ನಿಲ್ಲಬೇಕು. ನೀವು ಹೇಳಿ, ನಮ್ಮ ಲಾಯಲ್ಟಿ, ದಿಸ್ ವರ್ಡ್, ನಮ್ಮ ಲಾಯಲ್ಟಿ ಯಾರಿಗಿರ್ಬೇಕು ಅಂತ ನೀವು ಹೇಳಿ ಅಂತ ಅವನು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾನೆ. ನಾವು ಭಾರತದ ಪರವಾಗಿದ್ದೀವಿ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಇದು ಟ್ರಂಪ್ಗೆ ನಿದ್ದೆ ಹಾರಿಸುವಂತ ಸೆಂಟೆನ್ಸು. ಅವನೇನ್ ಹೇಳಿದ್ದಾನೆ ಅಂತಂದ್ರೆ, ನಾವು ಭಾರತವನ್ನ ಕೇಳ್ಕೊಂಡಿದ್ದೀವಿ, ರೇರ್ ಅರ್ತ್ ಮೆಟೀರಿಯಲ್ಸ್ ನಮ್ಮ ಹತ್ರ ಏನಿದೆಯೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ, ರಿಫೈನ್ ಮಾಡಲಿಕ್ಕೆ ಮತ್ತು ಬಿಸಿನೆಸ್ ಮಾಡಲಿಕ್ಕೆ ಭಾರತ ನಮಗೆ ಹೆಲ್ಪ್ ಮಾಡಬೇಕು ಅಂತ. ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತಂದ್ರೆ ನಾವೇನ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಮೆಟೀರಿಯಲ್ಸ್. ಆ ಮೆಟೀರಿಯಲ್ಸ್ ಚೈನಾ ಎಲ್ಲ ಕಡೆಯಿಂದ ಪ್ರೊಕ್ಯೂರ್ ಮಾಡಿಕೊಂಡು ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ನಮಗೆ ಹೊಸ ಜಾಗಗಳನ್ನ ಹುಡುಕಬೇಕು, ಅಫ್ಘಾನಿಸ್ತಾನವನ್ನ ಬಳಸ್ಕೋಬೇಕು ಅಂತ ಅಮೆರಿಕ ಕಾದು ಪಾಕಿಸ್ತಾನದ ಮೂಲಕ ಅದನ್ನು ಮಾಡ್ಲಿಕ್ಕೆ ಹೊರಟಿತ್ತು. ಬಟ್ ಅಮೆರಿಕಕ್ಕೆ ಚೆಕ್ಮೇಟ್ ಹೆಂಗಾಗಿದೆ ಅಂತಂದ್ರೆ, ಭಾರತ ಆ ರೇರ್ ಅರ್ತ್ ಮೆಟೀರಿಯಲ್ ನ ಅಲ್ಲಿಂದ ಪ್ರೊಕ್ಯೂರ್ ಮಾಡಲಿಕ್ಕೆ ಸಿದ್ಧವಾಗಿದೆ. ಮತ್ತು ಅಫ್ಘಾನಿಸ್ತಾನದಲ್ಲಿ ಭಾರತ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಎಂಬೆಸಿ ಆರಂಭ ಮಾಡ್ತಾ ಇದೆ. ಇದು ಪಾಕಿಸ್ತಾನದ ನಿದ್ದೆಯನ್ನ ಹಾರಿಸಲಿಕ್ಕೆ ಸಾಕು ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅಫ್ಘಾನಿಸ್ತಾನ ಒಂದು ಕಾಲದಲ್ಲಿ ನಮ್ಮ ಸಹಜವಾಗಿರುವಂತ ನೇಬರ್ ಆಗಿತ್ತು, ಮತ್ತೆ ನೇಬರ್ ಆಗೋ ಟೈಮ್ ಬಂದಿದೆ. ನೇಬರ್ ಆಗೋ ಟೈಮ್ ಬಂದಿದೆ ಅಂದ್ರೆ ಏನ್ ಅರ್ಥ ಅಂತ ನಿಮ್ಗೆ ಅರ್ಥ ಆಗ್ಬೋದು. ಆ ಬದಲಾವಣೆಗಳು ಭಾರತದಲ್ಲಿ ಆಗ್ಬೋದು ಅಂತ. ಆ ಸಂದರ್ಭದಲ್ಲೂ ಕೂಡ ಡೆಮೋಗ್ರಫಿಕ್ ಚೇಂಜ್ ಇದು ಬಹಳ ದೊಡ್ಡ ತಲಹಟೆ ತಂಟೆ ನಮಗೆ ಇರುತ್ತೆ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕಾಗಿದೆ. ನಾನು ಹೇಳಿದ ಒಂದು ಮಾತು ಬಹಳ ಹಿಂದೆ ಒಂದು ಏನು ಕಾಂಟ್ರವರ್ಸಿಯಲ್, ಕೊರಗಜ್ಜನ ಬಳಿ ನಿಂತ್ಕೊಂಡು ಮಾತನಾಡಿದ ಮಾತು. ನಾನು ಏನು ಹೇಳಿದೆ ಅಂತಂದ್ರೆ, ನಮ್ಮ ತಂದೆ ತಾಯಿಗಳು ಸ್ವಲ್ಪ ಸುಧಾರಿಸಬೇಕಾದಂತ ಅಗತ್ಯ ಇದೆ. ನಮ್ಮ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳ ಜೊತೆ ಓಡೋದಾಗ ಲವ್ ಜಿಹಾದ್ ಅಂತ ನಾವು ಹೇಳ್ತೀವಿ, ರಿವರ್ಸು. ಆದ್ರೆ ಯಾಕೆ ಗಲಾಟೆ ಮಾಡ್ತೀವಿ? ಯಾವ್ದಾದ್ರೂ ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆದ್ರೆ ತಪ್ಪೇನಿದೆ ಅದರಲ್ಲಿ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಬಹಳ ಜನ ಗಲಾಟೆ ಮಾಡಿದ್ರು. ನಾನು ಹೇಳಿದ್ರೆ, ಹಿಂದೂ ಹುಡುಗಿಯನ್ನ ಮುಸ್ಲಿಂ ಹುಡುಗ ಪ್ರೀತಿಸ್ಕೊಂಡು ಹೋದ್ರೆ ಪ್ರೀತಿಗೆ ಕಣ್ಣಿಲ್ಲ ಅಂತ ನೀವೇ ಹೇಳೋದು. ನಾವು ಕಣ್ಣಿಲ್ಲದ ಪ್ರೀತಿ ಉಲ್ಟಾ ಯಾಕಾಗಬಾರದು ಅಂತ ಕೇಳಿದ ತಕ್ಷಣ ನಿಮ್ಗೆ ಕೋಪ ಬರುತ್ತೆ. ಅಂದ್ರೆ ನಿಮ್ಮ ಅಜೆಂಡಾ ಕ್ಲಿಯರ್ ಅಲ್ಲ ಅಂತ ಹೇಳಿದ್ದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಕೇರ್. ಆದ್ರೆ ಇಷ್ಟೊಂದು ಸತ್ಯ, ಇನ್ನು ನಾವು ಬದಲಾವಣೆಯ ಆ ಪರಿಕಲ್ಪನೆಯನ್ನ ಬಲವಾಗಿ ತಂದುಕೊಳ್ಬೇಕಾದಂತ ಅಗತ್ಯ ಇದೆ. 3 ಮಕ್ಕಳನ್ನೇ ಮಾಡಿಕೊಂಡು ಸಂಖ್ಯೆ ಏರಿಸಿಕೊಳ್ಳುವುದು ಬಹಳ ಕಷ್ಟ ಇದೆ. ಸರಸಂಘ ಚಾಲಕರ ಹೇಳಿಕೆಗೆ ಪೂರ್ತಿ ಗೌರವವನ್ನು ಕೊಟ್ಟೇ ಹೇಳ್ತಾರೆ. ಆದರೆ ನಮ್ಗೆ ಇರುವಂತ ಒಂದೇ ಮಾರ್ಗ ಏನು ಅಂತಂದ್ರೆ, ಯಾವುದೋ ಒಂದು ಕಾಲದಲ್ಲಿ ನಮ್ಮವರಾಗಿದ್ದವರು ಅವರು ಈ ಧರ್ಮವನ್ನ ಒತ್ತಾಯಕ್ಕೆ ಬಿಟ್ಟು ಹೋದವರನ್ನ ವಾಪಸ್ ಕರೆಸಿಕೊಳ್ಳುವಂತ ಒಂದು ದೊಡ್ಡ ಮೂವ್ಮೆಂಟ್ ಶುರುವಾಗಬೇಕಾಗಿದೆ. ಭಾರತ ಈ ಮೂವ್ಮೆಂಟ್ ಅನ್ನು ಮಾಡಲಿಲ್ಲ ಅಂತಂದ್ರೆ, ಭಾರತದ ವಿರುದ್ಧ ದ್ವೇಷ ಕಾರುವಂತ ಜನಾಂಗವನ್ನ ಇವರೇನು ನಿರ್ಮಿಸಿಟ್ಬಿಟ್ಟಿದ್ದಾರೆ, ಅದು ಭಾರತಕ್ಕೆ ಯಾವಾಗಲೂ ತೊಂದರೆ ಕೊಡುತ್ತೆ. ನನ್ನ ಮಾತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು. ಬಾಬಾ ಸಾಹೇಬರು ಹೇಳುವಂತ ಒಂದು ಮಾತನ್ನ ಹೇಳಿದ್ರೆ ಬಹುತೇಕ ಜೀರ್ಣಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ದೇಶ ವಿಭಜನೆಗೆ ಸಪೋರ್ಟ್ ಮಾಡಿದ್ರು, ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ರೆನಾನ್ ಸ್ಟೇಟ್ಮೆಂಟ್ ಕೋಟ್ ಮಾಡಿ ಹೇಳ್ತಾರೆ, ಒಂದು ಹಡಗು ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಒಡೆದೋಗುತ್ತೆ ಎನ್ನುವ ಸ್ಥಿತಿ ಬಂದಾಗ ಹೆಚ್ಚು ದಹಿಸುವ ಅನವಶ್ಯಕವಾದ ವಸ್ತುಗಳನ್ನ ಸಮುದ್ರಕ್ಕೆ ಬಿಸಾಕೋದು ಒಳ್ಳೆಯದು. ಯು ನೋ ದ ಮೀನಿಂಗ್ ಆಫ್ ಇಟ್? ಹೆಚ್ಚು ದಹಿಸುವ ಅನವಶ್ಯಕವಾದ ವಸ್ತುವನ್ನ ಸಮುದ್ರಕ್ಕೆ ಬಿಸಾಕ್ಬೇಕಪ್ಪ. ವಾಟ್ ಈಸ್ ರಾಂಗ್ ಇನ್ ದಟ್? ಆವಾಗ ಹಡಗನ್ನು ಉಳಿಸ್ಕೋಬಹುದು. ಬಾಬಾ ಸಾಹೇಬರು ಗಂಭೀರವಾಗಿ ಹೇಳಿದ್ರು. ಅದೇ ಬಾಬಾ ಸಾಹೇಬರು ಮುಂದುವರೆದು ಇನ್ನೊಂದು ಮಾತು ಹೇಳಿದ್ರು,
ಸೊ ಭಿನ್ನವಾಗಿರುವಂಥ ಸಂಗತಿಗಳವು ಇವೆಲ್ಲವೂ ಕೂಡ ಭಾರತದಲ್ಲಿ ಈಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇದೆ. ನಾವಿದು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಅಗತ್ಯ ಇದೆ ಅಷ್ಟೇ. ಹರಿ ಓಂ, ದೇವಿ ಪ್ರಣಾಮ್. ನನ್ನ ಹೆಸರು. ಇದು ಟಾಪ್ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಮೆಟೀರಿಯಲ್ಸ್ ಯಾಕೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗ್ತಿರಲಿಲ್ಲ? ಅಂದರೆ ರೆಫೆಲ್, S-14, 400. ಆಯ್ತು, ಕರೆಕ್ಟ್ ಆಗಿದೆ. ಬಟ್ ಜಗತ್ತಿನ ಅತ್ಯಂತ ಬೆಸ್ಟ್ ಮಿಸೈಲ್ಗಳಲ್ಲಿ ಒಂದು ಬ್ರಹ್ಮೋಸ್ ಎಸ್, ಇಲ್ಲೇ ಆಗ್ತದೆ. ಈಗಂತೂ ಪ್ರೂವ್ ಮಾಡಿದ್ವಿ ನಾವು ಬ್ರಹ್ಮೋಸ್ ಹೆಂಗಿದೆ ಅಂತ. ಸೊ ಅದನ್ನು ಪ್ರೂವ್ ಮಾಡಿ ಅದು ಇಲ್ಲೇ ಆಗ್ತದೆ. ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಇದೆಯಲ್ಲ, ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ಬೇಕು ಮತ್ತು ಲಾಂಗ್ ಎಂಡ್ಯೂರೆನ್ಸ್ ಬೇಕು. ಅದಕ್ಕೆ ದೀರ್ಘಕಾಲ ತಾಳ್ಮೆಯಿಂದ ಕಾಯಬೇಕು. ಆದರೆ ಕಳೆದ 75 ವರ್ಷಗಳಲ್ಲಿ ಯಾವ ಸರ್ಕಾರಗಳು ಕೂಡ ಡಿಫೆನ್ಸ್ ರಿಸರ್ಚ್ ಮತ್ತು ಡಿಫೆನ್ಸ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಲೇ ಇಲ್ಲ. ಈ ದೇಶ 2014 ನಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡ್ತಿತ್ತಲ್ಲ, ಎಷ್ಟು ಗೊತ್ತಾ? ಯು ಹ್ಯಾವ್ ಎನಿ ಐಡಿಯಾ? 2000 crore. 2000 crore ನಮ್ಮ ICC ಕ್ರಿಕೆಟ್ ಆಡಿಸ್ತಾರಲ್ಲ, ICC ಅವರಿಗೆ ಪೇಮೆಂಟ್ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಷ್ಟೇ. 2000 crore. ನರೇಂದ್ರ ಮೋದಿ ಬಂದ 10 ವರ್ಷದಲ್ಲಿ ಇಟ್ ವೆಂಟ್ ಟು, ಈಗ ಪ್ರಾಬಬಲಿ 11 ವರ್ಷಕ್ಕೆ 25,000 crores. ಇನ್ನು 3 ರಿಂದ 4 ವರ್ಷದಲ್ಲಿ ಇಟ್ ಮೇ ಗ್ರೋ ಅಪ್ ಟು 50,000 crores. ಹೋಲ್ಡ್ ಯುವರ್ ಬ್ರೆತ್. 2050 ವೇಳೆಗೆ 47 to 50 ವೇಳೆಗೆ ಜಗತ್ತಿನ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟರ್ ಭಾರತ ಆಗಿರುತ್ತೆ ಅಂತ ಎಲ್ಲರೂ ಅಂದಾಜು ಮಾಡ್ತಾ ಇದ್ದಾರೆ. ಹೊಸ ಭಾರತ. ನಾವು ಅಂತ ಫೈಟರ್ಗಳನ್ನ ಡಿಸೈನ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಇಂಜಿನ್ಗಳನ್ನ ಈಗ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ನಾವು ಇಂಜಿನ್ಗಳನ್ನ ಹೊರ ದೇಶದಿಂದ ಆಮದು ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ನಾವು ಈಗ ಡ್ರೋನ್ಗಳ ಹೊಸ ಯುದ್ಧ ಘಟನೆಗಳನ್ನ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಹೊಸದಾಗಿ ಏನ್ ಬಂದಿದೆಯೋ ಅದ್ರ ಜೊತೆಗೆ ಹೋಗ್ಲಿಕ್ಕೆ ಆಗ್ಬೋದು. ಬಟ್ ಹಳೆಯದನ್ನು ಏನ್ ಡೆವಲಪ್ ಮಾಡ್ತಿದ್ದಾರೋ ಅದ್ರಲ್ಲಿ ನಾವು ಸ್ಕ್ರಾಚ್ ಇಂದ ಶುರು ಮಾಡಬೇಕಲ್ಲ. ಇಟ್ ಟೇಕ್ಸ್ ಲಿಟಲ್ ಟೈಮ್. ಅದಕ್ಕೆ ಬೇಕಾಗಿರುವಂತ ಪೂರಕ ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ಆದ್ರೆ ಡೆಫಿನೆಟ್ಲಿ ರೀಚ್ ಆಗ್ತೀವಿ. ಲಾಬೀಸ್ ತುಂಬಾ ಇತ್ತು. ಈಗ ಲಾಬೀಸ್ ಅನ್ನೆಲ್ಲ ಮೀರಿ ನಿಲ್ಲೋ ಟೈಮ್ ಬಂದಿದೆ. ಅದಕ್ಕೆ ನಾನು ದೇವರನ್ನು ಕೇಳ್ಕೊಳ್ಳೋದು, ನರೇಂದ್ರ ಮೋದಿ ಒಂದು 8 ವರ್ಷ ಇರಬೇಕು. ನಾನು ದೇವರನ್ನು ಕೇಳ್ಕೊಳ್ಳೋದು ಏನು ಅಂದ್ರೆ, ಅವರಿಗೆ ಎನರ್ಜಿ ಕೊಡು, ಆಯಸ್ಸು ಕೊಡು, ಅಲ್ಲಿ ಉಳ್ಕೊಳ್ಳುವಂತ ಮನಸ್ಸನ್ನು ಕೊಡು, ಕೆಲಸ ಮಾಡುವ ಇಚ್ಛಾಶಕ್ತಿಯನ್ನು ಹಿಂಗೆ ಜಾಗೃತವಾಗಿಡು. ನಾವು ಹೋಗೋಕ್ಕಿಂತ ಮುಂಚೆ ಭಾರತ ಸೂಪರ್ ಪವರ್ ಆಗಿರುವಂತ ಭಾರತವನ್ನ ನೋಡಿಕೊಂಡೇ ನಮ್ಮನ್ನು ಜಗತ್ತಲ್ಲಿ ಮಾಡಿಸು. ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಡ ಅಂತ ದೇವರಿಗೆ ಇಷ್ಟೇ ಪ್ರಾರ್ಥಿಸ್ಕೊಳ್ಬೇಕಾಗೋದು. ಹೊಸ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಹರಿ ಓಂ ಅಣ್ಣ, ನನ್ನ ಹೆಸರು ಸಮನ್ವಿತ್ ಅಂತ. ನನ್ನ ಪ್ರಶ್ನೆ ಇರುವಂಥದ್ದು, ಈಗಿನ ನೀವು ಹೇಳಿದ್ರಿ ಈಗ ಕೆಲವೊಂದಿಷ್ಟು ದಂಗೆಗಳು, ವಿರೋಧಗಳು ಈಗ ಇತ್ತೀಚಿನ ದಿನಗಳಲ್ಲಿ ಅದು ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ ಅಂತ. ಅದಕ್ಕೆ ಈ ಒಂದು ಜೆನ್ಜಿ ಅಂತ ಏನು ಹೇಳ್ತೇವೆ, ಈ ಜೆನ್ಜಿಯ ಒಂದು ಆಲೋಚನೆ ದೇಶದ ಪರವಾಗಿ ಅಥವಾ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಂಡು ಈ ಒಂದು ಬಹುಶಃ ಇದು NEP ಕೂಡ ಕಾರಣ ಆಗಿರ್ಬೋದು. ವಿದ್ಯಾರ್ಥಿಗಳಿಗೆ ದೇಶದ ಚಿಂತನೆಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ಜೆನ್ಜಿಯ ಪಾತ್ರ ಏನು? ಅಂದ್ರೆ ಜೆನ್ಜಿ ದೇಶದ ಪರವಾಗಿ ಬೆಳೀತಾ ಇದೆಯಾ ಅನ್ನೋದೇ ಡೌಟ್ ಇದೆ ನನಗೆ. ಜೆನ್ಜಿ ಯಾವುದರ ಪರವಾಗಿಯೂ ಇಲ್ಲ, ಅವರು ರೀಲ್ನ ಪರವಾಗಿದ್ದಾರೆ. ನಿನ್ನೆ ರವೀಂದ್ರ ಅವರು ಹೇಳ್ತಿದ್ರು, ಇಲ್ಲೊಂದು PU ಕಾಲೇಜ್ಗೆ ಹೋಗಿದ್ರಂತೆ ಅವರು. ಪೆಹಲ್ಗಾಂವ್ನಲ್ಲಿ ಒಂದು ಅಟ್ಯಾಕ್ ಆಗಿತ್ತು ಗೊತ್ತಾ ಅಂತ ಕೇಳಿದ್ರೆ ಇಬ್ಬರಿಗೆ ಮಾತ್ರ ಗೊತ್ತಿಲ್ಲ. ಎಷ್ಟು ಜನ ತೀರ್ಕೊಂಡ್ರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಆಪರೇಷನ್ ಸಿಂಧೂರ್ ಗೊತ್ತಾ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಐ ವಾಸ್ ಶಾಕ್. ನಾವು ಬೆಳಗ್ಗೆ ಮಾತ್ರ ದಿಸ್ ಇಸ್ ಪ್ಯಾಥೆಟಿಕ್ ಅಂತಿದ್ವಿ ನಾವು. ದಿಸ್ ಇಸ್ ದ ಕೇಸ್. ಆ ಜೆನ್ಸಿ ಯಾವುದು ಮೊಬೈಲಲ್ಲಿ ಬಂದಿದೆಯೋ ಅದು ಸತ್ಯ ಅಂತ ನಂಬತ್ತು. AI ವಿಡಿಯೋಗಳನ್ನ ಸತ್ಯ ಅಂತ ನಂಬಿಕೊಳ್ಳುವ ಜೆನ್ಸಿ ಸೃಷ್ಟಿ ಮಾಡಿದ್ದೀವಿ. ಆದ್ರೆ ಈ ಜೆನ್ಸಿ ನಂಗೆ ಬೇಜಾರಿರೋದು ಏನು ಅಂತಂದ್ರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಸಿಂಧೂರ ಒಂದು ಹೊಸ ತಿರು ನಮ್ಮ ರಾಷ್ಟ್ರಕ್ಕೆ. ಎಲ್ಲ ವಿಷಯದಲ್ಲಿ ನಾವು ಹೊಸ ರೀತಿಯಾಗಿ ನಮ್ಮ ದೇಶದ ಬಗ್ಗೆ ಆಲೋಚನೆ ಮಾಡುವಂಥ ಪರಿಕಲ್ಪನೆಯನ್ನು ಮೋದಿಯವರು ನಮಗೆ ನೀಡಿದ್ದಾರೆ ಈ ವಿಷಯದಲ್ಲಿ. ಭಾರತದ ಸಿಂಧೂರದಂತಿರುವ ಬೆಳಗಾವಿನಲ್ಲಿ ಸಿಂಧೂರಕ್ಕೆ ಧಕ್ಕೆ ತರುವಂಥ, ಅವಮಾನಿಸುವಂಥ ಕೆಲಸ ಮಾಡಿರುವ, ಶಾಸ್ತ್ರಕ್ಕೆ ತಕ್ಕವಾಗಿ ತಿರುಗೇಟು ನೀಡಿ ನಮ್ಮ ಭಾರತವು ಒಳ್ಳೆ ರೀತಿಯಲ್ಲಿ ಆ ದೇಶವನ್ನು ಕಂಪ್ಲೀಟಾಗಿ ನಶಿಸಿದೆ. ಅಂದರೆ ವಾರ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಫೈರ್ ಆರ್ಮ್ಸ್ ಅನ್ನುವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಆ ದೇಶದ ಎಕನಾಮಿಯನ್ನೇ ಕಂಪ್ಲೀಟಾಗಿ ಡಿಸ್ಟ್ರಿಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಅದು ಬರೀ ವಾರ್ನಿಂದ ಆಗ್ತಿರಲಿಲ್ಲ, ಅದನ್ನು ಇದು ಮಾಡಿದೆ. ಇದರಿಂದಾಗಿ ಇದು ನಮ್ಮ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಆತ್ಮಗೌರವವನ್ನು ಹೆಚ್ಚಿಸಿದೆ. ಹೊರದೇಶದಲ್ಲಿ ಹೋಗಬೇಕಿದ್ರೂ ಕೂಡ ಈಗ ನಮಗೆ ಸಿಗುವಂಥ ಮರ್ಯಾದೆಯ ರೀತಿಯಲ್ಲಿ ಆದರೂ ತುಂಬ ವ್ಯತ್ಯಾಸ ಇದೆ. ನಮ್ಮ ಭಾರತದ ಬಗ್ಗೆ ಬೇರೆ ದೇಶದವರು ಆಲೋಚಿಸುವಂಥ ರೀತಿ ಕೂಡ ವ್ಯತ್ಯಾಸ ಆಗಿದೆ. ಚಿಕ್ಕವನಾಗಿದ್ದಾಗಿಂದಲೂ ನಾವು ಕೇಳ್ತಾ ಬಂದಿದ್ದು ಭಾರತಕ್ಕೆ ಅಟ್ಯಾಕ್ ಆಗಿದೆ ಅಂತ ಮಾತ್ರ ವಿಷಯ. ಆದರೆ ಫಸ್ಟ್ ಟೈಮ್ ನಮಗೆ ಆಪರೇಷನ್ ಸಿಂಧೂರದಲ್ಲಿ ತಿರುಗೇಟು ನೀಡಿ ನಮ್ಮಿಂದಲೂ ಇದು ಸಾಧ್ಯ, ನಮ್ಮದು ಬಲಿಷ್ಠ ರಾಷ್ಟ್ರಕ್ಕೆ ಪಟ್ಟಿಗೆ ಸೇರಿದೆ ಹೇಳುವಂಥ ಒಂದು ಭರವಸೆಯನ್ನು ನೀಡಿದೆ. ರಾಷ್ಟ್ರಾಭಿಮಾನವನ್ನು ಎಲ್ಲರಲ್ಲಿಯೂ ಈ ವಿಷಯದಿಂದಾಗಿ ಹೆಚ್ಚಿದೆ. ಆಪರೇಷನ್ ಸಿಂಧೂರದ ವಿಷಯವನ್ನು ಎಲ್ಲ ವಿಷಯವನ್ನು ಡಿಟೇಲ್ ಆಗಿ ಸರ್ ಅವರು ಹೇಳಿದ್ದಾರೆ ನಮಗೆ. ನಾನು ಹೆಚ್ಚು ನಿಮ್ಮ ಟೈಮ್ನ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ವಿವೇಕಾನಂದ ಸಮೂಹ ಸಂಸ್ಥೆಗಳು ಇದೇ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಲಿ, ಎಲ್ಲರಲ್ಲಿಯೂ ಇಂಥ ಭಾವನೆಗಳನ್ನ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇರಲಿ ಎಂದು ಹೇಳುತ್ತಾರೆ ಎರಡು ಮಾತುಗಳನ್ನ ಮುಗಿಸಿ. ಅತಿಥಿಗಳಿಗೆ ಸ್ಮರಣಿಕೆ ನೀಡುವ ಸಮಯ. ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ರವೀಂದ್ರಯ್ಯವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಸಚಿನ್ ಶಂಕರ್ ಹಾರಕೆರೆ ಇವರಿಗೆ ಶ್ರೀಮತಿ ಇಂದಿರಾ ಕಲ್ಲೂರಾಯ, ನಿರ್ದೇಶಕರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಇವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಹೊನ್ನಪ್ಪ ಇವರಿಗೆ ಶ್ರೀ ರಮೇಶ್ ಪ್ರಭು, ಅಧ್ಯಕ್ಷರು ವಿವೇಕಾನಂದ ವಸತಿ ನಿಲಯ, ಇವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿರುತ್ತದೆ. ಶ್ರೀ ದೇವಿಚರಣ್ ರೈ, ಪ್ರಾಂಶುಪಾಲರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಇವರು ಧನ್ಯವಾದ ಸಮರ್ಪಿಸಲು ಬರಬೇಕಾಗಿ ವಿನಂತಿ. ತದನಂತರ ಶಾಂತಿ ಮಂತ್ರ. ಜೈ ಶ್ರೀರಾಮ್. ವಿವೇಕ ವಿಜಯ ವಿಶೇಷ ಉಪನ್ಯಾಸಗಳು, ಅವಧಿ 3, ಸಿಂಧೂರ, ಭಾರತದ ವಿಶ್ವರೂಪ ದರ್ಶನ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಸಚಿನ್ ಶಂಕರ್ ಹಾರಕರೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ ವಾಗ್ಮಿಗಳು ಚಿಂತಕರು ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಇವರಿಗೂ ಹೃದಯಾಂತರಾಳದ ವಂದನೆಗಳು. ಅತಿಥಿಗಳಾದ ಹೊನ್ನಪ್ಪ ದೈವನಂತಕರು ಇವರಿಗೂ ಧನ್ಯವಾದಗಳು. ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ರವೀಂದ್ರ ಪಿ, ಅದೇ ರೀತಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಭಾಗವಹಿಸಿದ ಎಲ್ಲ ಬಂಧುಗಳು, ಹಿತೈಷಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾಧ್ಯಮ ಮಿತ್ರರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ MC ಆಗಿ ಕಾರ್ಯವನ್ನು ನಿರ್ವಹಿಸಿದ ನರಸಿಂಹ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶಾಂತಿ ಮಂತ್ರ. ಎಲ್ಲರೂ ಕುಳಿತಲ್ಲಿ ಶಾಂತಿ ಮಂತ್ರವನ್ನು ಪಠಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಉಪಹಾರದ ವ್ಯವಸ್ಥೆಯನ್ನು ಈ ಸಭಾಂಗಣದ ಬದಿಯಲ್ಲಿ ನಡೆಸಲಾಗಿದೆ. ಎಲ್ಲರೂ ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ವಾಶ್ರೂಮ್ನ ವ್ಯವಸ್ಥೆ ಕೂಡ ರೈಟ್ ಸೈಡಲ್ಲಿ ಹಾಲಿನ ಹಿಂದುಗಡೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ